ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಟೈಟಲ್ ಸ್ಪಾನ್ಸರ್ಡ್ ಬೈ ಯಮುನಾ ಹೋಮ್ಸ್ ಅಂಡ್ ಡಿಸೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗಲೂರ್, ಸ್ಪಾನ್ಸರ್ಡ್ ಬೈ ಜಿಎಲ್ ಆಚಾರ್ಯ ಜುವೆಲರ್ಸ್ ಪುತ್ತೂರು, ತಿರುಮಲ ಹೋಂಡಾ ಪುತ್ತೂರು, ಶಕ್ತಿ ಪಿಯು ಕಾಲೇಜ್ ಅಂಡ್ ರೆಸಿಡೆನ್ಷಿಯಲ್ ಸ್ಕೂಲ್ ಶಕ್ತಿನಗರ್ ಮ್ಯಾಂಗಲೂರ್, ರಾಜ್ ಗ್ರೂಪ್ಸ್, ರಾಜ್ ಬೋರ್ವೆಲ್ಸ್ ಅಂಡ್ ಎಂಆರ್ಎಫ್ ಟೈರ್ ಆಥರೈಸ್ಡ್ ಡೀಲರ್ ಉಪ್ಪಿನಂಗಡಿ, ಕೋ ಸ್ಪಾನ್ಸರ್ಡ್ ಬೈ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ ಪುತ್ತೂರು, ಮುಡಿಯಾ ಜುವೆಲರ್ಸ್ ಪುತ್ತೂರು, ರೈ ಎಸ್ಟೇಟ್ಸ್ ಅಂಡ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾಂಗಲೂರ್, ಸಾಯಿರಾಧ ಮೋಟಾರ್ಸ್ ಕದ್ರಿ ಬಲ್ಮಿಟಾ ರೋಡ್ ಮ್ಯಾಂಗಲೂರ್, ವಿಶ್ವಕರ್ಮ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮ್ಯಾಂಗಲೂರ್, ಪನಮಾ ಕಾರ್ಪೊರೇಷನ್ ಲಿಮಿಟೆಡ್ ಮ್ಯಾಂಗಲೂರ್. ವಿಘ್ನದ ಅಧಿಪತಿ ಗಜವದನನಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಭಾ ಸರಸ್ವತಿಗೆ ವಂದಿಸುತ್ತಾ, ತಾಯಿ ಭ್ರಮರಾಂಬೆಯನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ನವರಾತ್ರಿ ವೈಭವ ಈ ಸುಂದರವಾದಂಥ ಧಾರ್ಮಿಕ ಒಂದು ನಂಬಿಕೆ ನಡವಳಿಕೆ ಇರುವಂಥ ನಮ್ಮೆಲ್ಲರ ಭಕ್ತಿಪೂರ್ವಕವಾಗಿ ನಾವೆಲ್ಲರೂ ಆಚರಿಸುವಂಥ ನವರಾತ್ರಿ ಹಬ್ಬದ ಸಡಗರದಲ್ಲಿ ನಾವಿದ್ದೇವೆ. ಹಾಗಾಗಿ ಕಹಳೆ ನ್ಯೂಸ್ ವಾಹಿನಿ ಮಂಗಳೂರು ಮಾತ್ರ ಅಲ್ಲ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಗಡಿನಾಡು, ಕಾಸರಗೋಡು ಜಿಲ್ಲೆಯಾದ್ಯಂತ ಎಲ್ಲರ ಮನೆ ಮಾತಾಗಿರುವಂಥ, ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ನ್ಯೂಸ್ ವಾಹಿನಿ ಕಹಳೆ ನ್ಯೂಸ್ ವಾಹಿನಿ ಕಳೆದ 4 ವರ್ಷಗಳಿಂದ ಎಲ್ರಿಗೂ ಮನೆಯಲ್ಲೇ ಕೂತು ನೋಡುವಂಥ ನಮ್ಮ ಜಾನಪದ ಆಚರಣೆ ಇರ್ಬೋದು, ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು, ತುಳುನಾಡಿನ ಯಕ್ಷಗಾನ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿತ್ಯ ನಿರಂತರವಾಗಿ ನೀಡ್ತಾ ಬಂದಿರುವುದು ಎಲ್ಲರ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಾಗಿ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ನಮ್ಮ ವೀಕ್ಷಕ ಮಿತ್ರರಿಗೆ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬೇಕು ಎನ್ನುವ ನಿಲುಮೆಯಲ್ಲಿ ನವರಾತ್ರಿ ವೈಭವದ ಈ ಸುಂದರ ಪರಿಕಲ್ಪನೆಯೊಂದಿಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಮನೆಯಲ್ಲೇ ಕೂತು ನೋಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇಂದಿನ ದಿನ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ಸಾಗಲಿಕ್ಕಿದೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ನಮ್ಮೆಲ್ಲರಿಗೆ ಹರಸಿ ಹಾರೈಸಲಿಕ್ಕಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಶ್ರೀ ಪೇಚಾವರ ಮಠ ಉಡುಪಿ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಘನಪೀಠವನ್ನು ಅಲಂಕರಿಸಿದ್ದಾರೆ ತುಳುವಬಳ್ಳಿ ದಯಾನಂದ ಜಿ ಕತ್ತಲ್ ಸರ್, ಅಧ್ಯಕ್ಷರು, ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸರ್ಕಾರ. ಧಾರ್ಮಿಕ ಭಾಷಣವನ್ನು ಇಂದಿನ ಈ ಕಾರ್ಯಕ್ರಮದ ಪ್ರಧಾನ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಖ್ಯಾತ ವಿದ್ವಾಂಸರು ಹಾಗೂ ಚಿಂತಕರು. ಹಾಗೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಕೃಷ್ಣರಾಜ್ ಉಪ್ಪಿನಂಗಡಿ, ಮಾಲೀಕರು ರಾಜ್ ಗ್ರೂಪ್ಸ್, ಹಾಗೆ ಕೆಸಿ ನಾಯ್ಕ್, ಅಧ್ಯಕ್ಷರು ಶಕ್ತಿ ಶಿಕ್ಷಣ ಸಂಸ್ಥೆಗಳು ಮಂಗಳೂರು. ಇವರೆಲ್ಲರೂ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವಂಥ ಇವರೆಲ್ಲರ ಉಪಸ್ಥಿತಿಯನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಗೌರವಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಕಹಳೆ ನ್ಯೂಸ್ ವಾಹಿನಿಯ ಬಗ್ಗೆ ನಾವೆಲ್ಲರೂ ತಿಳಿದವರಿದ್ದೇವೆ. ಹಾಗಾಗಿ ಈ 9 ದಿನವೂ ನಿತ್ಯ ನಿರಂತರವಾಗಿ ಬೇರೆ ಬೇರೆ ಪರಿಕಲ್ಪನೆಯೊಂದಿಗೆ ನಮ್ಮ ಶಾಸ್ತ್ರಬದ್ಧವಾದಂಥ ಒಂದು ಕಾರ್ಯಕ್ರಮವನ್ನು ನೀಡಬೇಕು ಎನ್ನುವ ನಿಲುಮೆಯಿಂದ ನವರಾತ್ರಿ ವೈಭವ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಕೊಡಲಿಕ್ಕಿದ್ದೇವೆ. ಅದು ತಾಳಮದ್ದಲೆ, ಭರತನಾಟ್ಯ, ಯಕ್ಷಗಾನ, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವು ನಿತ್ಯ ನಿರಂತರವಾಗಿ 9 ದಿವಸ ತಾವು ಮನೆಯಲ್ಲೇ ಕೂತು ನೋಡುವಂಥ ಒಂದು ಸೌಭಾಗ್ಯವನ್ನು ನಮ್ಮ ವಾಹಿನಿ ತಮಗೆಲ್ಲರಿಗೂ ಕಲ್ಪಿಸ್ತಾ ಇದೆ. ಹಾಗಾಗಿ ಇಂದಿನ ದಿನ ಈ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳನ್ನು ಸಭಾ ಸಂಪ್ರದಾಯದಂತೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸುವರೇ ಕಹಳೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರಾಗಿರುವಂಥ ಶ್ಯಾಮ್ ಸುದರ್ಶನ್ ಹೊಸಮೂಲೆ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಜಗನ್ಮಾತೆಗೆ ಮುಡಿಭಾಗತ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಕಹಳೆ ನ್ಯೂಸ್ ವಾಹಿನಿ ಸಂಯೋಜಿಸಿರ್ತಕ್ಕಂಥ 9 ದಿನಗಳ ಸಾಂಸ್ಕೃತಿಕ ವೈಭವದ ಮೊದಲನೆಯ ದಿನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮಗೆ ವರ್ಚುವಲ್ ಆಗಿ ಆಶೀರ್ವಚನವನ್ನು ಮಾಡಿ ಸಭೆಯಲ್ಲಿ ನಮ್ಮ ಜೊತೆ ಇರಲಿಕ್ಕಿರುವಂಥ ಪೂಜ್ಯ ಪೇಜಾವರ ಮಠದ ಶ್ರೀಪಾದರಿಗೆ ಮುಡಿಭಾಗತ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸ್ತಾ, ಕಹಳೆ ನ್ಯೂಸ್ ವಾಹಿನಿಯಲ್ಲಿ ಇವತ್ತಿನಿಂದ ಮೊದಲುಗೊಂಡು 9 ದಿನಗಳ ಪರ್ಯಂತ ವಿವಿಧ ರೀತಿಯ ಆಯಾಮಗಳಲ್ಲಿ ಯಕ್ಷಗಾನ, ಅದೇ ರೀತಿ ಸಾಹಿತ್ಯಿಕವಾದಂಥ ಗೋಷ್ಠಿಗಳು, ಅದರ ಜೊತೆಗೆ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಂಡಿರತಕ್ಕಂಥ ಭರತನಾಟ್ಯ, ಸಂಗೀತ ಇತ್ಯಾದಿ ಅದರಲ್ಲೂ ಸಾಧಕರ ಸಂದರ್ಶನಗಳು, ಅದರ ಜೊತೆಗೆ ಒಂದಷ್ಟು ಭಜನೆಯ ಕಾರ್ಯಕ್ರಮಗಳು, ಇವೆಲ್ಲವನ್ನು ಸಂಹಿಲಿತಗೊಳಿಸಿ ಅದರ ಜೊತೆಗೆ ವಿವಿಧ ಕ್ಷೇತ್ರಗಳನ್ನು
ಅದರಲ್ಲೂ ಪ್ರಸಿದ್ಧಿ ಪಡೆದಿರತಕ್ಕಂಥ ಕ್ಷೇತ್ರಗಳಲ್ಲ, ಒಂದಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿರತಕ್ಕಂಥ ಭಾಳ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ದೇವಿ ದೇವಸ್ಥಾನಗಳನ್ನು ಪರಿಚಯಿಸುವಂಥ ಕ್ಷೇತ್ರ ದರ್ಶನದಂಥ ಕಾರ್ಯಕ್ರಮಗಳನ್ನು ಈ ನವರಾತ್ರಿಯ ಹೊತ್ತಿನಲ್ಲಿ ಕಹಳೆ ನ್ಯೂಸ್ ವಾಹಿನಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದ ಆರಂಭವಾಗಿರತಕ್ಕಂಥ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಚನವನ್ನು ಮಾಡಲಿಕ್ಕೆ, ನಮ್ಮನ್ನೆಲ್ಲ ಹರಿಸಲಿಕ್ಕೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟಿನ ಸದಸ್ಯರು, ಅದೇ ರೀತಿ ಪೇಜಾವರ ಮಠದ ಶ್ರೀಪಾದರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರನ್ನು ನಾನು ಅತ್ಯಂತ ಭಕ್ತಿ ಭಾವದಿಂದ ಮುಡಿವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮಗೆ ಧಾರ್ಮಿಕ ಮಾತುಗಳ ಮೂಲಕ ನವರಾತ್ರಿಯ ಮಹತ್ವವನ್ನು ತಿಳಿಸಿಕೊಡ್ಲಿಕ್ಕಿರುವಂಥವರು ಬಹುಶ್ರುತ ವಿದ್ವಾಂಸರು, ಚಿಂತಕರು, ತಾಳಮದ್ಲೆ ಅರ್ಥಧಾರಿಗಳು. ನಾನು ಇವರನ್ನು ಪ್ರಾಯಶಃ ಪರಿಚಯಿಸುವಂಥ ಅಗತ್ಯ ಇಲ್ಲ ಅಂತ ಅಂದುಕೊಳ್ತೇನೆ. ನಮ್ಮೆಲ್ಲರಿಗೆ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಹಾರ್ದವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥವರು ತುಳು ಸಾಹಿತ್ಯಿಕ ದೃಷ್ಟಿಯಲ್ಲಿ, ತುಳು ಸಂಸ್ಕೃತಿಯ ದೃಷ್ಟಿಯಲ್ಲಿ ವಿಶೇಷವಾದಂಥ ಒಂದು ಒಲವನ್ನು ಇಟ್ಟುಕೊಂಡು ತಮ್ಮ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ, ಇದೀಗ ಅದಕ್ಕೊಂದು ವೇಗ ಏನು ಅಂತ ಕೇಳಿದರೆ ಅವರು ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಆದರೆ ಅವರು ಅಧ್ಯಕ್ಷರಾಗೋದಕ್ಕೆ ಮೊದಲು ಕೂಡ ಇದಕ್ಕೇನು ಕಮ್ಮಿ ಇಲ್ಲದಾಗೆ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಸೊ ಅಂಥ ದಯಾನಂದ ಜಿ ಕತ್ತಲ್ ಸರ್ ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರನ್ನು ನಾನು ಅತ್ಯಂತ ಆತ್ಮೀಯವಾಗಿ, ದಯಣ್ಣ ಇರೇನು ಪ್ರೀತಿಪೂರ್ವಕವಾದ ಈ ಸಭೆಗೆ ನಾನು ಎದುಕೊಂದಿಲ್ಲ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಮಾಡ್ತಾ, ಬೆಂಬಲವನ್ನು ಮಾಡ್ತಾ, ನಮ್ಮ ವಾಹಿನಿಗೂ ಕೂಡ ನಿರಂತರ ಪ್ರೋತ್ಸಾಹಕರಾಗಿರುವಂಥವರು ರಾಜ್ ಗ್ರೂಪ್ನ ಮಾಲಕರಾಗಿರ್ತಕ್ಕಂಥ ಕೃಷ್ಣರಾಜ್ ಉಪ್ಪಿನಂಗಡಿ ಸರ್, ನಿಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮವರೇ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕೆಂತ ಕೇಳಿದರೆ ಇಡೀ ಈ ನಮಗೆ ವಾತಾವರಣವನ್ನು ಕಲ್ಪಿಸಿಕೊಟ್ಟು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ 9 ದಿನಗಳ ಪರ್ಯಂತ ನಡೀಬೇಕು ಅಂತಿದ್ದರೆ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿರುವಂಥದ್ದು ನಮಗೆ ಶಕ್ತಿ ವಿದ್ಯಾಸಂಸ್ಥೆ. ಆ ವಿದ್ಯಾಸಂಸ್ಥೆಯ ಶಕ್ತಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ KC ನಾಯಕ್ ಸರ್, ನಿಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಯಾಕೆಂತ ಕೇಳಿದರೆ ಇಡೀ ವೇದಿಕೆ ಎದ್ದು ನಿಂತು ಇವತ್ತು ಅವರಿಗೆ ಗೌರವ ಸಲ್ಲಿಸಿದೆ ಅಂತಂದರೆ ಅವರ ಹಿರಿತನ. ಯಾಕೆಂತ ಕೇಳಿದರೆ ಅವರು ಈ ಸಭೆಯಲ್ಲಿ ನಮಗೆ ಭಾಗವಹಿಸುವಂಥ ಸಂದರ್ಭದಲ್ಲಿ ನಮಗೆ ಒಂದು ಹೆಮ್ಮೆ ಇದೆ. ಯಾಕೆಂತ ಹೇಳಿದರೆ ಅವರ ಚಿಂತನೆಗಳು, ಅವರ ಯೋಚನೆಗಳು, ಅವರ ಯೋಚನಾ ಲಹರಿ ಅದು ಇಡೀ ಶಕ್ತಿ ವಿದ್ಯಾಸಂಸ್ಥೆ, ಅದು ಗೋಪಾಲಕೃಷ್ಣ ದೇವಸ್ಥಾನನ ಸನ್ನಿಧಿಯಿಂದ ತೊಡಗಿ ಇಡೀ ವಿದ್ಯಾಸಂಸ್ಥೆ, ಇಡೀ ಆವರಣವನ್ನು ನೋಡಿದರೆ ಒಂದು ಸತ್ವಯುತವಾದಂಥ ಶಿಕ್ಷಣ, ವಿದ್ಯಾರ್ಥಿಗಳನ್ನು ಸಮಾಜದ ಶಕ್ತಿಯನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಅವರು ಯಾವ ರೀತಿ ಪರಿಶ್ರಮಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗ್ತದೆ. ಸರ್, ನಿಮ್ಮನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನಾನು ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ನನ್ನ ವೀಕ್ಷಕ ಬಂಧುಗಳನ್ನು, ಅದೇ ರೀತಿ ನಮಗೆ ಜಾಹೀರಾತುಗಳನ್ನು ನೀಡಿ ಪ್ರೋತ್ಸಾಹವನ್ನು ಮಾಡ್ತಾ ಈ ಕಾರ್ಯಕ್ರಮದ ಯಶಸ್ಸಿನ ಹಿನ್ನೆಲೆಯಲ್ಲಿ ನಮಗೆ ದೊಡ್ಡ ಬೆಂಗಾವಲಾಗಿರ್ತಕ್ಕಂಥ ಎಲ್ಲ ನಮ್ಮ ಜಾಹೀರಾತುದಾರರನ್ನು, ಅದೇ ರೀತಿ ನಮ್ಮ ಪ್ರೋತ್ಸಾಹಕರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ, ಎಲ್ಲ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ನೀಡುತ್ತಾ ಇರುವಂಥ ಎಲ್ಲ ಬಂಧುಗಳನ್ನು ನಾನು ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್. ವೇದಿಕೆಯಲ್ಲಿರುವಂತಹ ಸರ್ವರನ್ನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತಿಸಿದಂಥ ಕಹಳೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರಾಗಿರುವಂಥ ಶ್ಯಾಮ್ ಸುದರ್ಶನ್ ಹೊಸಮೂಲೆ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಒಂದಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಶಾಲಿನ ಗೌರವದೊಂದಿಗೆ ಆತ್ಮೀಯವಾಗಿ ನಾವು ವೇದಿಕೆಯಲ್ಲಿ ಸ್ವಾಗತಿಸಲಿಕ್ಕಿದ್ದೇವೆ. ವಿಶೇಷವಾಗಿ ನಮ್ಮೊಂದಿಗೆ ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಶ್ರೀ ಪೇಜಾವರ ಮಠ ಉಡುಪಿ. ತಮ್ಮ ಆಶೀರ್ವಾದವನ್ನು ಮತ್ತೊಮ್ಮೆ ಯಾಚಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಮೊದಲಿಗೆ ವೇದಿಕೆಯಲ್ಲಿ ಈ ಘನ ಅಧ್ಯಕ್ಷೀಯ ಪೀಠವನ್ನು ಅಲಂಕರಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಲಿಕ್ಕಿರುವಂಥ ತುಳುಬಲ್ಲಿ ದಯಾನಂದ ಜಿ ಕತ್ತಲ್ ಸರ್, ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಸರ್ಕಾರ. ಇವರಿಗೆ ಶ್ಯಾಮ್ ಸುದರ್ಶನ್ ಹೊಸಮೂಲೆ ಕಾಳೆ ವಾಹಿನಿಯ ಮುಖ್ಯಸ್ಥರು ಶಾಲಿನ ಗೌರವವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಹಾಗೆ ಇಂದಿನ ದಿನ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣವನ್ನು ನೀಡಲಿಕ್ಕಿರುವವರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಖ್ಯಾತ ವಿದ್ವಾಂಸರು ಹಾಗೂ ಚಿಂತಕರು. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ಯಾಮ್ ಸುದರ್ಶನ್ ಹೊಸಮೂಲೆ ಅವರು ಶಾಲಿನ ಗೌರವವನ್ನು ಸಲ್ಲಿಸಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಇರುವಂಥ ಇನ್ನೋರ್ವ ಮುಖ್ಯ ಅತಿಥಿ ಉಡುಪಿಯ ಉಪ್ಪಿನಂಗಡಿಯ ಪ್ರಸಿದ್ಧ ಉದ್ಯಮಿಗಳು ಕೃಷ್ಣರಾಜ್ ಉಪ್ಪಿನಂಗಡಿ ಮಾಲೀಕರು ರಾಜ್ ಗ್ರೂಪ್ಸ್ ನಮ್ಮ ಮೇಲೆ ಪ್ರೀತಿಯಿಟ್ಟು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಕಹಳೆ ನ್ಯೂಸ್ ವಾಹಿನಿಯ ಪ್ರಬಂಧಕರಾಗಿರುವಂಥ ಗಣೇಶ್ ಕೆ ವೇದಿಕೆ ಬಂದು ಅವರಿಗೆ ಶಾಲಿನ ಗೌರವಾಧಾರಗಳನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ವೇದಿಕೆಯಲ್ಲಿರುವಂಥ ಇನ್ನೋರ್ವ ಅತಿಥಿಗಳು KC ನಾಯ್ಕ್ ಅಧ್ಯಕ್ಷರು ಶಕ್ತಿ ಶಿಕ್ಷಣ ಸಂಸ್ಥೆಗಳು ಮಂಗಳೂರು. ವಿಶೇಷವಾಗಿ ಮಿತ್ರರೇ, ನಾನೊಂದು ಮಾತನ್ನು ಉಲ್ಲೇಖ ಮಾಡಲೇಬೇಕು. ಈ ಕಹಳೆ ನ್ಯೂಸ್ ವಾಹಿನಿಯ ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ನಿರ್ವಿಘ್ನವಾಗಿ ಮೂಡಿ ಬರಲಿಕ್ಕೆ ನಮ್ಮೊಂದಿಗೆ ಪೂರ್ಣ ರೀತಿಯ ಸಹಕಾರವನ್ನು ನೀಡಿದಂಥವರು ಆದರಣೀಯ ಹಿರಿಯರಾಗಿರುವಂಥ KC ನಾಯ್ಕರವರು. ನಾನೊಮ್ಮೆ ನಮ್ಮ ದಯಾನಂದ್ ಕತ್ತಲ್ ಸರ್ ಅವರಲ್ಲಿ ಒಮ್ಮೆ ಕೇಳಿದ್ದೆ KC ನಾಯ್ಕರ ಬಗ್ಗೆ. ಹಾಗೆ ಕತ್ತಲ್ ಸರ್ ಯಾವಾಗಲೂ ಹೇಳ್ತಾರೆ KC ನಾಯ್ಕರು ಅಂತ ಹೇಳಿದ್ರೆ ಶಕ್ತಿ ನಗರಕ್ಕೊಂದು ಶಕ್ತಿಯನ್ನು ತುಂಬಿದವರು ಅಂತ. ಅದು ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಉದ್ಯಮ ವಿಭಾಗದಲ್ಲಿರ್ಬೋದು, ಎಲ್ಲದರಲ್ಲೂ ವಿಶೇಷವಾದಂಥ ಒಂದು ಶಕ್ತಿಯನ್ನು ನೀಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ನಾವು ಸರ್ವೇ ಸಾಮಾನ್ಯವಾಗಿ ಇಲ್ಲಿ ಎಲ್ಲ ಸಿಬ್ಬಂದಿಗಳು, ವಾಚ್ಮ್ಯಾನ್ನಿಂದ ಹಿಡಿದು ಎಲ್ಲ ಸಿಬ್ಬಂದಿಗಳು ಪೂರ್ಣ ರೀತಿಯ ನಗುಮೊಗದ ಒಂದು ಸಹಕಾರವನ್ನು ನಮಗೆ ನಿತ್ಯ ನಿರಂತರವಾಗಿ ನೀಡಿದ್ದಾರೆ. ಅವೆಲ್ಲವನ್ನ ಸ್ಮರಿಸಿ ತಮ್ಮನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಶ್ಯಾಮ್ ಸುದರ್ಶನ್ ಅವರು ಶಾಲಿನ ಗೌರವದೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಧಾನ ಅಂಗಕ್ಕೆ ನಾವು ಬರ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರಧಾನ ಭಾಷಣಕಾರರಾಗಿ ನಮಗೆ ಒಂದಷ್ಟು ಧಾರ್ಮಿಕ ಚಿಂತನೆಯನ್ನ, ಮಾಹಿತಿಯನ್ನ ಇಂದಿನ ನವರಾತ್ರಿ ವೈಭವದ ವೇದಿಕೆಯಲ್ಲಿ ನೀಡಲಿಕ್ಕಿರುವವರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಖ್ಯಾತ ವಿದ್ವಾಂಸರು ಹಾಗೂ ಚಿಂತಕರು. ಸಾವಿರಾರು ಪ್ರಶಸ್ತಿ, ಸನ್ಮಾನ, ಪುರಸ್ಕಾರಗಳು ಅವರ ಕಲಾ ಸೇವೆಗೆ, ಸಾಹಿತ್ಯ ಸೇವೆಗೆ ನಿತ್ಯ ನಿರಂತರವಾಗಿ ಅವರಿಗೆ ಒಲಿದು ಬಂದಿದೆ ಅಂತ ಹೇಳಿದರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಅಗಾಧವಾದಂಥ ಪಾಂಡಿತ್ಯ ಇರುವಂಥ ಓರ್ವ ಜ್ಞಾನಿ ಇಂದಿನ ದಿನ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಇಂದಿನ ವೇದಿಕೆಯ ಪ್ರಧಾನ ಭಾಷಣಕಾರರಾಗಿ ಅವರೆಲ್ಲರ ಮಾತನ್ನು ನಾವು ಕೇಳಲಿಕ್ಕೆ ಬಹಳಷ್ಟು ಉತ್ಸುಕತೆ ಆಗಿದ್ದೇವೆ. ಹಾಗಾಗಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಖ್ಯಾತ ವಿದ್ವಾಂಸರು ಹಾಗೂ ಚಿಂತಕರು, ತಮ್ಮನ್ನ ಪ್ರಧಾನ ಭಾಷಣಕ್ಕಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಕ್ರಿಯಾರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ. ನಮಸ್ತಸ್ಯೇ 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 ನಮೋ ನಮಃ. ಪರಮಾದರಣೀಯರಾದಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರೇ, ಹಿರಿಯರು, ಈ ಶಕ್ತಿ ಕೇಂದ್ರದ ಶಕ್ತಿಯೂ ಆಗಿರುವಂತಹ ನನ್ನ ಹಿರಿಯ ಆತ್ಮೀಯರಾದಂತಹ ಶ್ರೀ KC ನಾಯ್ಕರೇ, ಸಭಾಧ್ಯಕ್ಷತೆಯನ್ನು ವಹಿಸಿ ಇವತ್ತು ತುಳುನಾಡಿನ ಸಾಂಸ್ಕೃತಿಕ ಮತ್ತು ತೌಳವ ಕ್ಷೇತ್ರದಲ್ಲಿ ಒಂದು ಹೊಸ ರೀತಿಯ ಸಂಚಲನೆ ಮತ್ತು ಜೀವಂತಿಕೆಯನ್ನು ಮೂಡಿಸಿದ ಮಿತ್ರರಾದ ಮತ್ತು ನನ್ನ ಸಹ ಅರ್ಥಧಾರಿ ಹಿಂದೆ ಆಗಿರುವ ಶ್ರೀ ದಯಾನಂದ ಕತ್ತಲ್ ಸರ್, ಹಾಗೆ ಮುಖ್ಯ ಅತಿಥಿಗಳು ಮತ್ತು ಎಲ್ಲವನ್ನು ವ್ಯವಸ್ಥೆ ಮಾಡಿ ನಮ್ಮನ್ನು ಒಂದು ಕಡೆ ತಂದು ನವರಾತ್ರಿಯನ್ನು ಅರ್ಥಪೂರ್ಣವಾಗಿ, ಜ್ಞಾನಪೂರ್ಣವಾಗಿ, ಜ್ಞಾನರೂಪೇಣ ಸಂಸ್ಥಿತ ಮಾಡುವ ಹಾಗೆ ಮಾಡಿದ ಉತ್ಸಾಹಿ ಮಾಧ್ಯಮ ವ್ಯಕ್ತಿ ಶ್ಯಾಮ್ ಸುದರ್ಶನ್. ಈಗ ಇಟ್ ಇಸ್ ಅಗೇನ್ ದಿ ಟೈಮ್ ಫಾರ್ ಸ್ಮಾಲ್ ಮೀಡಿಯಾ. ಪುನಃ ದೊಡ್ಡ ಮೀಡಿಯಾ ಜಗತ್ತನ್ನೆಲ್ಲ ಆವರಿಸುವಾಗ ಇದಕ್ಕೆಲ್ಲ ಜಾಗ ಇಲ್ಲ ಅಂತ ಹೇಳ್ತಿದ್ದೇವೆ ನಾವು. ಹಾಗೆ ಇಲ್ಲ, ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಲೋಕಲ್ ಮತ್ತು ಗ್ಲೋಬಲ್ ಒಂದಾಗಿ ಗ್ಲೋಕಲ್ ಆಗಿದೆ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಅವಕಾಶವನ್ನು ಉಪಯೋಗಿಸಿ ಧೈರ್ಯ ಮಾಡಿ ರಿಸ್ಕ್ ತೆಕ್ಕೊಂಡು ಮಾಡ್ತಾ ಇದ್ದಾರೆ ಶ್ಯಾಮ್ ಸುದರ್ಶನ್ ಮತ್ತು ಅವರ ಎಲ್ಲ ಬಳಗಕ್ಕೆ ನವರಾತ್ರಿ ಸಂದರ್ಭದ ನವನವವಾದಂತಹ ಉನ್ಮೇಷದ ಶುಭಾಶಯಗಳನ್ನು ಕೋರ್ತೇನೆ. ಶಕ್ತಿ ಸಂಸ್ಥೆಯಲ್ಲಿ ಇದು ನಡೀತಾ ಇದೆ. ಶಕ್ತಿ ರೂಪಿಣಿಯಾದಂತಹ ದೇವಿಯ ಆರಾಧನೆಯ ಬೇರೆ ಬೇರೆ ರೂಪಗಳು ನವರಾತ್ರಿ. ಸಾಮಾನ್ಯ ಅರ್ಥ 9 ರಾತ್ರಿಗಳು ಅಂತ, ಅಂದರೆ 9 ದಿನಗಳು ಅಂತ.
ವಿಚಿತ್ರ ಅಂದರೆ ನಾನು ಮಾತನಾಡುವ ಚಿತ್ಪಾವನಿ ಭಾಷೆ ಸಂಸ್ಕೃತ ಪ್ರಾಕೃತ ಮೂಲದ್ದು. ಅಲ್ಲಿ ಅದೇ ಶಬ್ದವನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತಾರೆ. ವ್ಯಾಕರಣ ಗೊತ್ತಿಲ್ಲದೆ ಅದು ಬಂದಿರಲಿಕ್ಕಿಲ್ಲ ಅಂತ ಗ್ರಹಿಸ್ತೇನೆ. ನವರಾತ್ರಿ ಅಲ್ಲ, ರಾತ್ರಿ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ. ನವರಾತ್ರಿ ನಿತ್ಯ ನೂತನವಾಗಿ ಜ್ಞಾನವನ್ನು, ಉನ್ಮೇಷವನ್ನು, ಹೊಸತನವನ್ನು ಮಾಡುವಂಥದ್ದು, ಅದನ್ನು ಕಲ್ಪಿಸುವಂಥದ್ದು ಶರನ್ನವರಾತ್ರಿ. ವಸಂತ ನವರಾತ್ರಿ ಇದೆ, ಹಾಗೆ ಬೇರೆ ಬೇರೆ ನವರಾತ್ರಿಗಳನ್ನು ಆಚರಿಸ್ತಾರೆ. ಆದರೆ ಸಾಮಾನ್ಯವಾಗಿ ನಾವು ನವರಾತ್ರಿ ಅಂತ ಆಚರಿಸುವುದು ಶರನ್ನವರಾತ್ರಿ. ಶರತ್ಕಾಲದ ಪ್ರಾರಂಭದಲ್ಲಿ ಪಿತೃಪಕ್ಷ ಕಳೆದು ಅಶ್ವಯುಜ ಪಾಡ್ಯದಿಂದ 10ರವರೆಗೆ. ಆದ್ದರಿಂದ ದಸರಾ, ಉತ್ತರ ಭಾರತದಲ್ಲಿ ದಸರಾ ಪ್ರಸಿದ್ಧಿ. ದಶಾಹ ಅಂದರೆ 9 ಕಳೆದು ದಶಮಿಗೆ ಹೋಗುವುದು. 5 ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ. 10ನೇದು 11ನೇದು ಮನಸ್ಸಂತೆ. 12 ದ್ವಾದಶಿ. ಏಕಾದಶಿಯಲ್ಲಿ ಉಪವಾಸ, ಯಾಕೆ? ದ್ವಾದಶಿಯಲ್ಲಿ ಊಟ. ಇದರ ಅರ್ಥ ಊಟ ಅಲ್ಲ. ಏಕಾದಶಿಯ ಮೂಲಕ ಭಗವತ್ ತತ್ವದ ಹತ್ತಿರ ಉಪವಾಸ ಇದ್ದರೆ ದ್ವಾದಶಿಯ ದಿವಸ ಸಿಗ್ತದೆ ಅಂತ ಫಲ. ಅದನ್ನು ಸಂಕೇತವಾಗಿ ಉಪವಾಸ, ಊಟ ಅಂತ ನಾವು ಲೌಕಿಕವಾಗಿ ಹೇಳಿದ್ದೇವೆ. ಇಂಥ ಒಂದು ಪವಿತ್ರವಾದ ಸಂದರ್ಭದಲ್ಲಿ ಅಗಾಧವಾದಂತಹ ನವರಾತ್ರಿ ಮಹಿಮೆ, ನವರಾತ್ರಿ ಚರಿತ್ರೆ, ಮಹತ್ವ, ಇದನ್ನು ಹೇಳಲಿಕ್ಕೆ ಶ್ಯಾಮ್ ಸುಂದರ್ ನನಗೆ ಅವಸರವಾಗಿ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ನನಗೆ ಇದು ಸುಲಭ. ಕಡಿಮೆ ಗೊತ್ತಿದ್ದವನಿಗೆ ಸಮಯ ಇಲ್ಲ ಅಂತ ಹೇಳಿಬಿಟ್ಟು ಸಣ್ಣದು ಮಾಡಿಬಿಡ್ಬೋದು. ವಿದ್ವಾಂಸನಿಗೆ ಕಷ್ಟ, ಯಾಕಂದರೆ ದೇವಿ ಕಲ್ಪ ಬಹಳ ದೊಡ್ಡದು. ನಮ್ಮದು ಹಬ್ಬಗಳ ದೇಶ. ಶರನ್ನವರಾತ್ರಿ, ಶರತ್ಕಾಲದ ಕೊಳ ಅಂತ ಮಹಾಭಾರತದಲ್ಲಿ ಬರ್ತದೆ. ಶರತ್ಕಾಲದ ಆಕಾಶ ಕೂಡ ಶುಭ್ರ. ಶರತ್ಕಾಲದ ಕೊಳಕ್ಕೆ ನೀವು ಕೈ ಹಾಕಿದರೆ ಮೇಲೆ ಬಿಸಿ, ಕೆಳಗೆ ತಂಪು. ಅನೇಕ ವರ್ಣಗಳಲ್ಲಿ ಶರತ್ಕಾಲವನ್ನು ಸಮೃದ್ಧಿಯ, ಸಂಪತ್ತಿನ ಸೂಚಕವಾಗಿ ಹೇಳಿದ್ದಾರೆ. ಒಂದು ರೀತಿ ಮಳೆಯೆಲ್ಲ ಕಳೆದು ಬೆಳೆ ಬಂದು ಒಂದು ಹೊಸ ಬೇಸಿಗೆಗೆ ತಯಾರು ಮಾಡೋ ಪೀಠಿಕೆ ಇದು. ನಮ್ಮಲ್ಲಿ ಎಲ್ಲ ಹಬ್ಬಗಳು ಅಗ್ರಿಕಲ್ಚರಲಿ ಕನೆಕ್ಟೆಡ್. ನಮ್ಮ ಕೃಷಿ ಜೀವನಕ್ಕೂ ಹಬ್ಬಗಳಿಗೆ ಸಂಬಂಧ ಇದೆ. ಇದರಲ್ಲಿ ತುಂಬ ಸಂಶೋಧನೆ ನಡೆದಿದೆ. ತುಳುನಾಡಿನ ಹಬ್ಬಗಳಿಗೂ ತೌಳವ ಕೃಷಿಗೂ ಏನು ಸಂಬಂಧ ಎನ್ನುವ ದೃಷ್ಟಿಯಲ್ಲಿ ದಯಾನಂದ ಕತ್ತಲ್ ಸಾರೇ ಸ್ವತಃ ಮಾಡ್ಬೋದು ಕೆಲಸ ಬೇಕಾದರೆ. ಅವಳು ಇವತ್ತು ಮಾತಾಡ್ತಾ ಇದ್ದ ಹಾಗೆ ಒಂದು ವಿಷಯ ಗಮನಕ್ಕೆ ಬಂದು ನಾನು ಹೇಳ್ತಾ ಇದ್ದೇನೆ. ಅಖಿಲ ಭಾರತೀಯವಾದ ಮತ್ತು ಸ್ಥಳೀಯವಾದ ಸಾಂಸ್ಕೃತಿಕ ಶಬ್ದಗಳ ಸಂಬಂಧದ ಒಂದು ಕೋಶವನ್ನೇ ಅವರು ತುಳುವಿನಲ್ಲಿ ಮಾಡ್ಬೋದು. ಅದು ಇಂಗ್ಲೀಷ್ನಲ್ಲಿಯೂ ಆಗಬೇಕು. ಈಗ ನಾವು ಇಂಗ್ಲೀಷ್ ಬೇಡ ಅಂತ ಹೇಳುವಾಗಿಲ್ಲ, ಯಾಕಂದರೆ ತುಳು ಸಂಸ್ಕೃತಿಯ ಪ್ರಸರಣವೂ ಕೂಡ ನಮ್ಮ ಕೆಲಸವೇ. ಹಬ್ಬಗಳ ದೇಶವಾದ ಆಚರಣೆಗಳ ದೇಶ. ನಮ್ಮಲ್ಲಿ ಹುಟ್ಟಿದರೆ ತೀರಿಕೊಂಡ್ರೂ ನಾವು ತಿಂಡಿ ತಿನ್ನುವಾಗ ವೆಸ್ಟರ್ನರ್ಸ್ ಕೇಳ್ತಾರೆ, ಯು ಈಟ್ ಎ ಲಾಟ್ ವೆನ್ ಎ ಪರ್ಸನ್ ಡೈಸ್. ಒಬ್ಬ ಮನುಷ್ಯ, ಅವರೆಲ್ಲ ಬ್ಲ್ಯಾಕ್ ಕಾಫಿ ಕುಡಿಯೋದು, ನಾವು ಅದಕ್ಕೆ ಅವಡೆ ಅಂಬಡೆ ಮಾಡಿ ತಿಂತೇವೆ ಅಂತ ಪಾಯಸ. ಅವರಿಗೆ ಆಶ್ಚರ್ಯ ಆಗ್ತದೆ. ನಾನು ಹೇಳಿದೆ, ವಿ ಸೆಲೆಬ್ರೇಟ್ ಡೆತ್ ಆಲ್ಸೋ. ಅದು ಮೋಕ್ಷಗಾಮಿಯಾದಂತಹ ದೃಷ್ಟಿಯಿಂದ ನಾವು ಹೇಳೋದು, ಅವನಿಗೆ ಪ್ರಿಯವಾದ್ದನ್ನು. ಅಂದರೆ ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡಬೇಕಾದ್ರೆ ಆ ದೃಷ್ಟಿಯಿಂದ ನೋಡಬೇಕು. ಶರನ್ನವರಾತ್ರಿಯ 9 ದಿವಸಗಳು ಇದು ಒಂದು ರೀತಿಯಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಹಬ್ಬ, ದೇವಾಲಯಗಳಲ್ಲಿ ಹಬ್ಬ. 3-4 ಸ್ವರೂಪಗಳಿದೆ ಇದಕ್ಕೆ. ಒಂದು ಆರಾಧನೆ, ಆಚರಣೆ, ವಿನಿಯೋಗ ಅಂತ ಕೆಲವರು ಹೇಳ್ತಾರೆ. ಮನೆಯಲ್ಲಿ ವ್ರತವಾಗಿ ಮಾಡುವುದು, ಅದರಲ್ಲಿ ಪೂಜೆ ಪುರಸ್ಕಾರಗಳು, ನೈವೇದ್ಯಾದಿಗಳಿರ್ತದೆ. ಇನ್ನೊಂದು ಸಾಮೂಹಿಕವಾಗಿ, ಸಾಮೂಹಿಕ ವ್ರತ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಸಾಮೂಹಿಕ ಸಾರ್ವಜನಿಕ ಗಣೇಶೋತ್ಸವ ಬರುವ ಮೊದಲೇ ನವರಾತ್ರಿ ಉಂಟು. ನವರಾತ್ರಿ ಮೆರವಣಿಗೆ, ಹುಲಿವೇಷ. ಆ ಹುಲಿವೇಷದ ಬಗ್ಗೆ ಅದರಲ್ಲಿ ಭಾಗವಹಿಸುವುದು, ಅದರಿಂದ ಓಡುವುದು. ನನ್ನ ಮಕ್ಕಳು ಹುಲಿವೇಷ ಬರುವಾಗೆಲ್ಲ ನವರಾತ್ರಿಗೆ ಓಡ್ತಾ ಇದ್ದ ದೃಶ್ಯ ಇನ್ನೂ ಸಿಕ್ಕುವುದಿಲ್ಲ ಮಂಗಳೂರಿನಲ್ಲಿ. ಅದು ನನ್ನ ಮೊಮ್ಮಕ್ಕಳಿಗೆ ಇಲ್ಲಿ ಬಂದರೆ ವಾಟ್ ಈಸ್ ದ್ಯಾಟ್ ಅಂತ ಕೇಳಿಯಾರೆ ಅವರು. ಆ ನವರಾತ್ರಿ ಅದು ಬರೀ ಪೂಜಾ ದೃಷ್ಟಿಯಿಂದ, ಪುರಾಣ ದೃಷ್ಟಿಯಿಂದ ಮಾತ್ರ ನಾವು ನೋಡೋದಲ್ಲ, ಈ ದೃಷ್ಟಿಯಿಂದಲೂ ನೋಡಬೇಕು. ಇದೊಂದು ಸಾರ್ವಜನಿಕ ಸ್ವರೂಪ. ಇನ್ನೊಂದು ಕಲಾ ಸ್ವರೂಪ, ಬಯಲಾಟ, ಪ್ರವಚನ, ಹಾಗೆ ಪಾರಾಯಣ. ಹೀಗೆ 3-4 ಸ್ತರಗಳಲ್ಲಿ ಇದು ನಡೆಯುತ್ತದೆ. ಇದನ್ನು 3 ರೀತಿಯಲ್ಲಿ ಹೇಳಿದ್ದಾರೆ. ದೇವಿ ಕಲ್ಪ ಬಹಳ ಪ್ರಾಚೀನ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ತಜಾಂ. ದೇವಿ ಸೂಕ್ತಗಳು ತುಂಬ ಇದೆ. ಯಾಮ ಮಾಯಾ.
ಮಾ ಅಂದರೆ ತಾಯಿ, ಲಕ್ಷ್ಮಿಗೂ ಮಾ ಅಂತ ಹೆಸರು, ಸರಸ್ವತಿಗೂ ಹೇಳ್ಬೋದು. ಮಾ ಯಾರು ತಾಯಿಯೋ ಅದನ್ನು ತಿರುಗಿಸಿ ಮಾಯಾ ತತ್ವ. ಬಹುಶಃ ನನ್ನ ದೃಷ್ಟಿಯಿಂದ, ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ತ್ರಿಮೂರ್ತಿ ಕಲ್ಪನೆಗೂ ಮೊದಲಿನದ್ದು ದೇವಿ ಕಲ್ಪ. ಯಾಕಂದರೆ ಬಹಳ ಹಿಂದುಳಿದ ಸಮಾಜದಲ್ಲಿ, ತೀರಾ ಟ್ರೈಬಲ್ ಸೊಸೈಟಿಯಲ್ಲಿ ತಂದೆ ಯಾರು ಅಂತ ಒಂದು ವೇಳೆ ಗೊತ್ತಿಲ್ಲದಿದ್ದರೂ ಆಕ್ಷೇಪ ಇಲ್ಲ, ತಪ್ಪು ತಿಳ್ಕೊಳ್ಬೇಡಿ, ಸಾಮೂಹಿಕ ಜೀವನ ಅದು, ತಾಯಿ ಗೊತ್ತುಂಟು. ನೋಡಿ, ದೇವಿ ಮಹಾತ್ಮೆ, ಸಪ್ತಶತಿ, ಮಾರ್ಕಂಡೇಯ ಪುರಾಣ, ದೇವಿ ಭಾಗವತ, ಸ್ಥಳ ಪುರಾಣಗಳಲ್ಲಿ ದೇವಿಗೆ ಮಕ್ಕಳು ಹುಟ್ಟಿದ್ರು. ಯಾರಿಂದ ಅಂತಿಲ್ಲ, ಶಿವನಿಂದ ಅಂತ ಇದ್ದರೂ ಕೂಡ ಕಾರಣ ಏನು? ಗಂಡು ಹೆಣ್ಣು ಎರಡು ಅವಳಿಗೆ ಗಂಡಿನ ಸಹಾಯದಿಂದ ಮಕ್ಕಳು ಬೇಡ, ತಾನೇ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯ ಇದೆ ಅವಳಿಗೆ. ಈ ಕಲ್ಪನೆ ಆರಂಭದಲ್ಲಿ ಸಮಾಜದಲ್ಲಿ ಇತ್ತಂತೆ. ಗಂಡಿನ ಸಹಾಯ ಇಲ್ಲದೆ ಹೆಣ್ಣು ಸೃಷ್ಟಿ ಮಾಡಬಲ್ಲ. ಸಾಂಖ್ಯರು ಪ್ರಕೃತಿ ಅಂತ ಹೇಳೋದು ಇದನ್ನೇ, ಪ್ರಕೃತಿ ಪುರುಷ. ವಿಚಿತ್ರ ಅಂದರೆ ಅಲ್ಲಿ ಪ್ರಕೃತಿ ಸಚೇತನ, ಪುರುಷ ಜಡ. ಉಳಿದ ದರ್ಶನಗಳಲ್ಲಿ ಪುರುಷ ಸಚೇತನ, ಪ್ರಕೃತಿ ಜಡ, ಉಪರಾಟೆ. ಸಾಂಖ್ಯವನ್ನು ನಾವು ದೇವಿ ಕಲ್ಪದ ದೃಷ್ಟಿಯಿಂದ ಅರ್ಥ ಮಾಡಬೇಕಾದ ಅಗತ್ಯ ಇದೆ. ನಾನು ಅದನ್ನು ಬರಿಬೇಕು ಅಂತಲೂ ಇದ್ದೇನೆ. ಇದು ಒಂದು ಮಟ್ಟದ ಆರಾಧನೆ. 52 ಶಕ್ತಿಪೀಠಗಳು. ಶಾಕ್ತೇಯರ ದೃಷ್ಟಿಯಿಂದ ನೋಡಿ, ಉಳಿದನ್ನೊಮ್ಮೆ ಮರೀರಿ ನೀವು. ಶಾಕ್ತೇಯರ ದೃಷ್ಟಿಯಿಂದ ನೋಡಿದರೆ ಮೇಲೆ ಶಾರದಾ ಪೀಠ, ಕೆಳಗೆ ಕನ್ಯಾಕುಮಾರಿ. ಪ್ರಾಗ್ ಜ್ಯೋತಿಷಪುರ ಶಬ್ದಕ್ಕೆ ಅರ್ಥ ಮಾಡಿ. ಪ್ರಾಗ್ ಜ್ಯೋತಿಷ, ಪ್ರಾಕ್ ಅದಕ್ಕಿಂತ ಹಿಂದೆ ಇಲ್ಲ. ಅಲ್ಲಿ ನರಕಾಸುರ, ಪ್ರಾಗ್ ಜ್ಯೋತಿಷಪುರ ಶರೀರ, ಅದೇ ನರಕನಾದ ಜೀವಿ ಇದ್ದಾನೆ, ಅವನ ತಂದೆ ತಾಯಂದಿರಿಗಾಗಿ ಕಾಯ್ತಾ ಇದ್ದಾನೆ, ಇದು ಒಂದು ಅರ್ಥ. ಅದು ಕಾಮಾಖ್ಯಪುರ, ಅಲ್ಲಿ ದೇವಿ ಆರಾಧನೆ ಸ್ವಲ್ಪ ಘೋರವಾದ ಆರಾಧನೆಗಳೆಲ್ಲ ಅಲ್ಲಿ ಬಂಗಾಲ್. ದಕ್ಷಿಣದಲ್ಲಿ ಕನ್ಯಾಕುಮಾರಿ. ಜಾಲಂಧರ ಸುಪೀಠತೆ, ಜಲಂಧರ್ ಅಫ್ಘಾನಿಸ್ತಾನದಲ್ಲಿಯೂ ಇತ್ತು, ಈಗ ಇಲ್ಲ. ಅದನ್ನು ನಮ್ಮ ಲಿಬರಲ್ಸ್ ಯಾರು ಮಾತಾಡೋದಿಲ್ಲ. ಅಲ್ಲಿ ದೇವಿ ಕಲ್ಪ ಹೇಗೆ ಹೋಯಿತು, ಬುದ್ಧನನ್ನು ಹೇಗೆ ನಾಶ ಮಾಡಿದರು ಅಂತ. ಗುಜರಾತು. ಕರ್ನಾಟಕಕ್ಕೆ ಬಂದರೆ ದೇವಿ 52 ಪೀಠಗಳು. ಕೊಲ್ಲಾಪುರಿ ಮಹಾಲಕ್ಷ್ಮಿ, ಅಂಬೆಜೋಗಾಯಿ, ನಮಗೆಲ್ಲ ಭಾಳ ಆದರಣೀಯರಾದ ದೇವರು ಅಂಬೆಜೋಗಾಯಿ, ಯೋಗೇಶ್ವರಿ. ಸ್ಥಳೀಯವಾಗಿ ಬಂದರೆ ಕಟೀಲು, ಪೊಳಲಿ, ಸಸೀತ್ಲು. ಇನ್ನೊಂದು ಹಂತಕ್ಕೆ ಬರುವಾಗ ಅದು ಮೇಲೆ ಕೆಳಗೆ ಯಾವುದಲ್ಲ, ಅಲ್ಲಿ ಮಾರಿಗುಡಿಗಳು. ಅದು ಮಹಾಮಾಯೆ ಆಗಿದೆ, ಮಾರಿಗುಡಿ. ಪಂಜುರ್ಲಿ, ಲೆಕ್ಕೆಸಿರಿ, ರಕ್ತೇಶ್ವರಿ. ರಕ್ತೇಶ್ವರಿಯಿಂದ ಲೆಕ್ಕೆಸಿರಿಯ, ಲೆಕ್ಕೆಸಿರಿಯಿಂದ ರಕ್ತೇಶ್ವರಿಯ ನೋಡಬೇಕು. ನನ್ನ ದೃಷ್ಟಿಯಿಂದ ರಕ್ತೇಶ್ವರಿ ಅಂದರೆ ಲೆಕ್ಕೆಸಿರಿ. ನನ್ನ ಸಂಸ್ಕೃತ ಭಾಷೆಯ ಸಂಸ್ಕಾರ ಕಾರಣ ಇರ್ಬೋದು. ಚಂಡಮುಂಡರು, ಚಾಮುಂಡಿ. ಚಂಡಮುಂಡರ ತಲೆ ಚಂಡನಾಡಿದ ವಾರ್ತೆ. ದೇವಮಹಾತ್ಮೆ. ದೇವಮಹಾತ್ಮೆ ಯಾರಿಗೆ ಪ್ರಿಯ ಅಲ್ಲ? ಆಟ ಏನು ಚಾಚೆ ಒಂದು ಗಮನಿಸಿ. ನಾನು ಆಗಾಗ ನೆನಪಾದ್ದನ್ನು ಹೇಳ್ತಾ ಇದ್ದೇನೆ. ಒಂದು ಕಾಫಿ ಟೇಬಲ್ ಬುಕ್ ಬಂದಿದೆ, ದೇವಮಹಾತ್ಮೆ ಆಟದ ಮೇಲೆ. ಅದರ ಹಿನ್ನೆಲೆ ಏನು, ಹೇಗೆ ಅದು ಜನಪ್ರಿಯವಾಗಿದೆ, ಪ್ರತಿ ಮನೆಯನ್ನು ಅದು ಮುಟ್ಟಿದೆ, ಉಳಿದ ಯಕ್ಷಗಾನಕ್ಕಿಂತ ಹೆಚ್ಚು ಯಾಕೆ ಮುಟ್ಟಿದೆ ಅಂತ. ಬರೆದವರು ನಮ್ಮವರು, ಇಲ್ಲಿಯವರಲ್ಲ, ಸದಾನಂದ ಹೆಗಡೆ ಹರಗಿ ಅಂತ ಹೊನ್ನಾವರದವರು. ಅಗತ್ಯ ಇದ್ದರೆ ಅದು ಲೈಬ್ರರಿಗಳಲ್ಲಿ ಹಾಕಿ ಸಿಗ್ತದೆ. ಅದು ಇತ್ತೀಚೆಗೆ ಬಂದ ಇನ್ನೊಂದು ಪುಸ್ತಕ, ನನಗೂ ಸಹ ರೆಫರೆನ್ಸೇ ಇದು. ನನ್ನ ಮಿತ್ರರಾದ ನವನೀಶ್ ಶೆಟ್ಟರು ತಯಾರು ಸಣ್ಣದೊಂದು ಸ್ಮಾಲ್ ಎನ್ಸೈಕ್ಲೋಪೀಡಿಯಾ, ಅದು ಶ್ರೀ ದೇವಿ ನವರಾತ್ರಿ ಚರಿತಾಮೃತಂ ಅಂತ. ದೇವಿ ಕಲ್ಪ ಪೀಠಗಳು ಎಲ್ಲ ಒಟ್ಟು ಮಾಡಿ ಬೇರೆ 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 ಸೋರ್ಸ್ಗಳಿಂದ ತುಂಬ ಒಳ್ಳೆ ಪುಸ್ತಕ. ನಾನು ಹೇಳೋದು, ಇಂಥದ್ದು ಸಣ್ಣ ಪುಸ್ತಕ ಬೇಕು ನಮಗೆ. ದೊಡ್ಡ ಈಗ ಶಂಕರ ಭಾಷೆಯೋ ಮಧ್ವ ಭಾಷೆಯೋ ಬೇಕು, ಅದು ನಮಗೆ ಅರ್ಥ ಆಗೋದಿಲ್ಲ. ನಮಗೆ ಈ ಥರದ್ದು ಬೇಕು. ಸ್ವಾಮೀಜಿಯವರಲ್ಲಿ ನಾನು ಕೇಳಿಕೊಳ್ಳೋದು, ಕೇಶನಾಯಕರ ಹತ್ರ ಕೇಳಿಕೊಳ್ಳೋದು, ನಮ್ಮ ಸಂಸ್ಕೃತಿಯನ್ನು ಪರಿಚಯ, ಸ್ಥಳೀಯ ಮತ್ತು ರಾಷ್ಟ್ರೀಯ, ಆಲ್ ಇಂಡಿಯಾ ಸ್ಮಾಲ್ ಪ್ರೈಮರ್ಸ್ ನೀವು ಪಬ್ಲಿಷ್ ಮಾಡಿ. ಒಂದು 100 ಪುಟದೊಳಗೆ ವೇದ ಅಂದರೆ ಏನು, ದೇವಿ ಅಂದರೆ ಏನು, ವಿಷ್ಣು ಅಂದರೆ ಏನು, ಶಿವ ಆರಾಧನೆ ಎಲ್ಲಿದೆ, ನಾವು ಸಹಕಾರ ಮಾಡುವ. ಜನರಲ್ ಎಡಿಟಿಂಗಿಗೆ ತುಂಬ ವಿದ್ವಾಂಸರಿದ್ದಾರೆ, ನಾನು ನಿಮಗೆ ಸಹಾಯ ಮಾಡಬಲ್ಲೆ. ಈ ಪುಸ್ತಕ ನವನೀಶ್ ಶೆಟ್ಟರು ಮಾಡಿದ್ದು. ಇದನ್ನು ನಾನು ನೆನಪಿಸಿದೆ, ಯಾಕಂದರೆ ನವರಾತ್ರಿಗೆ ಮಾಡಬಹುದಾದ ದೊಡ್ಡ ಆರಾಧನೆ ಇದು ಅಂತ ನನ್ನ ಭಾವನೆ. ಹೀಗೆ 52 ಶಕ್ತಿಪೀಠಗಳಿದ್ದಾವೆ. ಶಿವನ ದೃಷ್ಟಿಯಿಂದ ನೋಡಿದರೆ ಎಲ್ಲ ಶಿವಮಯವೇ. ಕಾಶ್ಮೀರದಲ್ಲಿ ಶೈವ, ದಕ್ಷಿಣದಲ್ಲಿ ನಟರಾಜ. ನಟರಾಜನಂಥ ವಿಗ್ರಹ ಇನ್ನೊಮ್ಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಒಂದೇ. ಇನ್ನೊಮ್ಮೆ ಅದು ರಚಿಸಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಿದರೂ ಕಾಪಿ. ಕನ್ಯಾಕುಮಾರಿ ಇದ್ದಲ್ಲಿ ಶಿವ ಇದ್ದಾನೆ,
ದೇಶದ ಮಧ್ಯದಲ್ಲಿ ಉಜ್ಜಯಿನಿ ಮಹಾಕಾಲ, ಅಲ್ಲಿಂದ ಗ್ರೀನಿಜಿಗೆ 5:30 ಗಂಟೆ ಕಾಲಗಣನೆಗೆ ಬೆಸ್ಟ್ ಪ್ಲೇಸ್ ಅದು ಇಂಡಿಯಾದಲ್ಲಿ, ಸೆಂಟರ್. ಹಿಂದಿನವರು ಎಷ್ಟು ಆಲೋಚನೆ ಮಾಡಿದ್ದಾರೆ ಅಂತ ನಾವು ಯೋಚಿಸಬೇಕು. ವಿಷ್ಣು ನೋಡಿದರೆ ಹರಿಪದ, ಹರಿದ್ವಾರ, ಅದೇ ಹರದ್ವಾರ. ದೇಶಾದ್ಯಂತ ಕೃಷ್ಣಮಯ, ರಾಧಾಕೃಷ್ಣ ನಮ್ಮ ಮನೆಯಲ್ಲಿದ್ದಾನೆ. ನಮ್ಮ ದನಕರುಗಳು ರಾಧಾಕೃಷ್ಣ. ದೊಡ್ಡ ಎತ್ತಾದರೆ ರಾಮ, ಸಣ್ಣ ಎತ್ತು ಲಕ್ಷ್ಮಣ. ತಕ್ಕಡಿಯಲ್ಲಿ ತೂಕದಲ್ಲಿ ವ್ಯತ್ಯಾಸ ಮಾಡುವಾಗಲೂ ಅದೇ ರಾಮ ತೂಕ ಲಕ್ಷ್ಮಣ ತೂಕ ಅಂತ. ಅಂದರೆ ಪುರಾಣದ ಒಟ್ಟಿಗೆ ನಾವು ಬದುಕುವ ರೀತಿ ಹಾಗೆ. ದೇವಿ ಜನಪ್ರಿಯವಾಗಲಿಕ್ಕೆ ಇನ್ನೊಂದು ಕಾರಣ ಇದೆ. ತಂದೆ ಮೇಲಾದರೂ ಕೋಪ ಬಂದಿತ್ತು ಮಕ್ಕಳಿಗೆ, ತಾಯಿಯ ಮೇಲೆ ಇಲ್ಲ. ಕೋಪ ಬಂದರೆ ತಂದೆಗೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ತಾಯಿ ಹತ್ರವೇ ಹೇಳೋದು, ಮತ್ತು ಗುಟ್ಟು ಎಲ್ಲ ಹೇಳೋದು ತಾಯಿಯಲ್ಲಿ, ಹುಡುಗಿಯರು ವಿಶೇಷವಾಗಿ. ತಾಯಿತನ ಅನ್ನೋದು ಒಂದು ಅದ್ಭುತ ವಿಷಯ, ಅದಕ್ಕಿಂತ ದೊಡ್ಡದು ಇಲ್ಲ. ನಿಮ್ಮೆಲ್ಲರ ತಾಯಂದಿರು ಶ್ರೇಷ್ಠರೇ. ನನ್ನ ತಾಯಿ ಅಂದರೆ ಅದು ಮನುಷ್ಯರಲ್ಲಿಲ್ಲ. ಮೋಕ್ಷದಲ್ಲಿ ಮೊದಲ ಸ್ಥಾನ ಇದ್ದರೆ ಅವರು ಇಡೀ ಜೀವಮಾನ ದುಡಿಮೆ ಮಾತ್ರ ಮಾಡಿದ್ದವರು, ಬೇರೆ ಏನು ಮಾಡಲಿಲ್ಲ. ನಮ್ಮ ತಂದೆಯವರಿಗೂ ಆರೋಗ್ಯ ಇಲ್ಲದ್ರಿಂದ ಇದೆಲ್ಲ ವೈಯಕ್ತಿಕವಾದ್ದು ನಾನು ರಿಲೇಟ್ ಮಾಡಿದೆ. ಯಾಕಂದರೆ ತಾಯ್ತನದ ಶ್ರೇಷ್ಠತೆ. ಲೋಕಮಾತಾ, ತ್ರಿಲೋಕ ಸೃಷ್ಟಿ ಮಾಡಿದವಳು. ಮಾಯಾರೂಪದಿಂದ ಜಗತ್ತನ್ನು ಸೃಷ್ಟಿ ಮಾಡಿ ಜೀವರನದರೆ ಕೆಡಹಿ ಪಾಪ ಪುಣ್ಯ ಕರ್ಮಗಳನ್ನು ಅವರಿಗೆ ಕೊಟ್ಟು ಕರ್ಮ ಮುಕ್ತಿಯನ್ನು ಉಂಟು ಮಾಡಿ ಜೀವರ ಶುದ್ಧಿಗೆ ಕಾರಣವಾಗುವವಳು. ತಾಯಿ ಸಣ್ಣ ಸಣ್ಣ ಪೆಟ್ಟು ಕೊಟ್ಟು ಮಕ್ಕಳನ್ನು ತಿದ್ದಿದ ಹಾಗೆ. ಅಮ್ಮ ಹೇಳಿದ 7 ಸುಳ್ಳುಗಳು ಅಂತ ಒಂದು ಪುಸ್ತಕ ಉಂಟು, ಚೆನ್ನಾಗಿದೆ ನೋಡಿ. ತಾಯಿ ಹೇಗೆ ಸುಳ್ಳು ಹೇಳ್ತಾಳೆ ಅಂತ ಮಕ್ಕಳನ್ನು ಒಲಿಸಿ ಒಪ್ಪಿಸಲಿಕ್ಕೆ. ಇಲ್ಲದೆ ಮಕ್ಕಳು ದಾರಿ ತಪ್ಪದ ಹಾಗೆ, ಏನೇನೋ ತಿನ್ನದ ಹಾಗೆ. ಹಾಗೆ ತಾಯಿ ಹೇಳುವ ಸುಳ್ಳು ಅದು ಮಾಯಾ ಸ್ವರೂಪ, ಯಾಮ ಮಾಯಾ. ಆಚಾರ್ಯ ಶಂಕರರೇ ಹೇಳಿದ್ದಾರೆ, ಯದಿ ಶಕ್ತಿಯ ಅಯುಕ್ತೋ, ಶಕ್ತಿಯಿಂದ ಅಯುಕ್ತನಾಗಿ ಶಿವನಿದ್ದರೆ, ಅಂದರೆ ಶಕ್ತಿರಹಿತನಾದ ಶಿವನಿದ್ದರೆ ಶಿವ ಪ್ರಯೋಜನ ಇಲ್ಲಂತೆ. ಶಿವೋಪಿ ಶವತಾಂ ವ್ರಜೇತ್, ಶಿವನು ಶವವಾಗ್ತಾನೆ. ಅದು ಶಿವನಿಗಲ್ಲ, ನಮ್ಮೆಲ್ಲರ ಅನುಭವ ಅದೇ. ಮನೆಯಲ್ಲಿ ಒಬ್ಬಳು ಶಕ್ತಿ ಸರಿ ಇಲ್ಲದಿದ್ದರೆ, ತಾಯಿ ಆಗಲಿ ಕೈ ಹಿಡಿದವಳಾಗಲಿ, ಶಿವೋಪಿ ಶವತಾಂ ವ್ರಜೇತ್, ನಾವು ಶವದ ಹಾಗೆ ಆಗ್ತೇವೆ. ಹೀಗೆ ಹೆಣ್ಣಿನ ತಾಯಿಯಾಗಿ, ಮಗಳಾಗಿ, ಪತ್ನಿಯಾಗಿ ಇರುವುದನ್ನೇ ಅನುಲಕ್ಷಿಸಿ ಲೋಕಮಾತೆಯ ಕಲ್ಪನೆಯನ್ನು ಮಾಡಿ ಅವಳನ್ನು ವಿಷ್ಣುಮಾಯ ಅಂತ ಒಂದು ಕಲ್ಪನೆ. ಹೆಚ್ಚಾಗಿ ಶಾಕ್ತ ಮತ್ತು ಶೈವ ದರ್ಶನಗಳು ಮತ್ತು ಆಗಮಗಳು ಒಟ್ಟೊಟ್ಟಿಗೆ ಕೆಲಸ ಮಾಡ್ತವೆ. ಹೆಚ್ಚಾಗಿ ಶಾಕ್ತ ಆಗಮಗಳಲ್ಲಿ ಶಿವನಿಗೆ ಮಹತ್ವ, ಶೈವ ಆಗಮಗಳಲ್ಲಿ ಶಕ್ತಿಗೆ ಮಹತ್ವ. ಶಿವನು ನಾಟ್ಯ ಮಾಡುವಾಗ, ಪ್ರಳಯ ನಾಟ್ಯ ಮಾಡುವಾಗ ಶಕ್ತಿ ಅವರಿಗೆ ಸ್ಥಳವನ್ನು ಕೊಟ್ಟು ಶಕ್ತಿ ನಾಟ್ಯ ಮಾಡುವಾಗ ಶಿವನ ಮೈ ಮೇಲೆ ಅಂತ. ಅಂದರೆ ಬೇರೆಯವರಿಗೆ ಆ ಶಕ್ತಿಯನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂಥ ಅನೇಕ ವಿಷಯಗಳು ದೇವ ಮಹಾತ್ಮೇಲೆ ಒಂದು ಮಾತು ಬರ್ತಾರೆ ನೋಡಿ. ಭಜನೆ ಮಾಡಿದ ಕೂಡಲೇ ರಾಕ್ಷಸರ ತೊಂದರೆ ಆಯಿತು ಮಹಿಷಾಸುರನ್ನು, ದೇವಿ ಪ್ರತ್ಯಕ್ಷಳಾಗ್ತಾಳೆ, ಎಲ್ಲರೂ ಆಯುಧ ಕೊಡ್ತಾರೆ. ಬ್ರಹ್ಮ ದಂಡವನ್ನು ಕೊಡ್ತಾನೆ, ದೇವತೆಗಳು ಶಕ್ತಿ ಕೊಡ್ತಾರೆ, ಗದೆ ಬಿಲ್ಲು. ಇದು ಸರ್ವ ಕಾಲದಲ್ಲಿಯೂ ಬಹಳ ಒಂದು ಉಪದ್ರ ಆದರೆ, ದುಷ್ಟಶಕ್ತಿಗಳು ವಿಜೃಂಭಿಸಿದರೆ ಸಮಾಜದಿಂದಲೇ ಒಂದು ಅವತಾರ ಬರ್ತದೆ. ಅದು ಯಾವ ಕಾಲಕ್ಕೂ ನೀವು ನೋಡ್ಬೋದು. ನಾಯಕತ್ವ ನಿರ್ಮಾಣವಾಗುವುದೇ ಪರಿಸ್ಥಿತಿಯ ಒತ್ತಡದಿಂದ ಬರುವ ಅವತಾರ. ಎಲ್ಲ ಕಾಲ, ಈ ಕಾಲದಲ್ಲಿಯೂ ಕೂಡ ಅದಕ್ಕೆ ಉದಾಹರಣೆ ಇದೆ, ನಾನು ಹೆಚ್ಚು ವಿವರಿಸುವುದಿಲ್ಲ. ಗಾಂಧೀಜಿಯವರು ಹೇಗೆ ಬಂದರು, ಅಹಿಂಸಾತ್ಮಕವಾದ ಹೋರಾಟದ ಅಗತ್ಯ ಬಿದ್ದು 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 ಇಡೀ ಸಮಾಜ ಗಾಂಧಿಯವರನ್ನು ತಮ್ಮ ನಾಯಕ ಅಂತ ಹೇಗೆ ನೋಡದಿದ್ದವರು ಕೂಡ ಗಾಂಧೀಜಿಯ ಬಗ್ಗೆ ಗೌರವ ತಳೆದರು. ಇದು ಅವತಾರ ಕಲ್ಪನೆ. ಈ ದೃಷ್ಟಿಯಿಂದ ದೈವಮಾತ್ಮೆಯನ್ನು ರಂಗಸ್ಥಳದಲ್ಲಿ ತೋರಿಸ್ಬೋದು. ದೇವತೆಗಳು ಶಕ್ತಿಯಿಂದ ಹುಟ್ಟಿದ ಹೌದು, ದೇವತೆಗಳು ತಮ್ಮ ಶಕ್ತಿಯನ್ನು ಹೊರಗೆ ಹಾಕಿ ಒಂದು ಮೂರ್ತಿ ಮಾಡಿದರಂತೆ. ಸಮಾಜವೇ ತನ್ನ ಶಕ್ತಿಯನ್ನು ಹೊರಗಿಟ್ಟು ಹೊರ ಹಾಕಿ ರಿಲೀಸಿಂಗ್ ದ ಎನರ್ಜಿ ಆ್ಯಂಡ್ ಪ್ರಿಪೇರಿಂಗ್ ಎ ರೆಸಿಸ್ಟೆನ್ಸ್, ಒಂದು ರೆಸಿಸ್ಟೆನ್ಸ್ ತಯಾರು ಮಾಡ್ತದೆ. ಇದು ದೇವ ಮಹಾತ್ಮೆಯ ಕಥೆ. ದೇವಿಗೆ ಸಂಬಂಧವಾಗಿ ತುಂಬ ಪುರಾಣಗಳಿದೆ, ಮುಖ್ಯವಾಗಿ ರಾಧಾ ಪಂಥ ಇದೆ. ದೇವಿ ಭಾಗವತ ಮಾರ್ಕಂಡೇಯ ಪುರಾಣದ ಸಪ್ತಶತಿ 700 ಮಂತ್ರಗಳು.
ಅದೇ ಈಗ ಜನಪ್ರಿಯವಾಗಿ ತುಂಬ ಇರೋದು. ಅದು ಪಾರಾಯಣದ ಗ್ರಂಥ, ಸಪ್ತಶತಿ ಪಾರಾಯಣ ತುಂಬ ಪುಣ್ಯಪ್ರದ. ನಾವು ನೋಡುವ ಮಹಿಷಾಸುರ ವಧೆ, ಶುಂಭವಧೆ ಎಲ್ಲ ಬಯಲಾಟ ಮುಖ್ಯವಾಗಿ ಅದನ್ನು ಆಧರಿಸಿ ಇರುವಂಥದ್ದು. ಮತ್ತು ದೇವಿ ಕಥೆಗಳು ಸ್ಥಳೀಯವಾಗಿ ಅಲ್ಲಲ್ಲಿದೆ. ನಮ್ಮ ಸಪ್ತಮಾತೃಕೆಯರ ಪ್ರಸಿದ್ಧವಾದ ಚರಿತ್ರೆ ನಮ್ಮ ಜಿಲ್ಲೆಯಲ್ಲಿ ಉಂಟು. 7 ಜನ ಎಲ್ಲೆಲ್ಲೋ ನಿಂತರಂತೆ, ಕಟೀಲು, ಪೊಳಲಿ, ಸಸಿ ಇತ್ಲು. ಅಲ್ಲಿ ನಿಲ್ಲಿಕ್ಕೆಲ್ಲ ವಿಚಿತ್ರ ಕಥೆ ಉಂಟು. ಒಂದು ಜಾತಿಯವನ ಹತ್ರ ನೀರು ತಕ್ಕೊಂಡ್ರು, ಅಲ್ಲಿ ನಿಂತಲು. ಒಂದು ಕಲ್ಲಿನಲ್ಲಿ ಹತ್ರ ಬರುವಾಗ ಅಲ್ಲಿ ನಿಂತಲು. ಬಪ್ಪನಾಡಿನಲ್ಲಿ ಬೇರೆ ಒಂದು ಹಿಂದೂಯೇತರ ಧರ್ಮೀಯರಿಗೆ ಬಪ್ಪ ಬ್ಯಾರಿಗೆ ಒಲಿದಳು. ಪೊಳೆಯಲ್ಲಿ ಪುರಲ್ ಹೊಯ್ಗೆಯಲ್ಲಿ. ಇದರ ಹಿಂದೆ ಇತಿಹಾಸ ಇದೆ, ನಾವು ಅದನ್ನು ನೋಡಬೇಕು. ಕ್ಷೇತ್ರ ಮಹಾತ್ಮೆ ಅಂತ ನೋಡೋದು ಒಂದು ರೀತಿ. ಕಟೀಲ್ ಕ್ಷೇತ್ರ ಮಹಾತ್ಮೆ ಭಾಳ ಪ್ರಸಿದ್ಧವಾದ ಕಟೀಲ್ ಕ್ಷೇತ್ರ. ಅದರ ಹಿಂದೆ ಇರುವ ಇತಿಹಾಸವನ್ನು ಕೂಡ ನಾವು ಗ್ರಹಿಸಬೇಕು. ಭಾರತದ ಇಡೀ ಸಂಸ್ಕೃತಿ ಹೇಗುಂಟಂದರೆ, ನೀವು ಯಾವುದನ್ನೇ ತಗೊಳ್ಳಿ, ಮಾತಾಡುವ ಕ್ರಮ, ಭಾಷಾ ಸ್ವರೂಪ, ಹರಕೆ, ಪೂಜೆ, ನಂಬಿಕೆಗಳು ತೀರಾ ಲೋಕಲ್. ಒಂದು ರೀತಿಯಲ್ಲಿ ಸಿಂಗಾರವೋ ಬೊಂಡವೋ ಅಡಿಕೆಯೋ ಹಾಗೆ ಉಂಟು. ಅದೇ ಅಖಿಲ ಭಾರತೀಯವಾಗಿ ಉಂಟು. ಬಯಲಾಟ ನೋಡಿ ನೀವು, ಅಸ್ಸಾಮಿನಿಂದ ದಕ್ಷಿಣದವರೆಗೆ ಪುರಾಣದ ಕಥೆ, ಅದೇ ಹರಿಶ್ಚಂದ್ರ, ಅದೇ ನಳ, ಅದೇ ಕಾಯಿ ಕೊಯ್ಯೋದು, ಬಲಿ ಕೊಡೋದು. ವೇಷ ಸ್ವಲ್ಪ ಬೇರೆ, ಪದ್ಯ ಸ್ವಲ್ಪ ಬೇರೆ, ಬೇರೆ ರೀತಿ. ಹಾಸ್ಯಗಾರ ತೀರಾ ಸ್ಥಳೀಯವಾಗಿರ್ತಾನೆ, ಇಲ್ಲಿ ಎಲ್ಲ ವಿಷಯ ಮಾತಾಡ್ತಾನೆ. ನಮ್ಮ ಹಾಸ್ಯಗಾರ ತುಳು ಮಲಯಾಳ ಕೂಡ ಮಾತಾಡ್ತಾನೆ. ಲೋಕಲ್ ಮತ್ತು ಆಲ್ ಇಂಡಿಯಾ. ಆದರೆ ಇಡೀ ನಮ್ಮ ಸಂಸ್ಕೃತಿಯ ಯಾವುದೇ ಪ್ರಕಾರ ದೇವಿ ಆರಾಧನಾ ಪದ್ಧತಿ ಕೂಡ ಅಖಿಲ ಭಾರತೀಯವಾದ್ದು. ಮಾರಿ ನಮ್ಮಲ್ಲಿ ಸ್ವಾರಸ್ಯಕರವಾಗಿ ಒಬ್ಬರು ಪರಿಶಿಷ್ಟ ಜನಾಂಗದ ಹೆಂಗಸು, ಜಾತಿ ಯಾವುದು ಮರ್ತೋಗಿದೆ, ಅದು ವಿಶ್ಲೇಷಣೆಗೆ ನಾನೀಗ ದಯಾನಂದರನ್ನು ಕೇಳಬೇಕು. ಡೋಲು ಬತ್ತೊಂದಿಪ್ಪುನಾಗ ರಡ್ಡು ಜನ ಬತ್ತೇರು, ಏನೋ ಒಂದು ಸೃಷ್ಟಿಕತೆ. ಹೈಟ್ ಬೊಕ್ಕ ಬ್ರಾಣ ಇರಬೇತೆ, ಎಂಕ್ಲು ಬೇತೆ, ನಿಕ್ಲು ಬೇತೆ, ವಿವರ ಅಂಡು. ವಿವರ ಅಂತ ಹೇಳಿದವರು ವಿಭಾಗಕ್ಕೆ, ವಿವರ ಅಂಡು ಮೂಲ ಎಂಕ್ಲನ ಜಾತಿ. ಅಲ್ಲೇ ಒಂದು ಕುಂಟಲ್ಪಾಡಿಯಲ್ಲಿ ದೇವಿ ಒಳಗಿದ್ದಾಳೆ, ಅವರ ದೇವಿ ಹೊರಗಿದ್ದಾರಂತೆ. ಅದು ಯಾಕೆ? ಮೆಗ್ದಿ ಪರ್ದಿ ಬಲ್ತೊಂದು ಪೋನಾಗ ಮೆಗ್ದಿ ಬೇಗ ಉಳಾಯಿಪೋಯಳು, ಪಲ್ದಿ ಪಿದೈ ಒರಿತೋಳು. ಅದಕ್ಕೆ ಅವಳನ್ನು ಪಿಲೈ ಒರಿಪನಾಗಿ ಮಾಡಿದಂತೆ, ಹೊರಗೆ ಮೆಗ್ದಿಯನ್ನು ಕೂರಿಸಿದರಂತೆ. ಕತೆ ಸತ್ಯಾಸತ್ಯತೆ ಏನೇ ಇರಲಿ, ಜನಾಂಗೀಯವಾದ ದೇವಿ ಕಲ್ಪಗಳು ಹೇಗೆ ಬೆಳೆದಿದೆ ಎನ್ನುವುದಕ್ಕೆ ದೇವಿ ಮಹಾತ್ಮೆ, ದೇವಿ ಭಾಗವತ ಎಷ್ಟು ಮುಖ್ಯವೋ, ನಮ್ಮ ಕಾರ್ಕಳದಲ್ಲಿ, ಮಾಳದಲ್ಲಿ, ಕಟೀಲ್ನಲ್ಲಿ ಇಲ್ಲದ್ರೆ ಇನ್ನೊಂದು ಉಡುಪಿಯಲ್ಲಿ ಸಿಕ್ಕುವ ದೇವಿ ಕಥೆಯು ಕೂಡ ಅಷ್ಟೇ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಮೆರವಣಿಗೆ, ವೇಷ, ಕಲಾರಾಧನೆ, ಶರತ್ಕಾಲದ ಶರನ್ನವರಾತ್ರಿ, ಧಾನ್ಯ ಒಳಗೆ ಬರುವುದು. ಆದ್ದರಿಂದ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಎಲ್ಲ ಲಕ್ಷ್ಮಿ ಆಗಿ ಕೀರ್ತಿಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಕಡೆಗೆ ಬಡವನಿಗೆ ಎಂಥದ್ದು ಮಾಡೋದು? ಈಗ ಬಡವನನ್ನು ಏನು ಮಾಡೋದಪ್ಪ? ಅದಕ್ಕೆ ಅವನಿಗೆ ದರಿದ್ರ ಲಕ್ಷ್ಮಿ. ಅದು ಕಪ್ಪು ಹರಕು ಬಟ್ಟೆ ಎಲ್ಲ ಉಟ್ಟುಕೊಂಡು, ಅವಳಿಗೆ ಕಿರೀಟ ಉಂಟು. ದರಿದ್ರ ಲಕ್ಷ್ಮಿಗೂ ಕಿರೀಟ ಉಂಟು, ಲಕ್ಷ್ಮಿ ಅಲ್ಲ ಅವಳು. ಅದೀಗ ಕೆ.ಸಿ. ನಾಯಕರಿಗೆ ನಾಟಕದಲ್ಲಿ ಅಟೆಂಡರ್ ಆಗಲಿಕ್ಕೆ, ಪಾರ್ಟ್ ಮಾಡಲಿಕ್ಕೆ ಹೇಳಿದರೆ ಅವರು ಒಳ್ಳೆ ಶರ್ಟಿನಲ್ಲಿ ಸ್ವಲ್ಪ ಹರಿದದ್ದು ತಗೊಂಡು ಬರ್ತಾರೆ, ಸಿಲ್ಕ್ ಶರ್ಟ್. ಅಟೆಂಡರಿಗೆ ಸಿಲ್ಕ್ ಶರ್ಟ್ ಇಲ್ಲ ಅಂತ ಅದು ಮನಸ್ಸಿಗೆ ಹೋಗುವುದಿಲ್ಲ ಅವರಿಗೆ. ದರಿದ್ರ ಲಕ್ಷ್ಮಿ ಯಾಕೆ ಹಾಗಾದರೆ? ಅವಳ ಕೃಪೆ ಆದರೆ ಪುನರ್ಜನ್ಮ ಇಲ್ಲಂತೆ. ವಾಟ್? ಬಡವನು ಅನುಭವಿಸುವ ಅವಮಾನ ನಮ್ಮಂಥವ್ರಿಗೆ ಗೊತ್ತುಂಟು. ಎಲ್ಲ ಕರ್ಮಗಳು ಕಳೆದು ಹೋಗ್ತವೆ, ಮತ್ತೆ ಯಾವ ಕರ್ಮವೂ ಉಳಿಯುವುದಿಲ್ಲ, ಅವನಿಗೆ ಮೋಕ್ಷವೇ. ಆದ್ದರಿಂದ ದರಿದ್ರ ಲಕ್ಷ್ಮಿಯನ್ನು ಅನುಗ್ರಹ ಮಾಡಿ ಅವನನ್ನೆಲ್ಲ ಖಾಲಿ ಮಾಡಿ, ಪಾತ್ರೆ ಸ್ವಚ್ಛ ಮಾಡಿ, ಅದು ಈ ಕರ್ಮದ ವಾಸನೆ ಎಲ್ಲ ತೆಗೆದು ಸುಗಂಧವನ್ನು ದೇವಿ ತುಂಬಿಸ್ತಾಳಂತೆ. ಎಂಥ ಕಲ್ಪನೆ ನೋಡಿ! ಬಡತನವೂ ಒಳ್ಳೆಯದೇ, ಶ್ರೀಮಂತಿಕೆ ಒಳ್ಳೆಯದೇ, ಎಲ್ಲಿ ಅಂತ. ಯಾ ದೇವಿ ಸರ್ವಭೂತೇಶು, ಅದು ಭಾಳ ಸುಂದರವಾದ್ದು. ಮಾರ್ಕಂಡೇಯ ಪುರಾಣದ 4 ಪ್ರಸಿದ್ಧ ಸ್ತೋತ್ರಗಳಲ್ಲಿ ಒಂದು. ಶಕ್ತಿರೂಪೇಣ, ದಯಾರೂಪೇಣ, ವಿದ್ಯಾರೂಪೇಣ. ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಬೇಕಾದರೆ. ಈಗ ಯಾದೇವಿ ಸರ್ವಭೂತೇಶು ಕಂಪ್ಯೂಟರ್ ರೂಪೇಣ ಸಂಸ್ಥಿತ ಅಂತ ಹೇಳಿದರು ಸರಿಯೇ.
ಯಾಕೆ? ಅಲ್ಲಿ ಇರೋದು ಶಕ್ತಿಯೇ, ಶಕ್ತಿ ಆರಾಧನೆ, ಅದು ಪವರ್. ಈಗ ಎಲ್ಲಿಗೆ ಮುಟ್ಟಿದೆ ಗೊತ್ತುಂಟಾ? ನಮ್ಮ ಪುರಾಣದಲ್ಲಿ ಹೇಳಿದಲ್ಲಿಗೆ ಬರ್ತದೆ. ಈಗ ಪೆರೆನಿಯಲ್ ಪವರ್ ಸಾಧ್ಯವೋ ಅಂತ. ಪೆರೆನಿಯಲ್ ಅಂದರೆ ಗೊತ್ತಾಯ್ತಾ? ಈಗ ನೀವು ಎಂಥದ್ದು ಮಾಡಿದ್ರು, ಅಣುಶಕ್ತಿ ಮಾಡಿದ್ರು, ಅದು ಪೆರೆನಿಯಲ್ ಅಲ್ಲ, ಖರ್ಚಾಗ್ತದಲ್ಲ. ಖರ್ಚಾಗದ ಎವರ್ ಲಾಸ್ಟಿಂಗ್. ಹೇಗಂದರೆ ಅದರಿಂದಲೇ ಅದಾಗಬೇಕಂತೆ. ಸ್ವಲ್ಪ ಆಗ್ತದೆ ನೋಡಿ. ಈಗ ಸೈಕಲು ಇದು ಓಡುವಾಗ, ಸ್ಕೂಟರು, ಸ್ಪಾರ್ಕಿಂಗ್ನಲ್ಲಿ ಅದು ಸೆಲ್ಫ್ ಚಾರ್ಜ್ ಆಗ್ತದೆ. ಪೆರೆನಿಯಲ್ ಪವರ್ ಸಾಧ್ಯವೋ ಅಂತ ಒಂದು ಕಲ್ಪನೆ. ಈಗ ಅದು ಕಲ್ಪನೆ. ಅವ ಎಂತೆಂತ ಮಾತಾಡ್ತಾನೆ ಹೇಳ್ತಾರೆ. ಕೇಸಿ ನಾಯಕರು 19 ಎಕರೆಯಲ್ಲಿ ಜಾಗ ತೆಕ್ಕೊಳ್ಳುವಾಗ ಹೇಳಿದಾಗ ಆಹಾರಿಗೆ ಮರಲಿಂದ ಆವರಲೇಜಿ ಬೋರ್ಲೇಜಿ ಒಳ್ಳೆದಾದ ಮೇಲೆ ಹೇಳಿದ್ದಾರೆ ಯಾನೇ ಪಣ್ಣೆ ಆರೆಗೆ ಅವು ಮಳ್ಪೊಡು ಅಂತ. ಪೆರೆನಿಯಲ್ ಪವರ್ ಇವತ್ತು ಇಂಪಾಸಿಬಲ್. ಒಂದು ಹೇಳ್ತೇನೆ ನಿಮಗೆ, ನೆನಪಿಟ್ಟುಕೊಳ್ಳಿ. ಈ ನವರಾತ್ರಿಯಲ್ಲಿ ಇಂಪಾಸಿಬಲ್ ಈಸ್ ಎನ್ ಒಪಿನಿಯನ್, ನಾಟ್ ಎ ರಿಯಾಲಿಟಿ. ಇಂಪಾಸಿಬಲ್ ಎಂಬುದೊಂದು ಅಭಿಪ್ರಾಯ. ಈ ವಾಕ್ಯವನ್ನು ನನಗೆ ಹೇಳಿದವರನ್ನು ನೆನಪಿಸಬೇಕು, ಏಣಪಯ್ಯರು. ಇಂಪಾಸಿಬಲ್ ಈಸ್ ನಾಟ್ ಎ ಟ್ರುತ್, ಇಟ್ ಈಸ್ ಎನ್ ಒಪಿನಿಯನ್. ನಾಳೆ ಇದು ಇಂಪಾಸಿಬಲ್ ಇದ್ದದ್ದು ಪಾಸಿಬಲ್ ಆಗ್ತದೆ. ನಿರಂತರವಾದ ಶಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಪ್ರಯತ್ನ ನಡೆದಿದೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮೂರು ನೋಡಿ. ಮಹಾಕಾಳಿ ಶಕ್ತಿರೂಪಿ, ಮಹಾಲಕ್ಷ್ಮಿ ಸಂಪತ್ರೂಪಿ, ಸರಸ್ವತಿ ಕಡೆಗೆ ವಿಜಯದಶಮಿ. ಸರಸ್ವತಿಗೆ ಶ್ರೇಷ್ಠ ಸ್ಥಾನ. ಎಂಥ ಪವರ್ ಇರಲಿ, ಇಂಡಿಯಾದಲ್ಲಿ ಎಷ್ಟೇ ದೊಡ್ಡವರಿರಲಿ, ಋಷಿಗಿರುವ ಗೌರವ ರಾಜನಿಗಿಲ್ಲ. ರಾಜಗುರು ಬಂದ ಕೂಡಲೇ ಹೋಗಬೇಕು. ರಾಜಗುರು ಅಲ್ಲ, ರಾಮಾಯಣದಲ್ಲಿ ಬರ್ತದೆ. ಅಭ್ಯಾಗತಂ ಮುನಿಂ, ವಿಶ್ವಾಮಿತ್ರ ಬಂದ ಅಂತ ಗೊತ್ತಾದ ಕೂಡಲೇ ದಶರಥ ಎದ್ದು ನಿಂತ ಅಂತೆ. ಎದ್ದು ನಿಂತು ಮತ್ತೆ ನೋಡಿದ, ನಾನು ಎದ್ದು ನಿಂತಿದ್ದೇನೋ ಅಂತ. ಎದ್ದು ನಿಂತದ್ದು ಗೊತ್ತಿಲ್ಲ ಅವನಿಗೆ. ವಿದ್ಯೆಯ ಮಹತ್ವ ಅದು. ಆದ್ದರಿಂದಲೇ ವಿಜಯದಶಮಿ ವಿದ್ಯಾದಶಮಿಯೂ ಹೌದು. ಯಾಕೆ? ಜೀವನದಲ್ಲಿ ವಿಜಯವನ್ನು ಪಡಿಬೇಕಾದರೆ ವಿದ್ಯೆ ಬೇಕು, ಒಂದರ್ಥ. ಇನ್ನೊಂದು, ದೇವಿ ದುಷ್ಟರ ಮೇಲೆ ವಿಜಯವನ್ನು ಪಡೆದವಳು. ದಶಹರ 9 ರಾತ್ರಿ 10ನೇ ಹಗಲು ರಾಮ ನವರಾತ್ರಿ ಅಂತಲೂ ಆಚರಿಸ್ತಾರೆ. ಅದೇ ರೀತಿ ನಿಮಗೆ ನೆನಪಿರ್ಬೋದು, ಕೆಲವು ದೇಶದಲ್ಲಿ, ಕೆಲವು ಕಡೆ ಮಹಾರಾಷ್ಟ್ರದಲ್ಲಿ ಉಂಟು. ನವಮಿವರೆಗೆ ಪೂಜೆ, ನವರಾತ್ರಿ. ಹಾಗೆ ರಾಮನವಮಿ, ರಾಮ ಜನ್ಮ, 10ನೇ ದಿವಸ ರಾವಣನನ್ನು ಗೆದ್ದ ದಿಗ್ವಿಜಯದ ಕಥೆ. ಕೆಲವು ಕಡೆ ಅದು ಇದೆ. ಅದು ಜಯಲಕ್ಷ್ಮಿ, ನಿತ್ಯಗೌರಿ, ಗೌರಿ, ದುರ್ಗಾ, ಲಲಿತಾ, ಹಾಗೆ ಸರಸ್ವತಿ 2 ದಿನ, 2 ಡಬ್ಬಲ್ ಇರುವುದು ಸರಸ್ವತಿಗೆ ಮಾತ್ರ. ಅಷ್ಟಮಿ ಅದಕ್ಕೆ ದುರ್ಗೆ, ಆದ್ದರಿಂದ ದುರ್ಗಾಷ್ಟಮಿ. ಕಾಳರಾತ್ರಿ. ಕಾಳರಾತ್ರಿ ಯಾಕೆ? ಜ್ಞಾನ ಪ್ರಕಾಶ ಸಿಕ್ಕಬೇಕಾದ್ರೆ ಮೊದಲು ಕತ್ತಲೆ ಬೇಕು. ಕತ್ತಲೆ ಬೆಳಕು ಒಂದೇ. ಅದು ಕತ್ತಲೆ ಇದ್ದಲ್ಲಿ ಮಾತ್ರ ಅಲ್ಲ ಬೆಳಕು ಸಿಕ್ಕುವುದು. ಬೆಳಕು ಹುಟ್ಟಿದಂದಿನಿಂದ ಹುಡುಕುತ್ತಾ ಉಂಟಂತೆ, ಕತ್ತಲೆಯಲ್ಲಿ ಉಂಟಂತೆ, ಇಷ್ಟವರೆಗೆ ಸಿಕ್ಕಲಿಲ್ಲ ಅಂತ. ಯಾಕೆ? ಅದು ಹೋದಲ್ಲಿ ಇದು ಇರುವುದಿಲ್ಲ. ಹಾಗೆ ನವದುರ್ಗೆಯರ ಒಂದು ರೂಪ, ವಿಜಯದಶಮಿ ಇನ್ನೊಂದು ರೂಪ. ಇನ್ನೊಂದು ರೀತಿಯಲ್ಲಿ ನವದುರ್ಗೆಯರನ್ನು ನಮ್ಮಲ್ಲಿ ಯಾವುದಾದ್ರೂ ಒಂದು ರೂಪ ಅಲ್ಲ. ನಮ್ಮಲ್ಲಿ ಶತಮಾನಗಳಿಂದ ವೈದಿಕರು ಹಾಗೆ ಮಾಡಿದರು, ಹೀಗೆ ಮಾಡಿದರು, ತುಳಿದ್ರು, ಇನ್ನೊಂದು ಮಾಡಿದರು ಅಂತ ಹೇಳುವವರು ಬ್ರಾಹ್ಮಣ ಆಚಾರಗಳನ್ನು, ಉಳಿದವರ ಆಚಾರಗಳನ್ನು ಸರಿಯಾಗಿ ಪರಿಶೀಲಿಸಿ ಒಂದು ತೀರ್ಮಾನಕ್ಕೆ ಬರಬೇಕು. ದೇವಿ ಆಚರಣೆಯಲ್ಲಿ ಮಾಂಸಾಹಾರದಿಂದ ತೊಡಗಿ ಶುದ್ಧ ಸಸ್ಯಾಹಾರದವರೆಗೆ ಉಂಟು. ಸೊಪ್ಪುಗಳಿಂದ ಹಿಡಿದು ಕೇವಲ ಸೊಪ್ಪೇ ಉಂಟು. ಬೆಳ್ಳುಳ್ಳಿ ಹಾಕಿದ ಪದಾರ್ಥವನ್ನು ದೇವಿಗೆ ನೈವೇದ್ಯ ಮಾಡಿದ್ದು ನಾನು ನೋಡಿದ್ದೇನೆ ಉತ್ತರ ಕರ್ನಾಟಕದಲ್ಲಿ. ಅದು ರೋಗ ನಿವಾರಕ ಎಂಬ ಅರ್ಥ. ಹಾಗೆ ಲೋಕಲ್ ತುಂಬ ಎಷ್ಟೋ ದೇವಸ್ಥಾನಗಳಲ್ಲಿ ಇದು ನನಗೆ ಕೆಲವರು ಹೇಳಿದ್ದು, ಬೆಳಿಗ್ಗೆ ಯಾವುದು ಪೂಜಾ ಕಲ್ಪ, ಬ್ರಾಹ್ಮಣ ಕಲ್ಪ ಹೂಗಳಿಂದ, ಮಧ್ಯಾಹ್ನ ಮೇಲೆ ಮಾಂಸಕಲ್ಪ. ಕೆಲವು ಕಡೆ ಮಧ್ಯಾಹ್ನ ಬೆಳಿಗ್ಗೆ ಮಾಂಸಕಲ್ಪ ಬಲಿಯೆಲ್ಲ ಆಗಿದ್ದನ್ನು ಸ್ವಚ್ಛ ಮಾಡಿ ಆಮೇಲೆ ಸಂಪೂರ್ಣ ಸಾತ್ವಿಕ ಪೂಜೆ. ಇದು ಎರಡೂ ಒಂದೇ ಕಡೆ ಇರೋದು ಉಂಟು. ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಚಂಡಿಕಾ, ಸರಸ್ವತಿ, ವಾಗೀಶ್ವರಿ. ಇದು ಒಂದು ನವದುರ್ಗೆಯರ ಇನ್ನೊಂದು ಸ್ವರೂಪ. ತುಂಬ ಲಿಸ್ಟ್ಗಳಿದ್ದಾವೆ, ದೇರ್ ಆರ್ ಸೋ ಮೆನಿ ಲಿಸ್ಟ್.
9 ದಿನ 9 ಪೂಜೆಗಳು. ರಾತ್ರ ಶಬ್ದಕ್ಕೆ ಜ್ಞಾನ ಅಂತಲೂ ಅರ್ಥ ಇದೆ. ಚಂಡೀ ಪಾಠ ಅಂತ ಉತ್ತರ ಭಾರತದಲ್ಲಿ ಇದನ್ನು ಚಂಡೀ ಪಾಠ ಅಂತ ಹೇಳೋದು, ಈ ದೇವಿ ಮಹಾತ್ಮೆಯ ಕಥೆಯನ್ನು. ನಮ್ಮಲ್ಲಿ ನಾಡ ಹಬ್ಬ ಕನ್ನಡ ಭುವನೇಶ್ವರಿ. ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಹೇಳ್ತೇನೆ. ಕನ್ನಡ ಭುವನೇಶ್ವರಿ ಅಂತ ನಾವು ಹೇಳ್ತೇವೆ, ಮೈಸೂರಿನ ದಸರಾ ಮಾಡ್ತೇವೆ. ಆದರೆ ಅದೇ ಹೆಸರಿನ ಏಕೈಕ ದೇವಸ್ಥಾನ ಇರೋದು ಸಿದ್ದಾಪುರದಲ್ಲಿ. ಸಿದ್ದಾಪುರದ ಹತ್ತಿರ ಒಂದು ಭುವನೇಶ್ವರಿ ದೇವಸ್ಥಾನ ಇದೆ. 52 ಶಕ್ತಿಪೀಠಗಳ ಮೂಲಕವಾಗಿ ಏನನ್ನು ಆಚರಿಸ್ತೇವೋ, ನವದುರ್ಗಾರೂಪವಾಗಿ ಏನನ್ನು ಆಚರಿಸ್ತೇವೋ ಅದನ್ನೇ ಚಂಡಿ, ಚಾಮುಂಡಿ, ರಕ್ತೇಶ್ವರಿ, ಪಂಜುರ್ಲಿ, ಹೊಣ್ಣು ದೈವ, ಬೇರೆ ಬೇರೆ ದೈವಗಳ ರೂಪದಲ್ಲಿ ಆಚರಿಸ್ತೇವೆ. ಮತ್ತು 9 ರೂಪಗಳನ್ನು ನಮ್ಮಲ್ಲಿ ಹೆಚ್ಚು ಪ್ರಚಲಿತವಾದದ್ದು ಶೈಲಪುತ್ರಿ 1, ಬ್ರಹ್ಮಚಾರಿಣಿ 2 ಬ್ರಹ್ಮಚಾರಿಣಿಯವಳು, 3ನೇವಳು ಚಂದ್ರ ಖಂಡ ಅಂತ ಹೇಳ್ತಾರೆ. ಆ ದಿವಸ ಅವಳಿಗೆ ಚಂದ್ರ ರೂಪದ ಆಭರಣಗಳು, ಪ್ರತಿ ದಿವಸ ಅಲಂಕಾರ ಬೇರೆ, ಅದರಲ್ಲಿ ಕಲಾತ್ಮಕವಾದ ವಿಷಯಗಳು ಇದೆ. ಕೂಷ್ಮಾಂಡಕ್ಕೂ ದೇವಿಗೂ ಸಂಬಂಧ ಇದೆ. ಸ್ಕಂದ ಮಾತಾ, ಸ್ಕಂದನನ್ನು ಪಡೆದವಳು ಎಂಬ ಅರ್ಥದಲ್ಲಿ. ಹಾಗೆ ಕಪಾಲಿನಿ ಅಂತಲೂ ಕೆಲವು ಕಡೆ ಹೇಳ್ತಾರೆ, ಕಾಳರಾತ್ರಿ ಅಂತಲೂ ಹೇಳ್ತಾರೆ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ. 9 ಪೂಜೆಗಳನ್ನು ಮಾಡುವಾಗ ಸಿದ್ಧಿಯನ್ನು ಕೊಡತಕ್ಕ ಸಿದ್ಧಿದಾತ್ರಿ. ದೇವಿ ಕಲ್ಪ ಹೀಗೆ ಜಾನಪದದಲ್ಲಿದೆ, ಭೂತಕಲ್ಪದಲ್ಲಿದೆ. ಭೂತಕಲ್ಪದ ಬಗ್ಗೆ ನನ್ನದೊಂದು ಬೇರೆ ಅಭಿಪ್ರಾಯ ಇದೆ, ಈ ಭಾಷಣದಲ್ಲಿ ನಾನು ಹೇಳಬೇಕು. ಈಗ ನಾವು ಏನು ಕೋಲ ಭೂತ ಅಂತ ಹೇಳ್ತೇವೆ ಅಥವಾ ಪರ್ಬ ಅದು ಸ್ವಲ್ಪ ಹಳತು, ಅದರ ಪ್ರೋಟೋ ಸ್ವರೂಪ ಹಳತು ಬೇರೆ ಏನೋ ಇರಬೇಕದು. ಅದೀಗ ದಯಾನಂದ ಆಗಿದ್ದವರು ಸ್ವಲ್ಪ ಇಮ್ಯಾಜಿನ್ ಮಾಡಿ ಹುಡುಕ್ಬೋದು, ಅವರಲ್ಲಿ ಕೆಲವು ಬಹಳ ನೋಟ ನೋಡಿದ್ದೇನೆ ನಾನು. ಈಗ ಇರುವ ಕೋಲದ ರೂಪ 500 ವರ್ಷದ್ದು. ಆದರೆ ಒಲಿಗಿಲಿ ಕಟ್ಟುವುದು ನೋಡಿದರೆ ಬಟ್ಟೆ ಇಲ್ಲದ ಕಾಲದ ವಿಷಯ ಅದು. ಪಾಣೆಮಂಗಳೂರಿನಲ್ಲಿ ಸ್ವಾಮಿ ಒಂದು ನಾನು ನೋಡ್ತೇನೆ, 4-5 ತಾಯಿ ಭೂತ, 4-5 ತಾಯಿ ಅಂತ ಹೇಳಿದವನಿಗೆ ವಿಷ್ಣು ಎಂಬ ಅರ್ಥದಲ್ಲಿ. ಆದರೆ 4-5 ತಾಯಿ ನಮ್ಮಲ್ಲಿ ಬಹಳ ಗಮನಿಸಿ ನೀವು, ಕೊಡಮಣ್ಣಿನ ತಾಯಿ ಅಂತಲೂ ಹೇಳ್ತಾರೆ. ಆ ತಾಯ ವಿಮರ್ಶೆ ಉಂಟು. 4,000 ಹಾಳೆದ್ದು ಅಣಿ ಕಟ್ಟಿದವ ಇಷ್ಟು ಕಾಣುವುದು. ಆಚೆಯಿಂದ ನಮ್ಮ ತಾಳ್ಮದಲ್ಲಿ ಆಗ್ತಾ ಉಂಟು. ನನ್ನ ಸ್ನೇಹಿತರು ಚಂದ್ರಶೇಖರರು ಹೇಳ್ತಾರೆ, ನಿಲ್ಲಿ ನೀವು ಈಗ ಒಂದು ಅದ್ಭುತ ಉಂಟು. ಎಂಥದ್ದು ನನಗೆ ವಿಷಯ ಗೊತ್ತಿಲ್ಲ ಇದು, ನಾನು ತಾಳಮದಲ್ಲಿ ಅರ್ಥ ಹೇಳಲಿಕ್ಕೆ ಹೋದವ. ಈಗ ತಾಳಮದಲ್ಲಿ ನಿಲ್ತದೆ. ಏನು ಭೂತ ಎದ್ದಿತ್ತು ನೋಡಿ. ಈ 4,000 ಅಣಿಯ ಭೂತ ಹೇಳುವಾಗ ನಮ್ಮ ತಾಳಮದಲ್ಲಿ ಯಾರಿದ್ದಾರೆ? ಪೂರಾ ಓಡಿದ್ದೆ ಇಲ್ಲಿ. ವಂಡರ್ಫುಲ್. ನಾಯಕರು ನೋಡಿದ್ದೀರೇನೋ ಹೋಗಿ ಅಲ್ಲಿ ನೋಡಬೇಕು, ನೋಡುವ ವಿಷಯ. ನೀವೆಲ್ಲರಿಗೂ ನೋಡೋದವರು ನೋಡಿ. ದ್ಯಾವ ಪೃಥ್ವಿ ಕಲ್ಪನೆ ಅದ್ಭುತವಾಗಿದೆ. ಅದಕ್ಕೂ ದೇವಿ ಕಲ್ಪಕ್ಕೂ ಸಂಬಂಧ ಇದೆ ನೋಡಿ. ಉಳ್ಳಾಲದಿಂದ ಪಾಣೆಮಂಗಳೂರಿನವರೆಗಿನ ಒಳಗಿನ ರಸ್ತೆ ಉಂಟಲ್ಲ, ನಮ್ಮ ಮಂಗಳ ಗಂಗೋತ್ರಿಯ ಮೂಲಕ, ಅದು 4-5 ತಾಯಿಯ ಎಂಪೈರ್. ಅದು ಹೊರಗಜ್ಜೆನೂ ಅಲ್ಲೇ ಇರುವುದು ಹೆಚ್ಚು. ಅಲ್ಲಿ 4-5 ತಾಯಿ ಮಹಿಮೆ ಉಂಟು. ಅದು ಕೂಡ ದೇವಿ ಕಲ್ಪದ ಒಂದು ರೂಪವೇ. ಕೇವಲ ಅಂಕುರಗಳಲ್ಲಿ ಈಗ ದೂರ್ವಾದಿ ಅಂಕುರಗಳು, ದೇವಿಗೆ ವಿಶಿಷ್ಟವಾದ ಹುಲ್ಲು ಇದೆ. ಹಾಗೆ ನೋಡಿ ಕೇಪುಳ ಕಿಸ್ಕಾರ್ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಕೇಪುಳದ ಹೂ ಅದು ದೇವಿಗೆ ಪ್ರಿಯ ಅಂತೆ, ಕೆಂಪು. ಪೂಜೆಗಳಿಗೆ ಅದು ಸ್ವಲ್ಪ ನಿಷೇಧ, ತೀರ ನಿಷಿದ್ಧ ಅಂತಲ್ಲ, ಆದರೆ ನಿಷೇಧವೇ ಅದು. ಅದರಲ್ಲೇ ಅಲಂಕಾರ. ಬರೇ ನೀವು ದೇವಿ ಆರಾಧನೆಗೆ ಸಂಬಂಧಪಟ್ಟ ರಂಗೋಲಿಗಳು ಉಂಟಲ್ಲ, ಡಿಸೈನ್ಸ್, ಅದನ್ನು ಕಲಾದೃಷ್ಟಿಯಿಂದ ನೋಡೋದು ಬೇರೆ. ಯಾರಾದರೂ ಒಬ್ಬರು ಆರ್ಟಿಸ್ಟು ಅದನ್ನು ಮಾಡಬೇಕು, ರೀಕ್ರಿಯೇಟ್ ಮಾಡಬೇಕು, ಅದನ್ನು ಕಟ್ ಮಾಡಿ. ಇಲ್ಲದ್ರೆ ನಮಗದು ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ. ಬರೀ ಫೋಟೋ ತೆಗೆದ್ರೆ ಪ್ರಯೋಜನ ಇಲ್ಲ. ತುಳು ಅಕಾಡೆಮಿ ಇದನ್ನು ಮಾಡಲಿಕ್ಕೆ ಸಾಧ್ಯವೋ ನೋಡಿ. ತುಳುನಾಡಿನ ಕಂಪ್ಲೀಟ್ ಡಿಸೈನ್ಗಳ ಒಂದು ಬುಕ್. ಈಗಿನದ್ದು ಬ್ಯೂಟಿ ಮಾಡಿದ್ದು ಬೇಡ ನಮಗೆ. ಹಳ್ಳಿಯವರು, ಹೆಂಗಸರು, ಹಳ್ಳಿಯ ಬ್ರಾಹ್ಮಣರು, ದಲಿತರು ಬಿಡಿಸ್ತಾರಲ್ಲ,
ಅದೇ ಬೇಕು. ನಮ್ಮ ಒಳ್ಳೆ ಕಲಾವಿದರ ಹತ್ರ ಮತ್ತೆ ನೀವು ರೀಡ್ರಾ ಮಾಡಿಸಿ ಇನ್ನೊಂದು ಪುಟ, ಬಟ್ ಡಿಟ್ಟೋ ಇರಬೇಕು. ಸೊಪ್ಪುಗಳನ್ನಿಟ್ಟು ಹೂಗಳನ್ನಿಟ್ಟು. ಇದು ನವರಾತ್ರಿಯ ದಿವಸ ನಾವು ನಿತ್ಯ ಚಿಂತನೆ ಮಾಡಬೇಕಾದಂಥ ವಿಷಯ. ನವದುರ್ಗಾ ಸ್ವರೂಪಿಣಿಯಾಗಿ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ಕ್ರಿಯಾರೂಪೇಣ ಸಂಸ್ಥಿತ, ಜ್ಞಾನರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಲೆಕ್ಕ ಹಾಕಿದರೆ ಗೊತ್ತಾಗ್ತದೆ ನಿಮಗೆ. ನಮಸ್ತಸ್ಯೈ 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 ನಮೋ ನಮಃ ಲೆಕ್ಕ ಹಾಕಿದರೆ ಅದು 9ಕ್ಕೆ ಬಂತು. ಅಲ್ಲಿಯೂ ನವರಾತ್ರಿ ಕಲ್ಪನೆ, ಹೊಸತನದ ಕಲ್ಪನೆ, ನವ ಜ್ಞಾನದ ಕಲ್ಪನೆ. ವೇದದಿಂದ ಹಿಡಿದು ಆಧುನಿಕತೆಯವರೆಗೆ ದೇವಿ ಸಂಬಂಧವಾದ ಸಾಹಿತ್ಯ ಏನಿದೆ ಅಂತ ಲಿಸ್ಟ್ ಮಾಡೋದು ಕೂಡ ನಮ್ಮಲ್ಲಿ ತುಂಬ ಕೋಶದ ಕೆಲಸಗಳಾಗಬೇಕು. ಅದು ಲೈಬ್ರರಿ ವರ್ಕ್ ಅಂತ ಯಾರಾದರೂ ತಮಾಷೆ ಮಾಡ್ಯಾರ, ಹಾಗಲ್ಲ. ಅದು ಎಲ್ಲೆಲ್ಲಿ ಏನೇನಿದೆ ಅಂತ. ಇಲ್ಲಿ ಮಾತ್ರ ಅಲ್ಲ, ಅಫ್ಘಾನಿಸ್ತಾನ, ನೇಪಾಳ, ಬರ್ಮಾ, ಮಲೇಷ್ಯಾ, ಇಂಡೋನೇಷ್ಯಾ, ಆಚೆ ಥೈಲ್ಯಾಂಡ್, ಕಂಬೋಡಿಯಾ, ಚೈನಾದ ಒಂದು ಭಾಗ ಸೌತ್, ಇಡೀ ಭಾರತೀಯ ದೇವಿ ಕಲ್ಪ ಇದೆ. ಪಾಕಿಸ್ತಾನದಲ್ಲಿ ಸ್ವಲ್ಪ ಉಳಿದಿದೆ ದೇವಸ್ಥಾನಗಳಿದೆ. ಸ್ವಲ್ಪ ರೈಟ್ ಇಂಟು ಡಿಬೇಟ್ ನಂತರ ಎಲ್ಲಿದೆ ನೋಡಬೇಕು. ಹೊಸ ರೀತಿಯಲ್ಲಿ ಇದನ್ನೆಲ್ಲ ಹುಡುಕಲಿಕ್ಕೆ ಸಾಧ್ಯ ಇದೆ. ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ದೇವಿ ಕಲ್ಪ ಒಂದೇ ಆದರೂ ತುಂಬ ವ್ಯತ್ಯಾಸಗಳು ಇದೆ. ಅದನ್ನು ಅಧ್ಯಯನ ಮಾಡಬೇಕಾದ ಅಗತ್ಯ ಇದೆ. ಅಂಥದ್ದಕ್ಕೆ ಈ ನವರಾತ್ರಿ ಪ್ರೇರಣೆ ಕೊಡಲಿ. ನಮ್ಮ ಕಹಳೆ ನ್ಯೂಸ್ನವರು ದೊಡ್ಡ ಸಾಹಸದಿಂದ ಕಲೆ, ಸಾಹಿತ್ಯ, ತಾಳಮದ ಎಲ್ಲವನ್ನು ಒಟ್ಟು ಮಾಡಿ ಮಹತ್ವಾಕಾಂಕ್ಷೆಯಿಂದ ಕೆಲಸ ಮಾಡಿದ್ದಾರೆ. ಬಹಳ ಹಣ ಇದ್ದು ಕೆಲಸ ಮಾಡಿದವರಲ್ಲ, ಅವರಲ್ಲಿರುವ ಹಣ ಅಂದರೆ ಕ್ರಿಯಾಶಕ್ತಿ, ಹೋರಾಟ, ಸಂಪತ್ತು, ಸಾರ್ವಜನಿಕ ಕೆಲಸಗಳನ್ನು ಮಾಡಿ ಕೆಲವು ಸಲ ಬೇಸರಪಟ್ಟ ನಾವು ಹೇಳೋದು ನಿಮಗೆ ಆ ಬೇಸರದ ಅನುಭವ ಆಗದಿರಲಿ. ಈಗ ಕಾಲ ಬದಲಾಗಿದೆ. ಬೆಟರ್ ಗ್ರ್ಯಾಂಟ್ಸ್, ಬೆಟರ್ ಸಬ್ಸಿಡಿ. ಈಗ ಒಂದು 5-10 ರೂಪಾಯಿ ಎಲ್ಲ ದೊಡ್ಡ ವಿಷಯವೇ ಅಲ್ಲದ ಕಾಲಕ್ಕೆ ಬಂದಿದ್ದೇವೆ. ಅದು ನಾವು ಮಾಡೋದು ಇಲ್ಲಿ ಶಕ್ತಿ ಕಾಲೇಜ್, ಶಕ್ತಿ ನಗರ, ಗೋಪಾಲಕೃಷ್ಣ ಶಕ್ತಿ ಉಂಟು. ಇಲ್ಲಿ ಶಕ್ತಿ ಕೊಡೋರು ಇದ್ದಾರೆ, ಅವರು ಶತಾಯುಷಿಗಳಾಗಬೇಕು. ಅಂಥವರು ಬಹುಕಾಲ ಬದುಕಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಒಳ್ಳೆತನದಲ್ಲೇ ಅಲ್ಲ, ನಮ್ಮ ಸ್ವಾರ್ಥ, ನಮಗೆ ಪ್ರಯೋಜನ ಆಗ್ತದೆ ಅಂತ ಹೀಗೆ ಅವಕಾಶಗಳನ್ನು ಕೊಡುವುದು. ಮುಖ್ಯವಾಗಿ ನಮಗೆ ಸ್ಪೇಸ್ ಬೇಕು, ಸೈಲೆಂಟ್ ಒಂದು, ಅದು ಸಿಕ್ಕುವುದೇ ದೊಡ್ಡದಲ್ವ. ಹಾಗೆ ಕೇಳ್ತಾ ಇರುವ ಲಕ್ಷ ಮಂದಿ ಪ್ರೇಕ್ಷಕರಿಗೆ ನವರೂಪಿಣಿಯಾದ, ಅನಂತರೂಪಿಣಿಯಾದಂತಹ ಶಕ್ತಿ ಈ ನವರಾತ್ರಿಯ ಅನುಗ್ರಹವನ್ನು ಕೊಡಲಿ. ಮುಂದಿನ ನವರಾತ್ರಿ 22ನೇ ಇಸ್ವಿದು, ಮುಂದಿನ ಆಶ್ವಯುಜದ್ದು, ನಾವು ಪೂರ್ಣ ಪ್ರಮಾಣದಲ್ಲಿ ಈಗ ಬಂದಿರುವ ಪಾಠಗಳನ್ನು ಅಳವಡಿಸಿಕೊಂಡು ನಮ್ಮ ಕ್ಷೇತ್ರಗಳಲ್ಲಿ, ನಮ್ಮ ಸ್ಥಳಗಳಲ್ಲಿ, ಮನೆಗಳಲ್ಲಿ ಹೊಸ ರೀತಿಯಲ್ಲಿ ಆಚರಿಸುವ ಹಾಗೆ ಆಗಲಿ ಅಂತ ಹಾರೈಸ್ತಾ ದೇವಿ ಅನುಗ್ರಹವನ್ನು ಪ್ರಾರ್ಥಿಸ್ತೇನೆ. ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ವಂದಿಸ್ತೇನೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮಃ. ಓಂ ಸ್ವಸ್ತಿ. ನವರಾತ್ರಿ ವೈಭವದ ಈ ವೇದಿಕೆಗೆ ಒಂದಷ್ಟು ಶಕ್ತಿಯನ್ನು, ಮಹತ್ವವನ್ನು ಹಾಗೆ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿಸಿದ್ದಾರೆ ನಮ್ಮ ಇಂದಿನ ಈ ಪ್ರಧಾನ ಭಾಷಣಕಾರರಾಗಿರುವಂಥ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಖ್ಯಾತ ವಿದ್ವಾಂಸರು ಹಾಗೂ ಚಿಂತಕರು. ಒಂದಷ್ಟು ಮಾಹಿತಿಯನ್ನು ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಇಂದಿನ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ನಮ್ಮೆಲ್ಲರಿಗೂ ಅನಿವಾರ್ಯವಾಗಿರುವಂಥ ನವರಾತ್ರಿ ಹಬ್ಬದ ಮಹತ್ವದೊಂದಿಗೆ ತಮ್ಮ ಸರಳವಾದಂಥ ಮಾತಿನೊಂದಿಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಮಾತಿಗೆ ಮತ್ತೊಮ್ಮೆ ಶಿರಬಾಗುತ್ತಾ ಕಹಳೆ ನ್ಯೂಸ್ ವಾಹಿನಿಯ ವತಿಯಿಂದ ತಮಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಮುಂದಕ್ಕೆ ವೇದಿಕೆಯಲ್ಲಿರುವಂಥ ಇನ್ನೋರ್ವ ಮುಖ್ಯ ಅತಿಥಿಗಳು ಯಶಸ್ವಿ ಉದ್ಯಮಿಯಾಗಿರುವಂಥ ಕೃಷ್ಣರಾಜ್ ಉಪ್ಪಿನಂಗಡಿ, ಮಾಲೀಕರು ರಾಜ್ ಗ್ರೂಪ್ಸ್. ನವರಾತ್ರಿ ವೈಭವದ ಈ ವೇದಿಕೆಯಲ್ಲಿ ತಾವು ನಮ್ಮ ಶುಭ ಹಾರೈಕೆ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವರ್ಚುವಲ್ ಮೂಲಕ ನಮ್ಮ ಪೇಜಾವರ ಮಠಾಧೀಶರು ಶ್ರೀಪಾದಂಗಳವರ ಆಶೀರ್ವಾದವನ್ನು ಬೇಡುತ್ತಾ ಮತ್ತು ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ, ಈ ಕಹಳೆ ವಾಹಿನಿ ಕಳೆದ 4 ವರ್ಷದಿಂದ ವಿವಿಧ
ಸಾಂಸ್ಕೃತಿಕ ಧಾರ್ಮಿಕ ಅಭಿರುಚಿಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಾ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದೆ. ಮತ್ತು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಅನೇಕ ಸಾಂಸ್ಕೃತಿಕ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದೆ. ಪ್ರಸ್ತುತ ನವರಾತ್ರಿ ಸಂದರ್ಭದಲ್ಲಿ ಯಕ್ಷಗಾನ, ಭರತನಾಟ್ಯ, ಸಂಗೀತ ಗೋಷ್ಠಿ, ತುಳು ಹಾಸ್ಯ ಕಾರ್ಯಕ್ರಮಗಳನ್ನು ಮತ್ತು ಸಾಧಕರ ಸಂದರ್ಶನಗಳನ್ನು, ಭಜನೆ ಇತ್ಯಾದಿಗಳನ್ನು ಸಂಯೋಜನೆ ಮಾಡುತ್ತಾ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಅದಲ್ಲದೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಪಾಸಿಟಿವ್ ಟಾಕ್ ಅಂತೇಳಿ ಇವರ ವಾಹಿನಿಯಿಂದ ಕಾರ್ಯಕ್ರಮ ಮಾಡಿದರು. ಪುತ್ತೂರಿನಲ್ಲಿ ವಿವಿಧ ವಿಭಾಗಗಳ ಮುಖ್ಯಸ್ಥರನ್ನು ಕರೆಸಿ ಅವರ ಅಭಿಪ್ರಾಯಗಳನ್ನು ಮಾಡಿ ಆ ಲಾಕ್ಡೌನ್ 2ನೇ ಲಾಕ್ಡೌನ್ ಟೈಮಲ್ಲಿ ಕೂಡ ಮಾಡಿದರು. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅದೇ ರೀತಿ ಇನ್ನೂ ಕೂಡ ಮುಂದೆ ಇವರ ಕಾರ್ಯಕ್ರಮಗಳು ಮೂಡಿಬರಲಿ. ಅದಲ್ಲದೆ ಇವರಿಗೆ ಸದಾವಾಗಿ ನಮ್ಮ ಬೆಂಬಲ ಯಾವಾಗಲೂ ಇರುತ್ತದೆ. ಇವರ ಹಿಂದಿಂದ ನಾವಿದ್ದೇವೆ. ಇವರ ಕಾರ್ಯಕ್ರಮ ಯಶಸ್ವಾಗಲಿ. ಎಲ್ಲರಿಗೆ ವಂದಿಸುತ್ತಾ ಮುಂದೆ ನಮ್ಮ ಈಗ ಜೋಶಿಯವರು ಆಲ್ರೆಡಿ ಮಾತಾಡಿದ ಮೇಲೆ ನಾವು ಇದರ ಬಗ್ಗೆ ಏನು ಮಾತಾಡಲಿಕ್ಕೆ ಏನು ಇಲ್ಲ. ಅವರು ಮಾತಾಡಿದ್ದಾರೆ. ಈಗ ದಯಾನಂದ ಕತ್ತಲ್ ಸರ್ ಅವರು ಮಾತಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ಅವರು ತುಂಬ ವಿಷಯಗಳನ್ನು ಮಾತಾಡ್ತಾರೆ. ಎಲ್ಲರಿಗೂ ವಂದಿಸ್ತಾ ಕಾರ್ಯಕ್ರಮ ನಿಲ್ಲಿಸ್ತೇವೆ. ತಮ್ಮ ಎರಡೆರಡು ಮಾತಿನಲ್ಲಿ ಸಾವಿರ ಸಂದೇಶದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ನೀಡಿದಂಥ ಕೃಷ್ಣರಾಜ್ ಉಪ್ಪಿನಂಗಡಿ, ಮಾಲೀಕರು ರಾಜ್ ಗ್ರೂಪ್ಸ್, ತಮಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ KC ನಾಯ್ಕ್ ಅಧ್ಯಕ್ಷರು ಶಕ್ತಿ ಶಿಕ್ಷಣ ಸಂಸ್ಥೆಗಳು ಮಂಗಳೂರು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ನಿನ್ನೆಯ ದಿನ ಅವರು ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಹಾಗೆ ಇವತ್ತು ತಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿ ನಮ್ಮೆಲ್ಲರಿಗೂ ಹರ್ಷವನ್ನು ನೀಡಿದೆ. ತಮ್ಮ ಒಂದು ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮೊಂದಿಗೆ ಪೂರ್ಣ ಅವಧಿಯಲ್ಲಿ ತಮ್ಮನ್ನು ತಾವು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಹಾಗಾಗಿ ತಮ್ಮ 2 ಶುಭ ಹಾರೈಕೆಯ ಮಾತನ್ನು ಇಂದಿನ ಈ ವೇದಿಕೆಯಲ್ಲೂ ಕೂಡ ನಾವು ಯಾಚಿಸ್ತಾ ಇದ್ದೇವೆ ಸರ್. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಮುಂದಕ್ಕೆ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷೀಯ ಪೀಠವನ್ನು ಅಲಂಕರಿಸಿರುವಂಥ ದಯಾನಂದ ಜಿ ಕತ್ತಲ್ ಸರ್, ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸರ್ಕಾರ. ವಿಶೇಷವಾಗಿ ನಿತ್ಯ ನಿರಂತರವಾಗಿ ತುಳುನಾಡು, ನುಡಿ, ಸಂಸ್ಕೃತಿ ಹಾಗೆ ಜನಪದ ಆಚರಣೆಗಳನ್ನು ತನ್ನ ಬದುಕಿನಲ್ಲಿ ಉಸಿರಾಗಿಸಿಕೊಂಡು ನಿರಂತರವಾಗಿ ಕಾರ್ಯಪ್ರವೃತ್ತರಾಗಿರುವವರು. ಓರ್ವ ಅಪ್ರತಿಮ ವಾಗ್ಮಿಯಾಗಿ ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಎನ್ನುವ ನಿಲುಮೆಯಲ್ಲಿ ಅಹರ್ನಿಶಿ ದುಡಿಯುತ್ತಿರುವವರು. ಇಂದಿನ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷೀಯ ಪೀಠವನ್ನು ಅಲಂಕರಿಸಿರುವವರು ದಯಾನಂದ ಜಿ ಕತ್ತಲ್ ಸರ್, ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸರ್ಕಾರ. ಅಧ್ಯಕ್ಷೀಯ ನೆಲೆಯಲ್ಲಿ ತಮ್ಮ ಮಾತನ್ನು ಮುಂದಿಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೂಡೈಡು ಕೊಡುಪು ಸುಬ್ರಾಯೆ ಅಂಚನೆ ಪುಲಲ್ದಪ್ಪೆ ಉಳ್ಳಾಲ್ತಿ ಪಡ್ಡೈಡು ಮಂಜಿನಾತೆ ಅಂಚನೆ ಅಪ್ಪೆ ಮಾರಿಯಮ್ಮ ಪಡ್ಡೈಡು ಬಡಕೈಗೆ ಪೋಣುಂದಂಡ ನಂಗೆ ಪೆರ್ರದುಳ್ಳಾಯೆ ಅಂಚನೆ ಕಟಿಲ್ದಪ್ಪೆ ಉಳ್ಳಾಲ್ತಿ ತೆನ್ಕೈಗೆ ನಮ್ಮ ತುಯ್ಯಂದಂಡ ಅಪ್ಪೆ ಮಂಗಳಾದೇವಿನ ಮಟ್ಟೆಲು ಐದು ದುಂಬು ಗೋಪಾಲಕೃಷ್ಣನ ನಿಟ್ಟೆಲು ಒಟ್ಟು ಈ ತುಳುವಪ್ಪೆನ ಮಟ್ಟೆಲ್ಡು ಮೂಡೈ ಘಟ್ಟ, ಪಡ್ಡಾಯಿ ಕಡಲು, ರಾಮೇಶ್ವರ ಗಡಿ ಹಿಡಿದ ನೀಲೇಶ್ವರ ಗಡಿ, ನೀಲೇಶ್ವರ ಗಡಿ ಹಿಡಿದ ಅಂಕೋಲ ಗಡಿ, ಈ ತುಳುವಪ್ಪೆನ ಮಟ್ಟೆಲ್ಡು ಈ ಪುನಂಚೆತ್ತನ ಮಾತ ದೈವದೇವರೆಗೆ ನಮ್ಮ ನೀಟಪ್ಪ ಅಡ್ಡ ಬುರುಗ ಇನಿತ ಮತ್ತರ್ಮೆಡು 3 ಜನ ಕೃಷ್ಣನಕ್ಕಲು ವಾಲಗಾತೆರು. ಒಂಜಿ ಕೃಷ್ಣ ಚಂದ್ರಶೇಖರ ನಾಯ್ಕರು, ಐಟ್ಲ ಕೃಷ್ಣ ಒಳ್ಳೆರು, ಬೊಕ್ಕ ಕೃಷ್ಣ ರಾಜ್ಯರು ಒಳ್ಳೆರು. ಅಂಚನೆ ನಮ್ಮ ಶ್ಯಾಮ ಸುದರ್ಶನ, ಶ್ಯಾಮ ಬಂಡಲ ಕೃಷ್ಣೆ ಐತೊಟ್ಟಿಗೆ ಮಾತೆಕ್ಕಲ ಪ್ರಭಾಕರನ ಬೊಳುಪು ಬಾರಿ ಪೊರ್ಲುಡು ನುಡಿ ಪುರ್ಪದ ಹೊರಟು ಪರಡಂಡು ಇನಿತ ಈ ಒಂಜಿ ಪೊರ್ಲ ಕಂಠದ ಲೇಸು ಅವು ಮಾರ್ನೆ ಮಿದ ಸಂಭ್ರಮದ ಬಗೆಟ್ಟು, ಮಾರ್ನೆ ಮಿದ ಪೊರ್ಲು ತಿರ್ಲದ ಬಗೆಟ್ಟು, ಮಾರ್ನೆ ಮಿದ ನಿಜವಾಯಿನ ಉದ್ದೇಶದಾದ ಅತ್ತಂಡ ನೆಟ್ಟು ಅಡಂಗಿನಂಚೆತ್ತನ ಸತ್ಯ ಸತ್ವ ತತ್ವಳುದಾದ ಈ ಬಗೆಟ್ಟು ತೆರಿಯೊನ್ನ ಒಟ್ಟಿಗೆ ಅವಿನುಂಜಾತ ಜನಕ್ಕಲಿಗೆ ತೆರಿಪಾವುನಂಚೆತ್ತನ ಕೆಲಸ ಇತ್ತೆ ಕಹಳೆ ನ್ಯೂಸ್ ಮಲ್ತೊಂದುಂಡು. ಅಂಚೆತ್ತಿನ ಪೊರ್ಲ ಕಂಠದ
ಈ ಸುಧರ್ಮ ಸಭೆಟ್ಟು ವಾಲಗಾಯನಂಚಿತ್ತನ ಮಾತ ಬಿನ್ನೆರೆಗ್ಲ ಯಾನು ತೋಳೊಯ್ತದು ಸೊಲ್ಮೆ ಸಂದಾಯಿತ ಮಂತೊಂದುಳ್ಳೆ ಅಂಚನೆ ಮಾಧ್ಯಮದ ಮುಖೇನ ತೂಪುನಂಚಿತ್ತನ ಮಾತ ಬಂದುಳೆಗ್ಲ ಎನ್ನ ಸೊಲ್ಮೆಲು ಜೋಶಿದಾರು ಇತ್ತ ಭಾರಿ ಪೊರ್ಲುಡು ಪಂಡೇರು ಅಪ್ಪೆನ ಬಗೆಟ್ಟು ಅರು ವಿಸ್ತಾರವಾದ ತೆರಿಪ ಒಂದು ಪೋಯರು ತುಳುವ ನೆಲಟದಾದ ಪರಿಕಲ್ಪನೆ ಅಪ್ಪೆ ಮಿರಪೇರದ ಪೆರ್ಪು ಕಡೆಬಾಯಿಡು ಅರಿಯೊಂದುಪ್ಪುನಾಗ ಅಪ್ಪೆ ಪಣಪಿನ ಅಲಮಗವು ನಿನ್ನ ಅಮ್ಮೆ ಮುಲ್ತ ನುಡಿಕಟ್ಟಿಡ ದಾದ ಬರ್ಪುಂಡು ಕೇಂಡ ಅಪ್ಪೆ ಅಮ್ಮೆ ಭಯಭಕ್ತಿ ದೈವ ದೇವೇರು ಅಪ್ಪೆ ಸುರು ಅಮ್ಮೆ ಬೊಕ್ಕೊ ಭಯ ದುಂಬು ಭಕ್ತಿ ಬೊಕ್ಕೊ ದೈವ ದುಂಬು ದೇವೇರು ಬೊಕ್ಕೊ ಬೊಕ್ಕ ಬಂಡ ಬೊಕ್ಕ ಅಂದರ್ಥತ್ ಮಾತೆಕ್ಕಲ ಮಹತ್ವ ಉಂಡು ಆಂಡ ಎಕಡು ಬಂಡು ನಲ್ಕನೆ ಅಪ್ಪೆ ಮಿರೆ ಪೇರದ ಪೆರ್ಪು ಕಡೆಬಾಯಿಡು ಅರಿಯೊಂದು ಪುನಗ ಅಪ್ಪೆ ಪಣ್ಪಿನ ಅಲಮಗವು ನಿನ್ನ ಅಮ್ಮೆ ಅಪ್ಪೆ ಸತ್ಯ ನಂಕ್ ಅಮ್ಮೆ ಪಣ್ಪು ನಾವು ಅಪ್ಪೆನ ಮಿತ್ತು ದಿಡ್ಡೊನ್ನಂಚೆತ್ತನ ವಿಶ್ವಾಸ ಅಂಚನೆ ಭಯ ಪಣಪುನವು ಸತ್ಯ ಭಕ್ತಿ ಪಣಪುನ ಐತ ಮಿತ್ತು ದೀಪುನಂಚೆತ್ತನ ದೃಢವಾಯಿನಂಚೆತ್ತನ ವಿಶ್ವಾಸ ನಮ ಬಾರಿ ಪೊರ್ಲುಡು ತೂಪುಣೊಂದಂಡ ಅಪ್ಪೆ ಮಿರಪೇರದ ಪೆರ್ಪು ಕಡೆಬಾಯಿಡು ಅರಿಯೊಂದು ಪುನಗ ಅಮ್ಮೆರ್ನ ಬಲತ ತೊಡೆತ ನೆತ್ತೆರ್ದ ಬಿಂದು ಅಪ್ಪೆ ಗರ್ಭಗೂ ಸೇರಿದು ಒರ್ಮ ತಿಂಗಳು ಒರ್ಮ ದಿನ ಒರ್ಮಗಳಿಗೆ ಬ್ರಹ್ಮಾಂಡ ಸೃಷ್ಟಿ ಆಯ್ಲಕ ಅಪ್ಪೆ ಗರ್ಭೋಡು ಪಿಂಡಾಂಡ ಸೃಷ್ಟಿಯಾದ ಅಪ್ಪೆ ಅಸಹನೀಯವಾಯಿನಂಚೆತ್ತನ ಬೇನೇನು ಪಡೆದ ಆ ಬಾಲೆಗೆ ಲೋಕದ ಬೊಳ್ಪುನು ಕೊರ್ನಗ ಬಾಲೆ ಬುಳಿಪುನಂಚೆತ್ತನ ಸುರುತ್ತ ಶಬ್ದ ಅಮ್ಮ ಕಂದನು ನುಡಿವ ಮೊದಲನೇ ನುಡಿಯೇ ಅಮ್ಮ ಅಮ್ಮ ಎರಡಕ್ಷರದಲ್ಲಿ ಏನಿದು ಮಹಿಮೆ ಹೇಳುವರಾರಮ್ಮ ಅಮ್ಮನ ಬಗೆಟ್ಟು ಏತೋ ಬರವು ಬರೆತೇನ ಕುಳುಲ್ಲೇರಿ ಏತೋ ನಂಗೆ ಸಾಹಿತ್ಯದ ಪೊಲಬಲೇನು ಕೊಡ್ತೇನುಂಡು ಆತ ಮಾತ್ರ ಅಮ್ಮ ಪಂಡಿ ಬೆಟ್ಟಿಗೆ ಮೇಯ್ತ ರೋಮ ರೋಮಲು ಸರ್ತ ಅದು ಕನ್ನಡ ಕಣ್ಣನೀರು ಜಪಡಾದು ಅಪ್ಪೆನ ಮಹತ್ವನ ತೆರಿಪಾಯಿನ ಕುಳುಲ್ಲೇರು ಇನಿತ ಈತ್ ವಯೋವೃದ್ಧಿ ಯಾನ ಜ್ಞಾನವೃದ್ಧಿ ಆಯ್ನಂಚಿತ್ತನ ಪ್ರಭಾಕರ್ ಜೋಶಿಯರ್ ಸಮೇತ ಆರು ಸುಗಿತೀನಿ ಆರನ ಅಪ್ಪೇನ ಸುರುಕು ಆರನ ಅಪ್ಪೇನ ಯಾನೊಂದೇನು ಪನ್ನರಿಂದ ಪನ್ನೊಂದು ಬೋನಾಗ ನಂಗೆ ರೋಮಾಂಚನ ಆಪುಂಡು ಅಂಚಿತ್ತಿನ ಜೋಶಿದಾರನ ಭಾಷೆಡೇ ಪಣಪುಣಂದಂಡ ಇತ್ತೆ ಬಂಧುಂದು ಏರುಂದು ಕೇಂಡ ನಮ ಇತ್ತೆ ಆಮಂತ್ರಣ ಪತ್ರಿಕೆಡು ಬರೆಪ ಮಿತ್ತೆ ಅಪ್ಪೆಮ್ಮನ ಪುದರ್ ಇಂಗ್ಲೀಷಿಡು ಬರೆನಾಗ ಆಂಗ್ಲಡು ಬರೆನಾಗ ಅಪ್ಪೆಮ್ಮನ ಪುದರ್ ತೀರ್ತಿರ್ದು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಬರೆಪ ಈ ಸೈಡ್ ನಮ್ಮ ಲೇಸ್ ಮಲ್ಪವನಕಲ್ಲ ಕನ್ನಡೋಡ ಅನಗೆಂಚ ಮಿತ್ತು ದೇವೇರನ ಪುದರ್ ಬರೆಯೋ ಐದೊಕ್ಕ ಅಪ್ಪೆಮ್ಮನ ಬುದರ ತೀರ್ಥಡು ಬರೆಯೋ ಎಡತ್ತಿಡು ಬಂಧು ಮಿತ್ರರ ಸವಿನಯ ಆಮಂತ್ರಣ ಅಂತ ಬರೆಯೋ ಯಾನ ಜೋಶಿದಾರನ ಪಾತ್ರಣೆ ಬಣ್ಪನವು ಬಂಧು ಬಂಡ ಏರಂತ ಕೇಂಡ ನಮ್ಮ ಕುಟುಂಬದ ಕುಳು ಒಂದು ಬಣ್ಪನ ರೀತಿ ಆತನು ನಿಜವಾದ ಬಂಧು ಪಂಡ ಅಪ್ಪೆ ಎಂದು ಲೆಕ್ಕ ಬಂಧನಾತ್ ಇತಿ ಬಂಧು ಬಂಧನ ಶಬ್ದವ್ರದ್ದು ಬಂಧು ಪಣಪನ ಶಬ್ದ ಬತ್ತಂಡು ಅಕ್ಕಲು ಪಣ್ಪೇರು ಅಮ್ಮೆರ್ನ ಬಲತ ತೊಡೆತ ನೆತ್ತೆರೆದ ಬಿಂದು ಅಪ್ಪೆ ಗರ್ಭಗೂ ಸೇರಿದು ಆ ಪಿಂಡಾಂಡ ಸೃಷ್ಟಿಯಾದ ಅಸಹನೀಯವಾಯಿನಂಚೆತ್ತನ ಬೇನೇನು ಪಡೆದು ಲೋಕದ ಬೊಳುಪುನು ತೂನಗ ಆ ಏರೆಲ್ಲ ಪತ್ತೊಂಬರು ಪೂಜೆ ಎಂದು ಬಣ್ಪೇರು ಪಲಾಯನ ಬತ್ತೊಂಬತ್ತೇನ ಮೆಗ್ಗೇನ ನನೋರಿನ ಬೊಕ್ಕೋರಿನ ಏರೆಲ್ಲ ಬತ್ತುಜೆ ಅಂಡ ಅಪ್ಪೆನ ಕರುಳ ಬಳ್ಳಿನ ಬತ್ತೊಂಬತ್ತಿ ಆ ಹಿಡ್ದು ಬೊಕ್ಕೋ ಆ ಪೂಳು ಬಳ್ಳಿ ಕತ್ತೀರ್ನ ಒಂದು ಲೆಕ್ಕೋ ಅಂಚಾಯಿ ನಡೆದ ಅವರ ಅಪ್ಪೆಗಳ ಬಾಲೆಗಳ ಕರುಳ ಬಳ್ಳಿ ಸಂಬಂಧ ಐಕ್ ಬೋಡಾದು ಅಪ್ಪೆನಂಕ ಬಂಧು ಅಂಚಾಯಿ ನಡೆದ ಅವರ ಆ ಬಂಧು ಪಣಪನಂಚೆತ್ತಿನ ಶಬ್ದ ಬಾಂಧವ್ಯರು ಅಪ್ಪೆನ ಕಂಡನೆ ಅಮ್ಮೆ ಅಪ್ಪೆನ ಮೆಗ್ದಿ ಪಲಿ ಅವು ನಂಗೆ ಚಿಕ್ಕಮ್ಮ ದೊಡ್ಡಮ್ಮ ಅಪ್ಪೆನ ಪಲಯೆ ಮೆಗ್ಗಿ ನಂಗೆ ತಮ್ಮಲೆಲ್ಲು ಇಂಚ ಪುರ ಸಂಬಂಧಗಳು ಈ ಮುಕುಲು ಬಾಂಧವ್ಯರು ಪಣಪನಂಚೆತ್ತನ ರೀತಿ ಬರ್ಪುಂಡು ಇಂಚಾನಗ ಈ ಮಾರ್ನೆಮಿದ ಪರ್ವಕಾಲುಡು ನಮ್ಮ ಅಪ್ಪೆನ ಆಧರಿತಿದು ಅಪ್ಪೆನ ಸುಗಿತದು ದುಂಬಜ್ಜದಿದು ಪೋನಗ ನಮ್ಮ ಭಾರಿ ಮಸ್ತ್ ಆಲೋಚನೆ ಮಲ್ಪರ ತಿಕ್ಕೊಂಡು ಜೋಶಿದಾರ ಭಾರಿ ಪೊರ್ಲುಡು ಬಂಡೇರು ಮೂಲು ತುಳುನಾಡ್ದ ದೈವಾರಾಧನೆದ ಕೊಡಿಯಡಿಕೊರ ಕಣ್ಣು ಪರಡಂದ ಅಂಡ ನಂಗೆ ಮಸ್ತ್ ಶಕ್ತಿ ಆರಾಧನೆದ ಬಗ್ಗೆ ತಿಕ್ಕೊಂಡು ಲಕ್ಕೇಸಿರಿ ಆದಿಪ್ಪು ಜುಮಾದಿ ಆದಿಪ್ಪು ಜಾರಂದ ಆದಿಪ್ಪು ಒಂದು ಪುರಾಪುಲೇನು ತುಣುಂದಂಡ ಯಾನು ಒಂಜಿ ಪಣಪಿನದಾದ ಕೇಂಡ ಮತ್ತರ್ಮಿಡಿತನಂಚಿತ್ತನ ಬಿನ್ನೆರಡಲ ಸೇರಿದಿನಂಚಿತ್ತನ ಮಾಧ್ಯಮದ ಮುಖೇನ ತೂಪುನಂಚಿತ್ತನ ಬಂಧುಳೆಡಲ ಪಣಪುನೈತೆ ತುಳುನಾಡದ ದೈವಳಿಡು ವಾ ಸ್ವರೂಪ ಅಂದಕೇಂಡ ಎಕಡ ಆರು ಬಂಡಿನಂಚಿತ್ತನ ಆದಿಮಾಯನ ಸ್ವರೂಪ ಅವು ಆಣುಲ ಹತ್ತು ಪೊಣ್ಣುಲ ಹತ್ತು ಪ್ರಕೃತಿ ಪುರುಷ ಸಮಾಗಮ ಶಕ್ತಿಲು ಆನಗ ಆನು ಪೊಣ್ಣಗ ಪೊಣ್ಣು ನುಡಿಕ ಸಂದಿಡ ಅಂಚನೆ ಬರ್ಪನೆ ಆನಗ ಆನು ಪೊಣ್ಣಗ ಪೊಣ್ಣು ಸೊಂಟೊರ್ದು ತೀರ್ಥ ಆಣಾವತಾರ ಸೊಂಟೊರ್ದು ಪೆತ್ತು ಪೊಣ್ಣಾವತಾರ ಬಾಯಿಡು ಮಧುಮಾಂಸ ಕೆಕ್ಕಲ್ಡು ರುಂಡಮಾಲೆ ಆಳುದ್ದ ಜಡೆ ಗೇಣುದ್ದ ಮೆರೆ ಬಲತ ಮರ್ಗಿಲ್ಡ ಬೊಳಿಯ ಸಂಕಮಾಲೆ ಎಡತ ಮರ್ಗಿಲ್ಡ ಕರಿಯ ಸಂಕಮಾಲೆ ಬಲತ ಮೆರಿಟ ಅಮೃತ ದತ್ತ ಮೆರಿಟ ವಿಷ ಆಳಪಾಂಪು ನೂಲ ಕೈಸಾಂಗಡು ಭೂತಳಕು ಜತ್ತು ಬತ್ತಿನ ಮಾಯೋ ಅಂತ
ಅವು ಎಕಡೆ ಆರು ಬಂಡು ನಲ್ಕನೆ ಅವ್ಯಕ್ತ ಶಕ್ತಿನ ದೊಂಬುಡು ಉನುಂಗಂದಿನವು ನೀರಿಡು ಬೊದುಳಂದಿನವು ಅಗ್ಗಿಡ ಕರಂಚಂದಿನವು ಗಾಳಿಗೆ ರಾವಂದಿನವು ಆಜಂದಿನವು ತವಜಂದಿನವು ಮಾಜಂದಿನವು ಓವಾ ಒಂಜಿ ಉಂಡು ಆ ಸಗತಿನ ನಮ ಮೂಲು ಸುಗಿಪುನು ಐಟ ಆಣ ಪೊಣ್ಪುನ ಪನ್ಪುನನ್ ಚುತ್ತನ ಬೇದಿ ಜಾಂಡ ದೈವದ ನುಡಿಕಟ್ಟಿಡು ಪಾತ್ಯರ್ನಾಗ ಅವು ಆಣಾದಿಗೆಡೆ ಪಾತ್ಯರ್ನ ಯಾನು ಜಾರಂದಾಯಿ ಯಾನು ಕೊಡಮಂದಾಯಿ ಯಾನು ಮೈಸಂದಾಯಿ ಇಂಚ ಪಾತ್ಯರಂದು ಬನ್ನಿ ಯಾ ನಾಲ್ಕೈ ತಾಯಿ ಪಣ್ಪುನ ಕ್ರಮ ಒಕ್ಕ ಬತ್ತನ ಆಂಡ ಅವಳು ಪಂಡ್ರಂಡು ಯಾನು ತಾಂಕಂಡ ತಮ್ಮಲೆ ಪೆದ್ದುಂಡಪ್ಪೆ ಯಾನು ತಾಂಕಂಡ ತಮ್ಮಲೆ ಪೆದ್ದುಂಡಪ್ಪೆ ಅಪ್ಪೆ ಪಣ್ಪುನ ತಾಯಿ ಪಣ್ಪುನ ಶಬ್ದ ಉಂಡು ಯಾನು ತಾಂಕಂಡ ತಮ್ಮಲೆ ಪೆದ್ದುಂಡಪ್ಪೆ ಅಂಚಂದು ವ್ಯಕ್ತಿಬೋಧ ಶಕ್ತಿ ಆಯಿ ನೆಟ್ಟು ಐಕ್ ಲಿಂಗಭೇದ ಉಂಡೆ ಇತ ಕಲ್ಲುರುಟಿ ಪೊಣ್ಣೆ ಕಲ್ಕುಡೆ ಆನೆ ಕೋರ್ದಬ್ಬು ಆನೆ ತನ್ನಿ ಮನೆಗೆ ಪೊಣ್ಣೆ ದಯಪಂಡ ವ್ಯಕ್ತಿಬೋದು ಶಕ್ತಿ ಆಯ್ನ ಕೊರಗತನಿಯೇ ಅವು ಆಣೆ ಐತ ಬಗ್ಗೆ ಬೇತದಲ್ಲ ಬೇತೆ ಪಾತೆರಜ್ಜಿ ಆರು ಪಂಡು ನಲ್ಕನೆ ಮಸ್ತ್ ಈ ನೆಲತ ಶಕ್ತಿ ಆರಾಧನೆ ಪಿರವುಡು ಲಕ್ಕೇಶ್ವರಿನ ಬಗೆಟಾದಿಪ್ಪು ರಕ್ತೇಶ್ವರಿನ ಬಗೆಟಾದಿಪ್ಪು ಮಸ್ತ್ ನಮ್ಮ ಅಧ್ಯಯನ ಸಂಶೋಧನೆ ಮಲ್ಪುನಂಚುತ್ತನ ಅಧ್ಯಯನ ಮಲ್ಪುನಂಚುತ್ತನ ಅವೇನು ಸರಿ ನೈಜತೆದ ಮಿತ್ತು ಬೊಳ್ಪು ಪರಡವನ ಒಂದು ಬಾರಿ ಪ್ರಾಮುಖ್ಯ ಆಪುನ್ ನೈಜತೆದ ಮಿತ್ತು ಬೊಳ್ಪು ಪರಡವನ ಇತ್ತೆ ನೈಜತೆದ ಮಿತ್ತು ಬೊಳ್ಪು ಪರಡೇರ ಪೋಡಿಗೆ ಆಪುನ್ ಬೆರಿಕ ಪಾಲಗಟ್ಟು ನಂಚಿತ್ತನ ಪರಿಸ್ಥಿತಿ ಆಪುನ್ ಐಕೋಸ್ಕರ ಒಂಜಿ ಪೊರ್ತುಡು ನಂಗೆ ಮುಕ್ತವಾದ ಪಾತೆರ್ನ ಕಾಲ ಎತ್ತಂಡ ದಯಾನಂದ ಕತ್ತಾಳ ಸಾರ್ ಇತ್ತೆ ಕೈಕಾರಿಗೆ ಬಂಗಾರದ ಸಂಕಾಲೆ ಕಟ್ಟದು ಬಂಗಾರದ ಕಿರೀಟ ಕಟ್ಟನ ಒಕ್ಕ ದಾಲ ಮಲ್ಪೆರೆ ಆಪುಜಿ ಓಲ್ಲ ಬಂದರೆ ಆಪುಜಿ ನೈಜತೆದ ಬಗ್ಗೆ ಬೊಳ್ಪು ಬರಡಾದ ದಿಟ್ಟವಾದ ನಿಷ್ಠೂರವಾದ ಪಾತೆರ್ನ ಕಾಲ ಎತ್ತನ ಈಗ ಭಾರಿ ಸಂತೋಷ ಆಪನೆ ಪ್ರಭಾಕರ ಜೋಶಿ ನಂಚಿತ್ತಿನಾರು ಆರ್ನ ಪ್ರಭಾಕರನ ಬೊಳುಪು ಆರ್ನ ಯಾನ ಆಲೋಚನೆ ತೋಪನೆ ಭಾರಿ ಪೊರ್ಲುಡು ನೆಕ್ಕ ಪರಡ ಒಂದು ಪೋಯಿರು ಮುಲ್ತ ಆರಾಧನೆಗೆ ಆ ರೀತಿ ಬೊಳುಪು ಪರಡಬಲೆ ಅತ್ತುಂಡ ಮುಲ್ತ ಈ ಎಂಚಿನ ನಮ್ಮ ದೈವಲ್ನ ದೇವೇರ್ನ ಆರಾಧನೆದ ಉಳಾಯ್ಡು ಇತೆ ನೆತ್ತ ಮಾರಿಗುಡಿತ ಬಗ್ಗೆ ಪಾತಿರು ವಾ ರೀತಿ ಬೊಳ್ಪು ಪರಡಬಳೆ ನೆತ್ತ ಬಗ್ಗೆ ನಲ್ಲಾತ್ ಸಂಶೋಧನಾತ್ಮಕವಾದ ಚಿತ್ತನ ಅಧ್ಯಯನ ಅಗತ್ಯ ಉಂಡು ಪಣ್ಪನವೇನು ತೆರಿಪಾರ ಐತೊಟ್ಟಿಗೆ ಭೂ ಅಲಂಕರಣ ಐತ ಬಗೆಡ್ಲ ತೆರಿಪಾಯರು ಮೂಲು ಬರಿಪುನಂಚಿತ್ತನ ಮಂಡಳಾದಿಪ್ಪು ಮೂಲು ಬರಿಪುನಂಚಿತ್ತನ ನಮ್ಮ ರಂಗೋಲಿ ಆದಿಪ್ಪು ಮುಂದೆತ್ತ ಬಗ್ಗೆಟ್ಲ ಒಂಜಿ ಪ್ರತ್ಯೇಕವಾದ ಆರಾಧನೆ ಮಲ್ವ ಆಯ್ತ ಅನ್ವೇಷಣೆ ಮಲ್ಪುನಂಚತನ ಅಗತ್ಯತೆ ಉಂಡು ಇತ್ತೆ ನಾಗಮಂಡಲ ಮಲ್ಪುನಾಗ ಐನು ವರ್ಣದ ಮಣ್ಣಪೊಡಿಟೆ ಮಲ್ಪುನಂಚಿತ್ತನ ಅತ್ತನ ತಪ್ಪುಲೇನ ಗೋಡೆದ ಮಲ್ಪುನಂಚಿತ್ತನ ಕ್ರಮ ಉಂಡು ಒಂದಿತ್ತ ಅವೇನಿತ್ತ ಅನುಷ್ಠಾನ ಕನತ ಮಲ್ಪುನಂಚಿತ್ತನ ಕ್ರಮಲ ನಮ್ಮ ತೋಂತುಳ್ಳ ಒಂದು ಭಾರಿ ಅಗತ್ಯ ಬೊಕ್ಕೋ ನಮಕ್ ಮೂಲು ಶಕ್ತಿ ಆರಾಧನೆಗೆ ನಮ್ಮ ಮುಲ್ತ ತುಳುವ ನೆಲಕ್ಕೆ ನಮ್ಮ ಪರಡ ಒಂದು ಪವನಾಗ ಈ ತುಳುವ ನೆಲಟ್ಟು ಒಂಜಿ ಶಕ್ತಿಗೆ ಕೊರ್ನಾತ್ ಮೌಲ್ಯ ಒಂಜಿ ಪೊಣ್ಣಗು ಕೊರ್ನ ಯಾನಂದ್ರೆ ಪೊಣ್ಣು ಹೊರಟು ತೂಪಿನ ಪೊಣ್ಣಗು ಕೊರ್ನಾತ್ ಮೌಲ್ಯ ಬೇತ ಕಡೆ ತಿಕ್ಕಂದು ಯಾನ ಪಣಪ ನಾವು ದಾಯೆ ಅಪ್ಪೆ ಕಟ್ಟದ ಮಣ್ಣು ಈ ಮಣ್ಣು ತುಳುವನೆಲ್ಲ ಅಪ್ಪೆ ಕಟ್ಟದ ಮಣ್ಣು ಮೂಲ ಅಪ್ಪೆಗೆ ಪ್ರಧಾನ ಐಗೆ ಪಣಪನೆ ಮಾತೃಮೂಲ್ಯ ಸಂಸ್ಕೃತಿ ಅಳಿಯ ಕಟ್ಟಂದು ಮಣ್ಪೇರು ಅಂಡ ಅಪ್ಪೆ ಕಟ್ಟ ಮೂಲ ಅಪ್ಪೆನೇ ಪ್ರಧಾನ ಅಮ್ಮಾಯಿನ ಎತ್ತೇ ಒಂಜಿ ಉತ್ಸವ ನಾಗಮಂಡಲನೆ ಮಲ್ಪಾಡು ಅತ್ತಂಡ ಧರ್ಮನೇ ಮನೆ ಮಲ್ಪಾಡು ಕಾಂಡ ಪೇರು ಕೊರಡು ಅವ ಅಪ್ಪೆನೆ ಇತ್ತೆಂಗ್ಲ ಕೇಸಿ ನಾಯಕರು ಎತ್ತು ಮಲ್ಲ ಧರ್ಮನೇಮ ಕೊರಿಯರಡಲ್ಲ ಮನದನಿ ಕಾಂಡೆ ಸೆರಗೊಡ್ಡುದಂತದ ಆ ದೈವಗೂ ತನು ಕೊರಪಿನ ಪೇರು ಕೊರಪಿನ ಹಕ್ಕಿಪ್ಪುನ ಆ ಇಲ್ಲದ ಯಜಮಾಂತಿ ಭಾಗ್ಯಲಕ್ಷ್ಮಿಗೆ ಆರು ಬತ್ತದು ಇಡೀ ಕುಟುಂಬನ ಸೇರಾದು ಅವಳು ಕೊಡದು ಪೇರು ಕೊರಪನಂಚಿತ್ತನ ಕ್ರಮ ಮೂಲು ಬರೀ ವಿಶೇಷವಾದ ಮಸ್ತ್ ರೀತಿಡು ನಮ್ಮ ತುಳುವ ನೆಲಟ್ಟು ಅತ್ತಂಡ ನಮ್ಮ ಭಾರತೋಡಿ ಬಗೆಟ್ಟು ಪುಗರೊಂದು ಪೋಪನೆ ತುಪ್ಪ ಪುರಾಣ ಹೊಡೆದ ಎತ್ತೊಂದು ಪೊಕ್ಕ ಒಂಜಿ ಪೊಣ್ಣಗೆ ಏತು ಮಹತ್ವ ಕೊಡ್ತಾ ರಾಮಗ ಸೀತೆ ಕೃಷ್ಣಗ ರಾಧೆ ಶಿವಗ ಪಾರ್ವತಿ ನಾರಾಯಣಗ ಲಕ್ಷ್ಮಿ ಅಂಚನೆ ಮಂತ್ರ ಪಠನೋಡ ಗಾಯತ್ರಿ ಗ್ರಂಥ ಪಠನೋಡ ಗೀತ ದೇವರನೆದುರು ವಂದನ ಅರ್ಚನಾ ಪೂಜಾ ಆರತಿ ಆರಾಧನಾ ಅಂಚ ಒಟ್ಟಿಗೆ ಶ್ರದ್ಧೆ ನಮ್ಮ ಆಲೋಚನೆ ಮಲ್ಪಟ್ಟು ನಮ್ಮ ದಿನಚರಿಟ್ ಉದಿಪುಗು ಬತ್ತಂದಂಡ ಉಷಾ ಅರುಣ ಕಲ್ತೆಗಾನಗ ಸಂಧ್ಯಾ ರಾತ್ರೆಗಾನಗ ನಿಶಾ ಬೊಳುಪುಗು ಜ್ಯೋತಿ ದೀಪ ಏತು ಪೊರ್ಲುಂಡು ತುಲೆ ಐದು ಬೊಕ್ಕೋ ದೀಪಿಕಾ ಪ್ರಭಾ ತಿಂಗೊಲ್ ದೊಲ್ಪುಗು ದಾದ ಪಣ್ಪ ರಜನಿ ಸೂರ್ಯನ ಕಿರಣಗು ದಾದ ಪಣ್ಪ ರಶ್ಮಿ ಕಿರಣ ಚಂದ್ರಗ್ ಶಶಿ ಶಶಿಕಲಾ ಚಂದ್ರಕಲಾ ಅಂಚನೆ ಎಡ್ಡೆ ಪುದರ್ ಬಡೇನೆಕ್ ಕೀರ್ತಿ
ಎತ್ತು ಪೊರ್ಲು ನಮ್ಮ ಮಾತೆಕ್ಕಲ ಪೊಣ್ಣನ ಪುದರ್ ಕೊಡ್ತಾ ಅಂಚೆನೆ ನಂಗೆ ಕಣಗಟ್ಟುಂಡ ಐಕಲ ಸ್ವಪ್ನ ಅಂದು ಪುದರ್ ಕೊಡ್ತಾ ಏತು ಪೊರ್ಲು ತುಲೆ ಅಂಚೆ ನಮ್ಮ ದೃಷ್ಟಿಗೆ ನೋಟೋಗು ನಯನ ನೇತ್ರ ಕೇಣುನೆಕ್ಕ ಶ್ರಾವ್ಯ ಶ್ರಾವಣಿ ಪಾತಿರ್ನೆಕ್ಕ ವಾಣಿ ವಾಣಿಶ್ರೀ ಸುಭಾಷಿಣಿ ಭೂಮಿಗೆ ವಸುಧ ವಸುಂಧರ ಭುವಿ ಭುವನೇಶ್ವರಿ ಅಂಚನೆ ಕೈಕಂಜಿಲೆಗೆ ನಮ್ಮ ನಂದಿನಿ ಜಗತ್ತಿಗೆ ಜಗದೀಶ್ವರಿ ಜಗದಂಬೆ ದೇಶಗು ಭಾರತಿ ಭಾರದಾಂಬೆ ಕನ್ನಡ ನಾಡಿಗೆ ಕನ್ನಡಾಂಬೆ ಇಂಚ ಐತೊಟ್ಟಿಗೆ ಭುವನೇಶ್ವರಿ ಋತುಕುಳೆಗೆ ಚೈತ್ರ ವಸಂತ ಗ್ರೀಷ್ಮ ಸಮರ್ಪಣೆಗೆ ಅರ್ಪಣ ತೆನಸಿಗೆ ಅನ್ನಪೂರ್ಣ ನಡಪುನೆಕ್ ಹಂಸ ತಿಳಿಪುನೆಕ್ ಸುಹಾಸಿನಿ ಇಂಚ ಉದ್ದೋಗು ನಮ್ಮ ಪಾತಿರಂದು ಬೋಂಡ ಈ ನೆಲಟ್ಟು ಒಂಜಿ ಅಪ್ಪೆಗು ಕೊರನಂಚೆತ್ತನ ಬಿಲೆ ಅತ್ತಂಡ ಐಕೊಂಜಿ ಕೊರನ ಕಲೆ ನಂಗೆ ಓಲ್ಲ ತುಯ್ಯರ ತಿಕ್ಕಂದ ಐಕ್ಯಬೋಡಾದು ಈ ನಮ್ಮ ಭಾರತನು ಜಗತ್ತದ ದೇವರೇ ಕೋಣ ಅಂತಲೆತ್ತಾನೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ನಮ್ಮ ಒಲ್ಲ ಶ್ಲೋಕ ಬಂದಾಗ ಬಾರಿ ಜಾಗೃತಿ ಅವಡು ಆರನೇ ತತ್ತಂಡ ಕೆಲವು ಜನ ಭಾಷೆ ಬಣ್ಪಿನ ಶ್ಲೋಕ ಬಣ್ಪೇರು ಪಾತಿರ ಮಲ್ಲ ನೆತ್ತ ಬಗೆಟ್ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಒಂದೇನು ಬಣೆರಲ್ಲ ಗೊತ್ತಿಜ್ಜು ಬೊಕ್ಕಾಯ್ತ ಬಗ್ಗೆ ಪಣಂದು ಬಪ್ಪ ಒಂದು ನಂಗೆ ಬಾರಿ ನಾಚಿಕೆದ ವಿಷಯ ಒಂಜ ಗೊತ್ತಿಜ್ಜಿನ ಬಣೆರೆ ಅಲ್ಲಿ ಗೊತ್ತಿತ್ತುಂಡ ಅವೇನು ಬನೋಡು ಗೊತ್ತಿಜ್ಜಿಂಡ ಸರಿಯಾದ ಇಂಚಿನಕಲ್ನ ತೆರೆದು ಕಲ್ತಂದ ಬೊಕ್ಕ ಬನೋಡು ಇಜ್ಜಿಂಡ ಆ ಶ್ಲೋಕವನ್ನು ಕೆರ್ಪುನಂಚಿತ್ತನೆ ಕೆಲಸ ನಮ್ಮ ಲಾಯರಲು ವಿಚಾರಧಾರದ ಬಗ್ಗೆ ನಂಗೆ ರಡ್ಡು ಪಾತ್ರ ಅಕಲ್ನಕಲ ಮನೋಧರ್ಮ ವಾವ ವಿಚಾರಧಾರೆಗಳ ಅಕಲು ಪಾತ್ರಲ್ಲ ವಿಚಾರಧಾರೆ ಪಾತ್ರನ ತೊಟ್ಟಿಗೆ ನಮ್ಮ ಈ ಶ್ಲೋಕಲೇನು ಪುರ ಕೆರ್ಪುನಂಚಿತ್ತನೆ ಕೆಲಸ ಆನಂದಂಡ ಅರ್ಥ ಅವ ಅಪಾರ್ಥ ಆಪುಂಡು ಐಕ್ಯಬೋಡಾದೆ ಇನಿತ ದಿನ ಬಾರಿ ಎಡ್ಡೆ ಕೆಲಸ ನಮ್ಮ ಈ ವೇದಿಕೆ ನಡತ್ತದಂಡು ಯಾನ ಕಹಳೆ ಎಂದು ಪಣ್ಪುನವು ಕನ್ನಡ ಶಬ್ದ ಐಕ್ ತುಳುಟು ಕೊಂಬು ಬಾಂಕಿ ಅಂತ ದೈವದೇವರನ್ನ ಕೊಡಿಯ ಕೊಂಬು ಬಾಂಕಿ ಉರಿತೇರನ್ ಸಣ್ಣದ ಕೊಂಬು ಸಕನದ ಬಿಡಿ ಆಳಪಲ್ಲೆಂಕಿ ಮುತ್ತಿತಾಮರೆ ಕೊಂಬು ತಂಪಡೆ ಪಕ್ಕಿನಿ ಶಾನೆ ಸಕಲ ಬಿರ್ದ ಅವಳಿಡು ದೈವದೇವರಿಗೆ ವಾಲಗ ಅಜ್ಜಾದ ನಿಕ್ಕಲ್ನ ಈ ಕೊಂಬು ಬಾಂಕೆ ಈ ಕಹಳೆ ತುಳು ನೆಲತ ಅತ್ತಂಡ ನಮ್ಮ ಭಾರತ ದೇಶದ ಅತ್ತಂಡ ಈ ನೆಲತ ಅಪ್ಪೆ ಸಂಸ್ಕೃತಿದ ಒಂಜು ಪೊಲಬುಲೆದ ಉದೇನು ದಿಗ್ದಿಗಂತಗು ಲೆತ್ತು ಕೊರ್ಪುನಂಚೆತ್ತನ ಕೆಲಸ ಬಾರಿ ಪೊರ್ಲುಡು ನಡಪಡು ನಿಜವಾದ್ಲ ಈರು ಶ್ಯಾಮ ಸುದರ್ಶನ ಅತೆ ಶ್ಯಾಮ ಸುದರ್ಶನ ಚಕ್ರ ಆರು ತಿರ್ಗೊಂದೆಪ್ಪುಡು ಮಾತಗಡೆಲ್ಲ ಖಾಲಿ ಅಡೆಗೆ ಸೀಮಿತ ಆಯ್ಜಾರು ಈರ್ನ ಊರಿಗೂ ಇಂಚಿಗೆ ಕುಡಲಗದ ಉಡಲಾಗಲ್ಲ ಬತ್ತರು ಇರು ವಿಸ್ತಾರವಾದ ತುಳುನಾಡದಾದ್ಯಂತ ತಿರುಗೋಡು ಅಂಡ ಭಿನ್ನಪ ಆಯಿನಾತು ಒಂಜಾತು ತುಳುತ ಬಗ್ಗೆ ಒತ್ತು ಕೊರ್ಲೆ ತುಳು ಲಿಪಿತ ಬಗ್ಗೆ ಇರು ಕೃಷಿ ಮಲ್ಪುನಂಚೆತ್ತನ ಐತೊಟ್ಟಿಗೆ ಐತ ತರಗತಿ ಮಲ್ಪುನಂಚೆತ್ತನ ಕೆಲಸ ಮಲ್ಪಲೆ ತುಳು ಭಾಷಾ ಸಂಸ್ಕೃತಿದ ಬಗ್ಗೆ ಒಂಜಾಚೆ ಜಾಗೃತಿ ಮೂಡಿಸವನಂಚೆತ್ತನ ಹೆಂಗೆ ಭಾರಿ ಖುಷಿಯಾಪನೆ ದೂರದ ಮರಾಠಿದ ಮನ್ನಿಡ್ದು ಬತ್ತಿನಂಚೆತ್ತನ ಜೋಶಿಯರು ಮರಾಠದ ಮನ್ನಿಡ್ದು ಬತ್ತಿನಂಚೆತ್ತನ ಮಂದಾರಿರ್ನ ಒಂಜಿ ಪಟ್ಟಪುರ ಆಪುನು ಅಟ್ಟೋಗು ದೆರ್ತು ಅಂತ ಅವನಂಚೆತ್ತನ ಅಕ್ಕಸಗು ದೆರ್ತುಂಚನ ಕೆಲಸ ಅಂಡ ಐಕ್ ಶಕ್ತಿನಗರದ ಶಕ್ತಿ ಐಕ ಆಶ್ರಯ ಎಲ್ಲ ಕೊಡ್ದಿತ್ತಾರೆ ನಮ್ಮ ಮೂಲು ಮಂದಾರ ರಾಮಾಯಣದ ಒಂಜಿ ಗಾಯನ ವಾಚನ ಮಲ್ಪನಂಚೆತ್ತನ ಅವಕಾಶ ಎಲ್ಲ ತಿಗದಿತ್ತಂಡ ಎಲ್ಲ ದಾಯಿ ಪಣಂ ತುಳ್ಳಕೆಂಡ ಮಂದಾರರು ನಮ್ಮ ತುಳುನಾಡು ದಕ್ಕಲಿರ್ದಲ ಅತಿ ಹೆಚ್ಚಿಗೆ ತುಳು ಭಾಷೆದ ಶಬ್ದದ ಬಗ್ಗೆ ಅತ್ತಂಡ ತುಳುವ ತಿರ್ಲದ ಬಗ್ಗೆ ರಾಮಾಯಣನೇ ಗಿತ್ತು ಕಟ್ಟುನು ಅನ್ಪಿನ ತುಳುಟು ಅವನೊಂಜಿ ಗಿತ್ತು ಕಟ್ಟಿಯರು ಗಿತ್ತು ಕಟ್ಟುನು ಅಂಚೆತ್ತಾನೆ ಕೆಲಸ ಮಂದಾರ್ಯರು ಮಲ್ತುದೇರು ದಾಯನ ಮರ್ದು ಆ ಪೂಜೆ ಬಂಡ್ಬಂಡ ಎಂಕ್ಲೆ ಯಾರು ಕುಟ್ಟುದಿನಿ ಮಂಡೆಗೆ ಅಲ್ಪ ಕುಲೊಂದು ಒಂಜೊಂಜಿ ಫಂಡೆ ಇರತ್ತೆ ಕತ್ತಲ್ ಸಾರಿ ಒಂದು ಮಲ್ಪೊಲಿ ಅವು ಮಲ್ಪೊಲಿ ಎಂಕಲ್ನ ವ್ಯಾಪ್ತಿ ಉಂಡು ಐತೊಟ್ಟಿಗೆ ನಂಗೆ ತಿಕ್ಕು ನಂಚಿತ್ತನ ಸರಕಾರದ ಬರ್ಪನ ಅನುದಾನದಲ್ಲಿ ಒಂಜಿ ಸೀಮಿತ ವ್ಯವಸ್ಥೆಯುಳ್ಳ ಈ ಸಂದರ್ಭಡು ಅವೇನು ಪೂರ ತೂದು ಆಸೆ ಉಂಡು ನಂಗೆ ಒಂದೇನು ಪೂರ ಮಲ್ಪೋಡು ಹಠ ಉಂಡು ನೆನ ಮಲ್ಪೋಡು ಅಂಡ ಐಕ್ ಬೋಡಾಪನಂಚಿತ್ತನ ಸಂಪನ್ಮೂಲ ಬೋಡತೆ ತಾರದೈ ನಂಡ ಯಾರಂದ್ ಐಕ್ ಬೋಡಾಪಿನಾತ್ ನೀರು ಬಾಡುಡು ಅತ್ತನ ಐತ ಮುದೇಲು ಗರ್ತದ ಐಕ ಉಪ್ಪು ಬಾಡುಡು ಐಕ್ ಬೋಡಾಪನಂಚಿತ್ತನ ಸಂಪನ್ಮೂಲ ಬೋಡು ಇಂಚಿತ್ತನ ಪೂರ ಅವಕಾಶಗಳು ದುಂಬದ್ದಿನೊಕ್ಲಡೆ ಒದಗದು ಬರಡು ಈ ಪೊರ್ತುಡು ಯಾನ ಅಕೇರಿದ ಒಂಜಿ ಪಾತೆರ ಪಣಪಿನಿದಾದ ಪಂಡೈ ಮಾಧ್ಯಮದ ಮುಖೇನ ಪ್ರಸ್ತುತ ಈ ಮಾರಣ್ಯ ಮಿದ ಒರಂಬ ದಿನಲ ಒರಂಬ ನಮೂನೆದ ಅತ್ತಂಡ ಒರಂಬ ಎತ್ಲ ಸೇರು ಮಸ್ತ್ ಕಾರ್ಯಕ್ರಮಗಳು ಒರಂಬಗ್ ಇರೆಗೆ ಎತ್ತು ಕೂಡ ಬರ್ಪುನಿ ಒರಂಬನೆ ಅದೇ ಅಂದು ಒಂಜಿ ಒರಂಬ ಒಂಜಿ ಸೇರಿನ ಒರಂಬನೆ 80 ಒರಂಬಗೆ ಎತ್ತು ಕೂಡ ಅಕೇರಿ ಬರ್ಪಿನ ಒಂಜಿ ಅಂಚಾದು ಒರಂಬ ಪಣಪಿನ ಸಂಖ್ಯೆದೊಟ್ಟಿಗೆ ಮಸ್ತ್ ಕಾರ್ಯಕ್ರಮಲೇನ ಗೋಡನೆ ಮಲ್ತಿದ್ದಾರೆ ಒರಂಬಗು ಮೂಲ ಅದ್ದಿಡ್ಡೊಂದು ಅಂಚಿತ್ತಿನ ಮಾತ ಕಾರ್ಯಕ್ರಮಲ
ಈ ನಮ್ಮ ದೇಶದ ಸಂಸ್ಕೃತಿನ ದೆರ್ತುಪತ್ತು ನಂಚಿತ್ತಿನ ಅತ್ತಂಡ ವೇದನ ಶಾಸ್ತ್ರನ ಪುರಾಣನ ಉಪನಿಷತ್ತ ನೆತ್ತ ಒಳ ತೆರಲಿನ ಒಯ್ತದೆತ್ತದು ಅಜತ್ತದೆತ್ತದು ಸಮಾಜಗೂ ಆರು ಪಂಡಿನಲ್ಕ ಸರಳವಾಯಿ ನಂಚಿತ್ತನ ಪುಸ್ತಕಗಳು ಇತ್ತೆ ನವನೀತ ಶೆಟ್ಟರು ಬರೆಯ ನಂಚಿತ್ತನ ಪುಸ್ತಕದ ಬಗ್ಗೆ ಒಂಜಿ ಹಿರಿಯ ವಿದ್ವಾಂಸನ ಹೃದಯ ವೈಶಾಲತೆನ ಮೆಚ್ಚೋಡು ಗುಣಗ್ರಾಹಿತ್ವ ಅಂದಾಕಿ ಪಣಪೇರು ಆರು ಮಸ್ತ್ ಪುಸ್ತಕ ಬರೀತೇನೆ ನಾನು ಅಂಡ ನವನೀತ್ ಶೆಟ್ಟರ್ನ ಒಂಜಿ ಪುಸ್ತಕನ ಒಂದು ಒಂಜಿ ಈ ಪೊರ್ತುಡು ನಂಗೆ ಅಗತ್ಯ ಆಯಿ ನಾವು ಪಂಡದು ಒಂಜಿ ದೆರ್ತು ತೊಚ್ಪವನಂಚೆತ್ತನ ವಿಶಾಲ ಗುಣ ಏನು ಬಣ್ಪನೆ ಉಂದೆತ್ತ ಮುಖೇನ ಜನಕ್ಲಿಗೆ ಸರಳವಾದ ಜನಕ್ಲಿಗೆ ಅರ್ಥ ಆಪನಂಚೆತ್ತನ ಕೆಲಸ ಮಾಧ್ಯಮದ ಮುಖೇನ ಮಲ್ಪನಂಚೆತ್ತನ ಎಡ್ಡೆ ಕೆಲಸ ನಿಗಲು ಮಲ್ತೊಂದುಳ್ಳರು ನಿಗಲಿಗೆ ತುಳುನಾಡದ ದಯ್ಯದೇವರು ಎಡ್ಡೆಪ್ಪುನು ಕೊರಡು ಪಣಪನ ಪಾತೆರ ಪಂಡೊಂದು ಎನ್ನ ಒಂಜಿ ವಿಚಾರದಾದಂದು ಕೆಂಡ ತುಳುವ ನೆಲಟ್ಟು ನಮ್ಮ ಆರು ಪಂಡೇರು ನವರಾತ್ರಿನ ಮೂಜಿ ಪಾಲು ಮಲ್ತೇರು ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಅಪ್ಪೆಗೆ ಮಹತ್ವ ಕೊರ್ದು ಸರಸ್ವತಿ ಅಕೇರಿಗೆ ಕೊಲ್ಲೆತ್ತೇರು ಯಾನೋನೇನಂತ ತಿರ್ಗದ ಬಣ್ಪನೆ ಎಂಗೆಲ್ಲ ಚಿಂತನೆ ಮಲ್ಪಲ್ಲಿಂದ ಬಂತೀರು ಜೋಶಿದಾರ್ ಏನು ಚಂದ ಕೇಂಡ ನಮ್ಮ ಜೀವನಲ ಅಂಚೆನೆ 7 ತಿಂಗಳೊಡ್ದು ಶುರುವಾಪಂಡು ಅಪ್ಪೆ ಸರಸ್ವತಿ ಪಾಠ ಕಲ್ಪಯರೆ 7 ತಿಂಗಳೊಡ್ದು 9 ತಿಂಗಳು ವರೆ ಮುಟ್ಟೋ ಅಪ್ಪೆ ಸರಸ್ವತಿ ಆದ ವಿದ್ಯೆ ಕಲ್ಪವಲ್ಲ ತಾನು ಕನ್ನಡಿ ಎಂಚಿನ ತುಯ್ಯಳ ಅವು ಗರ್ಭೋಗಿತ್ತಿನ ಶಿಶುಕು ಪಾಠ ಅಂಡು ತಾನು ಕೆಬಿಟ್ ಎಂಜಿನ ಕೇಂಡಲ ಅವು ಗರ್ಭೋಗು ಪಾಠ ಅಂಡು ತಾನು ಬಾಯಿಡೆ ಎಂಚಿನ ತಿಂದಳೋ ಅವು ಬಾಲೆಗೆ ಪಾಠ ಅಂಡು ತಾನು ಚರ್ಮಗು ಎಂಚಿನ ಸ್ಪರ್ಶ ಮಲ್ತೊಂಡಲ ಅವು ಬಾಲೆಗೆ ಪಾಠ ಅಂಡು ಆ ಐನು ಇಂದ್ರಿಯಲ ಅಲ್ಲೇ ಆರು ಬಂಡೆ ನಂಚತ ಐನು ಇಂದ್ರಿಯದ ಮುಖೇನ ಅಲ್ಲಿ ದಾದ ಮಂಟಲು 7 ತಿಂಗಳದು 9 ತಿಂಗಳು ಮಟ್ಟ ಪಾಠ ಅಂಡು ಗರ್ಭಸ್ಥ ಶಿಶುಕು ಐಕ್ದಾವರನೇ ಅವು ಲೋಕದ ಬಳುಪುನು ತೂನಗ ಸೃಷ್ಟಿ ಸ್ಥಿತಿ ಲಯಕ್ಕಳಿಗೆ ಸತ್ವರಜೋ ತಮೋಗುಣಗಳಿಗೆ ಕಾರಣೀಭೂತ ಆಯಿ ನಂಚೆತ್ತನ ಅಕಾರ ಉಕಾರ ಮಕಾರುಡು ಸೇರ್ನವೇ ಓಂಕಾರ ಆ ಓಂಕಾರನೇ ಪಂಡೊಂದು ಬರ್ಪುನಿ ಆ ಉಮ ಬನ್ನ ಅಮ್ಮ ಅಂದು ಬರ್ಪುನ ಶಬ್ದತ್ತೆ ಬಾಲೆ ಅಮ್ಮ ಅಂದು ಪಣದು ಬರ್ಪಿನ ಅವ್ವೆ ದಯಬಂಡ ಗರ್ಭಸ್ಥ ಶಿಶುಕೆ ಆ ಪಾಠ ಆ ಸರಸ್ವತಿ ವಿದ್ಯೆ ಅಪ್ಪೆ ಸುರುಟು ಕೊರ್ನೆಡ್ದವರ ಆ ಓಂಕಾರ ಬಿಂದು ಸಂಯುಕ್ತದೊಟ್ಟಿಗೆ ಬಾಲೆ ಲೋಕದ ಬಳುಪುನು ತೋಪುನು ಸರಸ್ವತಿ ಅಂಡ್ ಐಡುವಕ ಮಹಾಲಕ್ಷ್ಮಿ ಆದ ಎಂಚ ಕಲ್ಪವನು ಏರಿಯರ್ನ ಮಂಡೆ ಹಾಕದ ಸಂಪಾದನೆ ಮಲ್ಪುನತ್ತ ಮಗ ಏರಿಯರ್ನ ಒಯ್ತಬಾರ್ದು ಸಂಪಾದನೆ ಮಲ್ಪುನತ್ತ ಮಗ ಬಂಜಿಗೆ ಬಡವೆಚ್ಚ ಆನಂದಂಡ ಪಚ್ಚಡೆ ಒರ್ಬಡೆ ಪಂಡ ಕುಂಟುನು ಚಂಡಿ ಕುಂಟುನು ಬಂಜಿಗೆ ಬಿಗಿತ್ತು ಕಟ್ಟುಂದಂಡ ಬಂಜಿದ ಬಡವರಿಪುಂಡು ಆಂಡ ಒರಿಯಾಗ ಅನ್ಯಾಯ ಮಲ್ಪದೆ ಒರಿಯಾಗ ಉಪಕಾರ ಮಲ್ಪರೆ ಆಗಿಲ್ಲ ಉಪದ್ರ ಮಲ್ಪಂದೆ ಬದುಕೊಡು ಸಂಪಾದನೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಣ ಬೆನ್ನೆಯಂತೆ ಅಂಚ ಬರಡು ಒರಾನೆ ಬೊಳ್ಳದ ನೆತ್ತಲೆಕ ಬರ್ಪನ ಬಣ್ಪನಂಚಿತ್ತನ ಪಾಟೋನು ಕಂಡದು ಪೆನ್ಸಿಲ್ ಕಂತೆ ನೊಂದೆಂಚಕಂತ ಏರೆಡ್ದಕ್ಕಂತ ಪಂಡದು ಕೆಬಿ ಪೀಂಟದು ಬೆರಿ ಬೊಟ್ಟುದು ತಿದ್ದು ನಂಚಿತ್ತನ ಅಪ್ಪೆ ಆಳು ಮಹಾಲಕ್ಷ್ಮಿ ಆದ ಆಳು ಕಾಪಲ್ ಅಪ್ಪಂಡ ಮಹಾಕಾಳಿ ಆದ ಎಂಚು ಎಬ್ಬೋ ಅಪ್ಪೆ ಮಹಾಕಾಳಿಂದ ಗೆರೆಪೆರೆ ಉಂಡ ಉಂಡು ಅಪ್ಪೆನು ಮಹಾಕಾಳಿ ಆದ ಗೆರೆಪೆರೆ ಉಂಡ ಉಂಡು ಎಂಚ ಅಂದಕೆಂಡ ಆಯ್ಕೆ ಯಾನು ಕೋರಿದ ಉದಾಹರಣೆ ಕೊರ್ಪಿನ ಪೆರಡೆದ ಈ ಪೆರಡೆ ತುಲೆ ಕಿನ್ನಿಲೇನು ತಂದು ಜಿಗಿ 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 ಇಂದು ಬೋಪುಂಡು ಒಂಜಾತ ಕಿನ್ನಿಲಿಲ್ಲ ಆ ಗೆಜ್ಜೆದ ಲೆಕ್ಕ ಅಂದು ಬಂದು ಆಯ್ತಾ ಪಿರವ ಬೋನಾಗ ಕಿನ್ನಿ ಸಾದಿಡು ಪೋಂದಿತ್ತಿ ಬೆಟ್ಟಿಗೆ ಪೆರಡೆ ತಾರದ ಮುದೆ ಹೇಳ್ಬೋದು ಒಕ್ಕುದು ಪೆರಡೆ ಕಿನ್ನಿಲೆ ಕೊರ್ಪನೆ ಒಕ್ಕುದು ಕಿನ್ನಿಲೆ ಕೊರ್ಪು ಕಿನ್ನಿಲ ಅಂತೀನಿ ನಾವೇ ಪೂಂಜೆ ಅಂದಂಡ ಪೂಂಜೆ ತಾನು ತಿನ್ಪಿನಿ ಪೆರಡೆ ಕಿನ್ನಿಲೆ ಕೊರ್ಪುಜಿ ಕಿನ್ನಿಲೆಗೆ ಪೂಂಜೆ ಕೊರ್ಪುನ ಕ್ರಮಜಿ ಪೆರಡೆ ಒಕ್ಕುದು ಕಿನ್ನಿಲೆ ಕೊರ್ಪನೆ ಇಂಚ ಹಾಲು ಮಾತ ರೀತಿದು ಸರಸ್ವತಿ ಆಯ್ಲು ಲಕ್ಷ್ಮಿ ಆಯ್ಲು ಆಂಡ ಮಹಾಕಾಳಿ ಆಪಿನಿ ಅಪ್ಪಗೆಂಡ ಎದುರುಡೊಂಜಿ ಮರಿ ಬತ್ತುಂಡೋ ಒಂದೇನು ತಿನ್ರೆ ಅತ್ತಂಡ ಮಿತ್ರದೊಂಜಿ ಗಿಡಿ ಬತ್ತುಂಡೋ ಅಪ್ಪಗ ಮೊಲು ಭದ್ರಕಾಳಿ ಆಪಲ್ ಮೊಲು ಮಹಾಕಾಳಿ ಆಪಲ್ ರಡ್ಡು ರೆಂಕೆನ ಅರಲ್ತದು ಆಯ್ಕೆ ಕೊಡಪೆರೆ ಎತ್ತು ಕೊಡಪೆರೆ ತೀರಂಡು ಆತು ಕೊಡ ಆಯ್ಕೆ ಗೊತ್ತುಂಡು ನೆತ್ತೊಟ್ಟಿಗೆ ತಾಂಟ್ರೆ ತೀರುಜಿನ್ನ ಅಂಡ ಈ ಕಿನ್ನಲೆಯನ್ನು ಒರಿಪೆರೆ ಬಡದು ತಾನು ಎತ್ತು ತಾಂಟ್ರೆ ತೀರಂಡು ಆತ ತಾಂಟದು ಕೊಡತ್ತದು ಕಟ್ಟ ಕಡೆಗೆ ಕಿನ್ನಿಲೆನ ರೆಂಕೆದೊಳೆದಿದ್ದೊಂದು ಆ ಕೊಡಪ್ಪುಗೂ ಅವು ಸೈಪುಂಡು ಸೈತದ ಇವಾಗ ಓದೇವರೆಂಗ್ಲ ಪೆರಡೆ ಸೈತನ ಅಂದು ಪೆರಡೆನ ಕೋಂಪೆರೆ ಕೊನಗ ಆಯ್ತ ರೆಕ್ಕೆ ಬಿಡ್ಪಂಡ ಆಯ್ತ ಬೆಚ್ಚ ಬೆಪ್ಪುದೊಳ ಇರೋದು ಕಿನ್ನಿಲ ಪಿದಾಯ ಬರ್ಪನ ತೂನಗ ಈ ನೆಲಟ ಅಪ್ಪೆ ಗೋರ್ಪನಂಚಿತ್ತನ ಮೈಮೆ ಮಹತ್ವ ದಾದಾ ಪಣಪುನ ನಮ್ಮ ಅರ್ಥ ಮಲ್ತನೋಡು ಐಕೆ ಬೋಡಾದು ಅಪ್ಪೆ ಪಣಪನ ಶಬ್ದೋಗು ಬೇತೆ ಪಾತೆರಜ್ಜಿ ಇನ್ನು ದಯಾನಂದ ಕತ್ತಲ್ ಸರ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದೊಂಜ ಅಧ್ಯಕ್ಷ ಆವಡುಂದಂಡ ಐಕೆ ಕಾರಣ ಎನ್ನ ಅಪ್ಪೆ ಶ್ರೀಮತಿ ಭವಾನಿ ಅಮ್ಮ ಕೊರ್ನಂಚೆತ್ತನ ವಿಶೇಷವಾಯಿನಂಚೆತ್ತನ ಸಂಸ್ಕಾರ ಆರು ಕೊರ್ನಂಚೆತ್ತನ ಸಂಧಿ ಪಾರ್ದನ ಖಂಡದ ಪಾರ್ದನಲು ಐತೊಟ್ಟಿಗೆ ಜೀವನ ಪಾಠೋಲು ಎಂಚ ಅಟ್ಟಿಲರಗಣದ ಕ್ರಮಕುಲು ಅತ್ತಂಡ ಪೆದ್ಮೆದಿ ಮರ್ದಿ ಎಂಚ 350 ಮಿತ್ತೆ ಪೊಣ್ಣು ಜೋಕ್ಲಿನ ಪೆದ್ಪಾದ ಆರೋಗ್ಯಕರ ಶಿಶು ಐತೊಕ ಎಂಚನ ಐಕೊಂಜಿ ಎಂಗೆ ತುಳು ಶಬ್ದ ಗೊತ್ತುಜ್ಜಿ ನಾರ್ಮಲ್ ಡೆಲಿವರಿ ಸಾಧಾರಣ ಪುಟ್ಟು ಐಗೆ ಪಣ್ಬೋದನ್ನ ಆ ರೀತಿ ಮಲ್ತನಂಚೆತ್ತನೆ ನನ್ನ ಅಪ್ಪೆ
ಪಂಡ್ಪನ ಅಂಚಿತ್ತಿನ ಅಪ್ಪೆನ ಅನುಗ್ರಹದವರ ನಮ್ಮ ಇಡೆವರೆ ಮುಟ್ಟ ಎತ್ತರೆ ಸಾಧ್ಯತೆ ಆತನ ಪಂಪನ ಪಾತ್ರದೊಟ್ಟಿಗೆ ಈ ಕಾರ್ಯಕ್ರಮ ಕೊಡೋರ ಎಡ್ಡೆಪ್ಪನ ಬೈಕೊಂದು ಎನ್ನ ಪಾತೆರಗು ಮುಗಿತಲದ ಚುಕ್ಕಿದಿ ಪುನಗ ಎನೇಪಲೊಂಜಿ ಕವಿತೆದೊಟ್ಟಿಗೆ ಮುಗಿತಲ ಮಲ್ಪೊನು ಸರಿಯತ್ತು ಬಾಲೆ ಈ ಪೋಪುನ ತಾದಿ ಪೋವೋಡು ತೂಲಪ್ಪೆ ಈತಾದಿ ಪೋವೋಡು ತೂಲಪ್ಪೆ ಈತಾದಿಡು ಪೋಯಡ ಕೋಡಿಯತ್ತು ಬದುಕದ ಕೈಗಾಡಿ ಬುಳೆಪಿ ಜವ್ವಣದ ಪೊಣ್ಣು ಈ ಮಗ ಅರಳುದುಂತು ದಿನ ಪುರ್ಪೋ ಮಗ ಅರಳುದುಂತು ದಿನ ಪುರ್ಪೋ ಮಗ ನಿನ್ನ ಲಕ್ಷ್ಮೀ ದೇವಿನ ಸುರ್ಪೋ ಮಗ ತಾಮರೆದ ಐಸಿರದ ಮೋನೆದ ಅಳಪ್ಪೆ ಉದಿಪಿ ಸೂರ್ಯನ ಲೆಕ್ಕ ತೆಲಿಕೆಪ್ಪೆ ಉದಿಪಿ ಸೂರ್ಯನ ಲೆಕ್ಕ ತೆಲಿಕೆಪ್ಪೆ ನಿನ್ನ ಆನು ಮೈರದ ನಲಿಕೆಪ್ಪೆ ಪರಪಿ ತುದೆತೋಲೆಕ್ಕ ಬದುಕಪ್ಪೆ ಪೊಣ್ಣಾನ ಬಲಿಪಿ ಉರೆತೋಲೆಕ್ಕ ಮನಸಪ್ಪೆ ಬಲಿಪಿ ಉರೆತೋಲೆಕ್ಕ ಮನಸಪ್ಪೆ ಪೊಣ್ಣನ ಮಣ್ಣ ಕಂದೆಲದಕ್ಕೆ ಸೀಲಪ್ಪೆ ಪೆದ್ಯಪ್ಪೆ ಅಮ್ಮೆರಡ ಮೋಕೇನ ದೀಲಪ್ಪೆ ಕಂಡಾನೆಡ ದೇವೇರಿನ ತೂಲಪ್ಪೆ ಕಂಡಾನೆಡ ದೇವೇರಿನ ತೂಲಪ್ಪೆ ಈ ತರೆನ ಮಾಮಿ ತಮ್ಮಲೆಗೆ ತಗ್ಗಾಲಪ್ಪೆ ಜೋಕುಲೆನು ತಾಂಗೊಂದು ಬುದ್ಧಿ ಗಜ್ಜೋನು ಪನ್ಲ ಸುರುತ್ತ ಇದ್ಯೋನು ಈ ಕೊರ್ಲ ಸುರುತ್ತ ಇದ್ಯೋನು ಈ ಕೊರ್ಲ ನಿರೆಕರಿಟ್ಟು ಪಿರ್ತಿ ಇಸ್ವಾಸೊಡು ದಿನಕರಿಲ ಪಣಪನ ನುಡಿಕಟ್ಟದೊಟ್ಟಿಗೆ ದೂರದ ಕೆಂಪೇಗೌಡನ ನಾಡಡು ಎಂಕಲ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಬಾರಿ ಪುರ್ಲು ಪೋಲಿಗೆದ ಪ್ರಶಸ್ತಿ ಪ್ರದಾನ ಲೇಸಿನ ತನ್ನ ಅಮೃತದ ಕೈಟ ನಡಪಾದು ಕೊರ್ದು ಮಾತ್ರ ತಂದೆ ಎಂಕ್ಲಿನ ಮಾತೆರೆಲ್ಲ ನಿಚ್ಚೋ ಆಶೀರ್ವಾದ ಮಲ್ಪನಂಚಿತ್ತಿನ ಬಾನ ಮುಟ್ಟುನ ಬೆದರದ ಒಂಟೆನ ಕತ್ತಿರದ ಐಕೊಂಜಾತ ಹೊಟ್ಟೆ ಮಲ್ತದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದುಡು ಸಾಮವೇದನು ತನ್ನ ಮಾಯುಧ ಪೊರಳುಡ್ತನಂಚಿತ್ತಿನ ಮಮಲ್ಲ ಕಾರಣಿಕದ ದೇವೇರು ಶ್ರೀಕೃಷ್ಣ ದೇಬೇರ್ನ ತರೆಕು ನಿಚ್ಚೋ ನೀರುಮೈಪುನಂಚಿತ್ತಿನ ಪೂಜ್ಯರಾಯನಂಚಿತ್ತಿನ ಪರಮಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳರ್ನ ಶ್ರೀ ಪೇಜಾವರ ಮಠದ ಗುರುಕುಲ್ನ ಪಾದ ತಾಮರೆಗೆ ಯಾನ ನೀಟಪ್ಪ ಅಡ್ಡ ಬರುವೆ ಎನ್ನ ಪಾತೆರಗು ಮುಗಿತಲದ ಚುಕ್ಕಿದೀಪೆ ಮಾತೆರೆಗ್ಲ ಸೊಲ್ಮೇರು ನವರಾತ್ರಿ ವೈಭವದ ಈ ವೇದಿಕೆಗೆ ಈ ಚಾವಡಿಗೆ ನಿಜವಾದ್ಲ ಬುಳ್ಳಿದ ಬಲ್ಪು ಮೂಡುನೊಂದು ಪನೊಲಿ ದಾಗಿನ ತುಳುವ ಬಳ್ಳಿದ ಏನಂದ ಕತ್ತ ಸಾರೇನ ಬಾರಿ ಪುರ್ಲ ಗಂಟದ ಪಾತೆರ ನಮ್ಮ ಮಾತೆರ್ಲ ಕೇಂಡ ಒಂಜಾತ್ ವಿಚಾರ ನಮಕ್ ಮಾತೆರೆಗ್ಲ ಕೊರಿಯರ್ ಅಂಚೆನೆ ತುಳುನಾಡದ ಆಚಾರ ವಿಚಾರದೊಟ್ಟಿಗೆ ಪೊಣ್ಣ ಮಹತ್ವನ ನಂಗೆ ಬಾರಿ ಪೊರ್ಲುಡು ತೆರಿಪಾಯರೆ ಅಂಚಾದ ದಯಾನಂದ ಕತ್ತಲ್ ಸಾರೇನ ಪಾತೆರಗು ತೆರೆ ತಗ್ಗ ಒಂದು ಲೇಸಿನ ದುಮುಕನೋ ಒಂದಲ್ಲ ಕಳೆದ 4 ವರ್ಷಗಳಿಂದ ಕೇಬಲ್ ಟಿವಿಯ ಮೂಲಕ ಕರಾವಳಿಯ ಜನರ ಮನೆ ಮನಗಳನ್ನ ತಲುಪುತ್ತಿರುವ ಕಹಳೆ ನ್ಯೂಸ್ ವಾಹಿನಿ ಅರ್ಪಿಸುವಂತ ನವರಾತ್ರಿ ವೈಭವದ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಚನವನ್ನ ನೀಡಲಿಕ್ಕಿರುವವರು ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಶ್ರೀ ಪೇಜಾವರ ಮಠ ಉಡುಪಿ. ಬಂಧುಗಳೇ, ಯುವ ಜನತೆ ಯುವ ಶಕ್ತಿ ಪೌರೋಹಿತ್ಯದಿಂದ ಹಿಂದೆ ಸರಿಯುವಾಗ ಆ ಒಂದು ಯುವಶಕ್ತಿಗೆ ಪೌರೋಹಿತ್ಯವನ್ನ ಕಲಿಸುವಂತ ಮಹತ್ ಕಾರ್ಯವನ್ನ ನಿತ್ಯ ನಿರಂತರವಾಗಿ ಮಾಡುತ್ತಿರುವವರು ಆಧರಣೀಯ ಶ್ರೀಗಳು. ಹಾಗೆ ಗಾವೋ ವಿಶ್ವಸ್ಯ ಮಾತರಹ ಅಂತೇಳಿ ನಾವೆಲ್ಲರೂ ಹೇಳ್ತೇವೆ, ನಾವು ಗೋವನ್ನ ಪೂಜಿಸ್ತೇವೆ. ಆದರೆ ತನ್ನ ಬದುಕಿನಲ್ಲಿ ಆ ಮಾತನ್ನ ಒಪ್ಪಿ ಅದನ್ನ ಸದಾ ಅಪ್ಪಿ ಅದನ್ನ ನಡೆಸ್ತಾ ಇರುವವರು ಪರಮ ಪೂಜ್ಯ ಶ್ರೀಗಳು. ನಿತ್ಯ ನಿರಂತರವಾಗಿ ದೇಶಿ ತಳಿ ಇರ್ಬೋದು, ಬೇರೆ ಬೇರೆ ರೀತಿಯ ಗೋವುಗಳ ಮೇಲೆ ಅಗಾಧವಾದಂತ ಪ್ರೀತಿಯನ್ನಿಟ್ಟಿರುವವರು ಪರಮ ಪೂಜ್ಯ ಶ್ರೀಗಳು. ನಮ್ಮ ಕಹಳೆ ನ್ಯೂಸ್ ವಾಹಿನಿ ತಮ್ಮನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕೇಳಿಕೊಂಡಾಗ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮ ಇದ್ರೂ ಕೂಡ ವರ್ಚುವಲ್ನ ಮೂಲಕ ನಮಗೆ ಪೂರ್ಣ ರೀತಿಯ ಸಹಕಾರವನ್ನು ನೀಡಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ತಮ್ಮ ಆಶೀರ್ವಚನಕ್ಕಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧ ತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಕಹಳೆ ನ್ಯೂಸ್ ಇದರ ಶರನ್ನವರಾತ್ರಿಯ ಈ ಅಖಂಡವಾದ 9 ದಿವಸಗಳ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮಳೆಗಾಲ ಕಳೆದು ಈಗ ತಾನೇ ಶರತ್ಕಾಲ ಪ್ರಾರಂಭವಾಗಿದೆ. ಮಳೆಗಾಲದಲ್ಲಿ ವರ್ಷ ಋತುವಿನಲ್ಲಿ ಗೂಡು ಸೇರಿರತಕ್ಕಂತಹ ಎಲ್ಲ ಚಟುವಟಿಕೆಗಳು ಕೂಡ ಇವತ್ತು ಶರತ್ಕಾಲ ಪ್ರಾರಂಭವಾಗ್ತಾ ಇರುವಂತೆ ಅವೆಲ್ಲ ಗರಿಬಿಚ್ಚಿಕೊಳ್ತಾ ಇದ್ದಾವೆ. ಶರನ್ನವರಾತ್ರಿಯ ಈ 9 ದಿವಸಗಳಲ್ಲಿ ದುರ್ಗಾಮಾತೆಯ ಪೂಜೆ ಅದು ವಿಶೇಷವಾಗಿ ನಡೀತಾ ಇದೆ. ಹಿಂದೆ ಎಲ್ಲ ರಾಜರು ಜೈತ್ರ ಯಾತ್ರೆಯನ್ನು ಮಾಡುವಂತಹ ಸಂದರ್ಭ, ನಾಡ ಹಬ್ಬದ ಆಚರಣೆ ಎಲ್ಲ ಕಡೆ ನಡೀತಾ ಇದೆ.
ವಿಜಯದಶಮಿಯ ಪರ್ವ ಕಾಲದಲ್ಲಿ ಈ ಪೂರ್ವದ 3 ದಿವಸಗಳ ಕಾಲ ಪುಸ್ತಕ ಪೂಜೆ, ಸರಸ್ವತಿ ಪೂಜೆ, ವೇದವ್ಯಾಸದೇವರ ಪೂಜೆ ನಡೆದು ವಿಜಯದಶಮಿಯ ಪರ್ವ ದಿವಸದಲ್ಲಿ ಈ ಕರ್ನಾಟಕದ ಶ್ರೇಷ್ಠ ಸಂತರಾಗಿರತಕ್ಕಂತಹ ಜಗದ್ಗುರು ಮಧ್ವಾಚಾರ್ಯರ ಅವತಾರದ ದಿವಸ. ಹೀಗೆ 10 ಹಲವು ಕಾರಣಗಳಲ್ಲಿ ಈ ಶರತ್ಕಾಲ ಅದು ತನ್ನದ್ದೇ ಆಗಿರತಕ್ಕಂತಹ ಪ್ರಾಮುಖ್ಯವನ್ನು ಪಡೆದದ್ದಾಗಿದೆ. 9 ದಿವಸಗಳ ಕಾಲ ದುರ್ಗಾದೇವಿಯ ವಿಶೇಷವಾದ ಪೂಜೆ, ಕೊನೆಯ 3 ದಿವಸಗಳಲ್ಲಿ ಸರಸ್ವತಿ ಪೂಜೆ, ವೇದವ್ಯಾಸದೇವರ ಪೂಜೆ, ವಿಜಯದಶಮಿಯ ಪರ್ವಕಾಲದಲ್ಲಿ ನಾಡ ಹಬ್ಬ ಹಾಗೂ ಶ್ರೀಮದ್ ಆಚಾರ್ಯರ ಅವತಾರದ ಮಧ್ವ ಜಯಂತಿಯ ಪರ್ವ ದಿವಸದ ಆಚರಣೆ. ಸರಸ್ವತಿ ಪೂಜೆ, ನಾವೆಲ್ಲ ಪುಸ್ತಕ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಪುಸ್ತಕ ಪೂಜೆ ಅಂದರೆ ಏನದರ ಹಿನ್ನೆಲೆ? ಸಾಮಾನ್ಯವಾಗಿ ನಾವು ಪುಸ್ತಕವನ್ನು ದೇವರ ಮುಂದೆ ಇರಿಸಿ ಮಂಗಳಾರತಿಯನ್ನು ಮಾಡಿ ನೈವೇದ್ಯ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅವಶ್ಯವಾಗಿ ಅದು ಆಗಬೇಕಾದದ್ದೇ. ಅದಕ್ಕೂ ಮಿಗಿಲಾಗಿ ಆ ಗ್ರಂಥಗಳಲ್ಲಿ ಏನು ವಿಚಾರಗಳನ್ನು ತುಂಬಿದ್ದಾರೆ ನಮ್ಮ ಹಿರಿಯರು, ಅವನ್ನು ಅರಿತು ಬದುಕಿನಲ್ಲಿ ಅನುಷ್ಠಾನಕ್ಕೆ ನಾವು ಪ್ರಯತ್ನಿಸಿದೆವು ಅಂತಂದರೆ ಅದು ನಿಜವಾದ ಪುಸ್ತಕದ ಪೂಜೆ ಅನಿಸ್ತಾ ಇದೆ. ದುರ್ಗಾ ಪೂಜೆಗಳಲ್ಲಿ ಮಹಿಷಾಸುರನ ಸಂಹಾರ, ಶುಂಭ ನಿಶುಂಭಾದಿಗಳ ಅಸುರರ ಸಂಹಾರ, ಇವೆಲ್ಲ ದುರ್ಗಾದೇವಿಯಿಂದ ನಡೆದದ್ದಾಗಿದೆ. ದುರ್ಗಾ ಮಾತೆಯ ಅನುಗ್ರಹ ನಮ್ಮೆಲ್ಲರಿಗೂ ಬೇಕು. ಇವತ್ತು ಹಿಂದಿನ ಕಾಲದಂತೆ ಅಸುರರು ಅಕರಾಳ ವಿಕರಾಳ ರೂಪವನ್ನು ತೊಟ್ಟು ಸಮಾಜದಲ್ಲಿ ನಮಗೆ ಹೊರಗೆ ಕಾಣಿಸಿಕೊಳ್ತಾ ಇಲ್ಲ. ಆದರೆ ಅಂತಹ ಅಸುರ ಸ್ವಭಾವದ ವ್ಯಕ್ತಿಗಳನ್ನು ನಮ್ಮ ಸಮಾಜದ ಒಳಗೇನೆ ಸಮಾಜದ ನಡುವೆ ನಾವು ಕಾಣ್ತಾ ಇದ್ದೇವೆ. ಪ್ರತಿನಿತ್ಯ ಪತ್ರಿಕೆಯನ್ನು ತೆರೆದೆವು ಅಂತಂದರೆ ಅಂತಹ ಘೋರ ಸಂಗತಿಗಳನ್ನು ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ. ಇವತ್ತು ಆ ಶುಂಭ ನಿಶುಂಭನೋ, ಮಧು ಕೈಟಭರೋ, ಇಲ್ಲ ಚಂಡ ಮುಂಡರೋ, ಮಹಿಷಾಸುರನೋ ಹೊರಗಿಲ್ಲ, ನಮ್ಮೆಲ್ಲರ ಒಳಗೆ ತುಂಬಿಕೊಟ್ಟಿದ್ದಾರೆ. ಅಂತಹ ಅಸುರರ ಮರ್ದನ ಆವತ್ತು ಯಾವತ್ತೋ ಒಮ್ಮೆ ನಡೆದದ್ದಾದರೆ ಇವತ್ತು ಪ್ರತಿನಿತ್ಯ ನಡೀಬೇಕಾಗಿದೆ. ಅದಕ್ಕೋಸ್ಕರ ಆ ದುರ್ಗಾ ಮಾತೆಯ ಸಾತ್ವಿಕವಾಗಿ ಇರತಕ್ಕಂತಹ ಬಲ ನಮ್ಮೊಳಗೆ ತುಂಬಿಕೊಳ್ಬೇಕಾಗಿದೆ. ದುರ್ಗಾ ಮಾತೆಯನ್ನು ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಆರಾಧಿಸಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಒಂದು ಸಂದೇಶ ಇದೆ, ಒಂದು ಅಭಯ ಪ್ರದಾನದ ವಚನ ಇದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವತ್ತು ಭೂಮಿಯಲ್ಲಿ ಅಧರ್ಮಿಗಳ ಹಾವಳಿ ಅದು ಮಿತಿ ಮೀರುತ್ತಾ ಇದೆ, ಆವಾಗೆಲ್ಲ ಧರ್ಮ ಸಂಸ್ಥಾಪನೆಗಾಗಿ ಯುಗ ಯುಗಗಳಲ್ಲೂ ನಾನು ಅವತರಿಸಿ ಬರ್ತೇನೆ. ಇಂತಹದ್ದೇ ಮಾತನ್ನು ತಾಯಿ ದುರ್ಗಾಮಾತೆಯ ಬಾಯಿಯಲ್ಲಿ ಕೂಡ ನಾವು ಕೇಳ್ತಾ ಇದ್ದೇವೆ. ದುರ್ಗಾ ಸಪ್ತಶತಿಯಲ್ಲಿ ಒಂದು ಅಭಯ ಮಾತು ಹೀಗಿದೆ, ಇತ್ತಂ ಯದಾ ಯದಾ ಬಾಧಾ ದಾನವೋತ್ಥ ಭವಿಷ್ಯತಿ ತದಾ ತದಾ ಅವತೀರ್ಯಾಹಂ ಕರಿಷ್ಯಾಮಿ ಅರಿಸಂಶಯಂ. ಯಾವಾಗೆಲ್ಲ ದುಷ್ಟರ ಹಾವಳಿ ಮಿತಿಮೀರಿ ಸಜ್ಜನರು ದುಃಖಕ್ಕೊಳಗಾಗ್ತಾ ಇದ್ದಾರೋ ಆವಾಗೆಲ್ಲ ಅವತರಿಸಿ ಅವರನ್ನು ಸಂಹರಿಸಿ ಮತ್ತೆ ಧರ್ಮ ಈ ಭೂಮಿ ಮೇಲೆ ನೆಲೆ ನಿಲ್ಲುವಂತೆ ಮಾಡ್ತೇನೆ. ಏನು ಧರ್ಮ ಅಂತಂದರೆ ಇಷ್ಟೇ, ಧಾರಣ ಆದ ಧರ್ಮ ಉಚ್ಯತೆ.
ಸಮಾಜದಲ್ಲಿ ನಾವೆಲ್ಲ ಮಾನವರು ಸಂಘಜೀವಿಗಳು. ಹಿಂದಿನಂತೆ ಎಲ್ಲೋ ಕಾಡಿನೊಳಗೆ ಒಬ್ಬಟ್ಟಿಗಳಾಗಿ ನಾವು ಬದುಕೋದು ಇವತ್ತು ಸಾಧ್ಯ ಇಲ್ಲ. ಸಮಾಜದಲ್ಲಿ ನಾವು ಹೇಗೆ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬದುಕಬೇಕು ಅಂತ ಬಯಸ್ತಾ ಇರ್ತೀವೋ, ಅಕ್ಕಪಕ್ಕದ ಮನೆಯವರು, ಸಮಾಜದ ಎಲ್ಲರೂ ಕೂಡ ಇಂತಹದ್ದೇ ನೆಮ್ಮದಿಯ ಸಂತೋಷದ ಬದುಕನ್ನು ಬಾಳಬೇಕು ಅಂತ ಬಯಸ್ತಾ ಇರ್ತಾರೆ. ಸುಖ ಬೇಕು ಅಂತ ಹೇಳಿಕೊಂಡು ನಾವೇನು ಪ್ರವೃತ್ತಿ ಮಾಡ್ತಾ ಇರ್ತೇವೆ, ನಮ್ಮ ಸುಖದ ಬಯಕೆ ನೆಲೆಯಲ್ಲಿ ಮಾಡುವ ನಮ್ಮ ಪ್ರವೃತ್ತಿ ಅದು ಮತ್ತೊಬ್ಬರ ದುಃಖಕ್ಕೆ, ಅಕ್ಕಪಕ್ಕದವರ ಮನೆಯವರ ದುಃಖಕ್ಕೆ ಕಾರಣವಾಗಬಾರದು, ಸಮಾಜದಲ್ಲಿ ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗಬಾರದು. ಶುಂಭ ನಿಶುಂಭರೋ, ಮಧುಕೈಟಭರೋ, ಚಂಡಮುಂಡರೋ, ಇಲ್ಲ ಮಹಿಷಾಸುರನೋ, ಅವರಲ್ಲಿ ಇಂತಹ ಪ್ರವೃತ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ತಾವು ಸುಖಿಗಳಾಗಿರಬೇಕಾದದ್ದು ಸಹಜ, ಆ ನೆಲೆಯಲ್ಲಿ ಪ್ರವೃತ್ತಿ ಮಾಡೋದು ಕೂಡ ಅಗತ್ಯ. ಆದರೆ ಆ ನಮ್ಮ ಪ್ರಯತ್ನ ಅದು ಮತ್ತೊಬ್ಬರ ದುಃಖಕ್ಕೆ ಕಾರಣವಾಗಬಾರದು. ಈ ಅಸುರರೆಲ್ಲ ಇಂತಹವರು ತಾವು ಸುಖಿಗಳಾಗಿರಬೇಕು ಎಂದು ಬಯಸಿ ಒಟ್ಟು ಸಮಾಜವನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾರೆ, ಸಮಾಜದ ಬದುಕಿನ ಕತ್ತನ್ನು ಹಿಸುತ್ತಾ ಇದ್ದಾರೆ. ಆ ಹೊತ್ತಿಗೆ ಆ ತಾಯಿ ಅವತರಿಸಿ ಬಂದು ಅವರನ್ನೆಲ್ಲ ಅಂತಹ ಅಸುರರನ್ನು ಸಂಹರಿಸಿ ಸಮಾಜ ಮತ್ತೆ ನೆಮ್ಮದಿಯಿಂದ ಬದುಕನ್ನು ಕಾಣುವಂತೆ ಅನುಗ್ರಹಿಸ್ತಾ ಇದ್ದಾಳೆ. ಇವತ್ತು ಅಂತಹ ತಾಯಿಯ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಕೂಡ ನಿರಂತರವಾಗಿ ಬೇಕಾಗಿದೆ. ನವರಾತ್ರಿಯ ಈ ಪರ್ವ ದಿವಸಗಳಲ್ಲಿ ಆ ತಾಯಿಯನ್ನು ನಾವೆಲ್ಲರೂ ಕೂಡ ಸೇರಿ ಆರಾಧಿಸೋಣ. ತಾಯಿಯ ಅನುಗ್ರಹದಿಂದ ನಮ್ಮೊಳಗಿರಬಹುದಾಗಿರತಕ್ಕಂತಹ, ನಮ್ಮ ನಿಮ್ಮೊಳಗಿರಬಹುದಾಗಿರತಕ್ಕಂತಹ ಅಂತಹ ದುಷ್ಟ ಪ್ರವೃತ್ತಿ ಅವೆಲ್ಲವೂ ಕೂಡ ದೂರ ಆಗಿ ಎಲ್ಲರಲ್ಲೂ ಕೂಡ ಸೌಹಾರ್ದ ನೆಲೆ ನಿಲ್ಲುವಂತೆ, ಸಾತ್ವಿಕ ಪ್ರವೃತ್ತಿ ಮತ್ತೆ ಪುನಃ ಹುಟ್ಟಿ ಬರುವಂತೆ ತಾಯಿ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂತಹ ತಾಯಿಯ ಆರಾಧನೆಗೆ, ಭಗವಂತನ ಆರಾಧನೆಗೆ ಅವಶ್ಯವಾಗಿ ಬೇಕಾಗಿರುವಂತಹದ್ದು ಭಕ್ತಿ. ಜಗದ್ಗುರುಗಳಾದ ಮಧ್ವಾಚಾರ್ಯರು ವಿಜಯದಶಮಿಯ ಪರ್ವ ದಿವಸದಂದು ಅವತರಿಸಿದ ಶ್ರೀಮದ್ ಆಚಾರ್ಯರು ಪ್ರಥಮ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ಕಾರ ಸಾಧಕ. ಯಾರು ಹನುಮನಾಗಿ ಬಂದರೋ ಅದೇ ವಾಯುದೇವರು ಭೀಮಸೇನಾಗಿ ಬಂದರು, ಅದೇ ವಾಯುದೇವರು ಕಲಿಯುಗದಲ್ಲಿ ಶ್ರೀಮದ್ ಆಚಾರ್ಯರಾಗಿ ಮಧ್ವಾಚಾರ್ಯರಾಗಿ ಬಂದರು. ಭಕ್ತಿಯ ಶಕ್ತಿಗೆ ಭಗವಂತ ಹೇಗೆ ಒಲಿತಾನೆ ಅನ್ನೋದನ್ನು ಹನುಮದವತಾರದಲ್ಲಿ, ಭೀಮಸೇನಾವತಾರದಲ್ಲಿ ಕಂಡು ಆ ಭಕ್ತಿಯ ಸಿದ್ಧಾಂತವನ್ನು ನಮಗೂ ಕೂಡ ನೀಡಿದ್ದಾರೆ. ನೀವೂ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಭಗವಂತನ ಆರಾಧನೆ ಹೇಗೆ ಮಾಡಬೇಕು? ಗುಡಿಗೋಪುರಗಳಲ್ಲೆಲ್ಲ ನಾವು ಹೋಗಿ ಭಗವಂತನ ಆರಾಧನೆಯನ್ನು ಅವಶ್ಯವಾಗಿ ಮಾಡ್ತೇವೆ ಆಸ್ತಿಕರು ಅನಿಸಿಕೊಂಡವರು. ಶ್ರೀಮದ್ ಆಚಾರ್ಯರು, ಜಗದ್ಗುರುಗಳಾದ ಮಧ್ವಾಚಾರ್ಯರು ನಮಗೆ ಇನ್ನೊಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಭಗವಂತ ಇರೋದು ಬರಿದೇ ಗುಡಿಗೋಪುರಗಳ ಒಳಗೆ ಅಷ್ಟೇ ಅಲ್ಲ. ಭಗವದ್ಗೀತೆಯ ಮಾತನ್ನು ತೆಗೆದು ನೋಡಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಸಮಾಜದಲ್ಲಿ ಎಲ್ಲರ ಹೃದಯದೊಳಗೂ ಕೂಡ ಭಗವಂತ ನೆಲೆಸಿದ್ದಾನೆ. ಸಮಾಜದಲ್ಲಿ ಎಲ್ಲರ ಹೃದಯದೊಳಗೂ ಕೂಡ ಭಗವಂತ ನೆಲೆಸಿದ್ದಾನೆ. ಭಗವಂತನ ಆರಾಧನೆಯನ್ನು ಗುಡಿಗೋಪುರಗಳಲ್ಲಿ ಮಾತ್ರ ಮಾಡಿದ್ದಾದರೆ ಅದು ಅರ್ಧ ಆಯಿತಷ್ಟೇ. ಎಲ್ಲರ ಹೃದಯದೊಳಗೂ ಕೂಡ ಭಗವಂತನ ಆರಾಧನೆಯನ್ನು ಮಾಡಬೇಕು. ಹೇಗೆ? ಗುಡಿಗೋಪುರಗಳಲ್ಲಿ ಭಗವಂತನನ್ನು ಆರಾಧಿಸಿ ನಮಗೆ ಗೊತ್ತು, ಸಮಾಜದ ಎಲ್ಲರೊಳಗಿರುವ ಭಗವಂತನ ಆರಾಧನೆ ಹೇಗೆ? ಆಚಾರ್ಯರು ದಾರಿ ತೋರಿಸ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ನುಡಿದಂತಹ ಮಾತಿನ ಹಿನ್ನೆಲೆಯಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಅಂದದ್ದು ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಭಗವಂತನ ಆರಾಧನೆಯನ್ನು ಗುಡಿಗೋಪುರಗಳಲ್ಲಿ ಎಂತೋ ಬದುಕಿಗೋಸ್ಕರ ನೀನು ಆಯ್ದುಕೊಂಡಿರತಕ್ಕಂತಹ ವೃತ್ತಿಯ ಮೂಲಕ ಅದನ್ನು ಮಾಡಿ ತೋರಿಸು. ಹೇಗೆ? ಆಚಾರ್ಯರು ಅಂತ ಇದ್ದಾರೆ, ಕುರು ಭುಂಕ್ಷ್ವಚ ಕರ್ಮ ನಿಜನ್ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿಯೇ ಇದ್ದಿರಬಹುದು, ಪ್ರಾಮಾಣಿಕವಾಗಿ ಮಾಡು. ದುಡ್ಡು ಸಂಪಾದನೆಯೊಂದೇ ಈ ವೃತ್ತಿಯ ಗುರಿ ಅಲ್ಲ, ಉದ್ದೇಶ ಅಲ್ಲ. ಸಮಾಜದ ಎಲ್ಲರೊಳಗೂ ಭಗವಂತ ನೆಲೆಸಿದ್ದಾನೆ. ಈ ವೃತ್ತಿಯ ಮೂಲಕ ಆ ಎಲ್ಲರ ಹೃದಯದೊಳಗೆ ನೆಲೆಸಿರುವ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಅನ್ನತಕ್ಕಂತಹ ಪ್ರಜ್ಞೆ ನಿನಗೆ ಮೂಡಲಿ. ಏನಾಗತ್ತೆ ಇದರಿಂದಾಗಿ? ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ಭಗವಂತನ ಆರಾಧನೆ, ಇಡುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಭಗವಂತನಿಗೆ ಅರ್ಪಿಸುವಂತಹ ಪುಷ್ಪ,
ಭಗವಂತನಿಗೆ ಅರ್ಪಿಸುವಂತಹ ಹಣ್ಣು ಹೇಗಿರಬೇಕದು? ದೇವರಿಗೆ ಸುವಸ್ತುಗಳನ್ನು ಸಮರ್ಪಿಸ್ತೇವೆ, ಪರಿಮಳಭರಿತವಾಗಿರತಕ್ಕಂಥ ಪುಷ್ಪವನ್ನು ಅರ್ಪಿಸ್ತೇವೆ, ರಸಭರಿತವಾಗಿರುವಂತಹ ಹಣ್ಣನ್ನು ಅರ್ಪಿಸ್ತೇವೆ. ನಿನ್ನೆಯ ಮೊನ್ನೆಯ ಕೊಳೆತು ಹೋಗಿರುವ ಹೂವನ್ನು ದೇವರಿಗೆ ಏರಿಸೋದಿಲ್ಲ. ಹುಳುಕಾಗಿರುವ ಹಾಳಾಗಿರತಕ್ಕಂತಹ ಹಣ್ಣನ್ನು, ಕೊಳೆತು ಹೋದಂತಹ ಹಣ್ಣನ್ನು ದೇವರಿಗೆ ನೈವೇದ್ಯ ಮಾಡೋದಿಲ್ಲ. ಬದುಕಿನಲ್ಲಿ ಮಾಡುವ ವೃತ್ತಿಯಲ್ಲಿ ನಾವು ಮೋಸ, ಅವ್ಯವಹಾರ, ವಂಚನೆಗಳನ್ನು ಜೊತೆಗಿರಿಸಿಕೊಂಡೆವು ಅಂತಂದರೆ ಅದು ಹುಳುಕಾದ ಹಣ್ಣು, ಹಳಸಿದ ಹಣ್ಣು, ದುರ್ಗಂಧ ಬೀರುವಂತಹ ಪುಷ್ಪ. ಅದರ ಬದಲಾಗಿ ಪ್ರಾಮಾಣಿಕವಾದ ನಿರ್ವಂಚನೆಯ ನಮ್ಮ ಕರ್ತವ್ಯ ಏನಿದೆ ಅದು ಪರಿಮಳಭರಿತವಾಗಿರತಕ್ಕಂತಹ ಹೂವು, ರಸಭರಿತವಾಗಿರುವ ಹಣ್ಣು. ಬದುಕಿನಲ್ಲಿ ನಾವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ, ವೃತ್ತಿ ಜೀವನದಲ್ಲಿ ನಾವು ಕೈಗೊಂಡಿರುವಂತಹ ಪ್ರತಿಯೊಂದು ನಿರ್ಣಯವೂ ಕೂಡ ಹಾಗಿರಲಿ. ಆವಾಗ ಬದುಕೆಲ್ಲವೂ ಭಗವಂತನ ಆರಾಧನೆಯಾಗತ್ತೆ. ಭಗವಂತನ ಆರಾಧನೆ ಅದು ದಿವಸಕ್ಕೆ ಅರ್ಧ ಗಂಟೆಗೆ ಸೀಮಿತ ಅಲ್ಲ, ದಿನದ 23 ಗಂಟೆಯೂ ಕೂಡ ಅದು ಅನುಸ್ಯೂತವಾಗಿ ಹರಿಯಬೇಕು. ಅದಕ್ಕೆ ಬೇಕಾಗಿರೋ ಸ್ಫೂರ್ತಿಯಷ್ಟು ನಾವು ದಿನದಲ್ಲಿ ಅರ್ಧ ಗಂಟೆಯೋ 1 ಗಂಟೆಯೋ ಮಾಡುವ ಆರಾಧನೆಯಿಂದ ಪಡ್ಕೊಳ್ಬೇಕು. ಅಲ್ಲಿ ಪಡೆದದ್ದನ್ನು ಬದುಕಿನ ಉದ್ದಕ್ಕೂ ಕೂಡ ಅದನ್ನು ನಿರ್ವಹಿಸಿಕೊಂಡು ಬರಬೇಕು. ಈ ರೀತಿಯಾಗಿ ಭಗವಂತನ ಆರಾಧನೆ ಮಾಡಿದಾಗ ಭಗವಂತ ಅದು ಆರಾಧನೆ ಭಕ್ತಿಪೂರ್ವಕ ಮಾಡಿರುವಂತಹ ಆರಾಧನೆ ಆಗತ್ತೆ. ಇಂತಹ ಆರಾಧನೆಯನ್ನು ಭಗವಂತ ಸ್ವೀಕರಿಸ್ತಾನೆ, ಭಗವಂತ ಒಲಿತಾನೆ. ಶ್ರೀಮದ್ ಆಚಾರ್ಯರು ನಮ್ಮ ಬದುಕು ಹೇಗಿರಬೇಕು, ಆರಾಧನೆ ಹೇಗಿರಬೇಕು ಅನ್ನೋದನ್ನು ತೋರಿಸಿದ ರೀತಿ ಇದು. ಬದುಕು ಬೇರೆ, ಭಗವದ್ ಆರಾಧನೆ ಬೇರೆ ಅಲ್ಲ. ಬದುಕೆಲ್ಲವೂ ಕೂಡ ಭಗವಂತನ ಆರಾಧನೆಯಾಗಬೇಕು. ಇದು ಭಕ್ತಿ. ಆಚಾರ್ಯರು ತೋರಿದ ದಾರಿಯಲ್ಲಿ ನಾವೆಲ್ಲರೂ ಬದುಕುವ ಪ್ರಯತ್ನವನ್ನು ಮಾಡೋಣ. ಹರಿಗುರುಗಳ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ. ಆ ತಾಯಿಯ ಅನುಗ್ರಹ ಸಮಸ್ತ ಸದ್ಭಕ್ತರ ಮೇಲೆ ನಿರಂತರ ಇರಲಿ ಅಂತ ಆಶಿಸ್ತಾ, ಇವತ್ತಿನ ಅಧ್ಯಕ್ಷರ ನೆಲೆಯಲ್ಲಿ ಮಾತನಾಡ್ತಾ ಇರತಕ್ಕಂತಹ ದಯಾನಂದ ಕತ್ತಲಸಾರಿಯವರು, ಹಿರಿಯರಾಗಿರತಕ್ಕಂತಹ ಕೆ.ಸಿ. ನಾಯಕರವರು, ಪ್ರಭಾಕರ ಜೋಶಿಯವರು, ಅವರೆಲ್ಲರೂ ನೀಡಿರತಕ್ಕಂತಹ ಸಂದೇಶವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಎಲ್ಲರಿಗೂ ಒಳಿತಾಗಲಿ. ತಮ್ಮೆಲ್ಲರನ್ನ ಮಾತಿನ ಮೂಲಕ, ಮಾತಿನ ಮಂತ್ರಾಕ್ಷತೆಯ ಮೂಲಕ ನಮ್ಮನ್ನ ಹರಸಿ ಹಾರೈಸಿದವರು ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಶ್ರೀ ಪೇಜಾವರ ಮಠ ಉಡುಪಿ. ಪರಮಪೂಜ್ಯ ಶ್ರೀಗಳ ಆಶೀರ್ವಾದ ನಿತ್ಯ ನಿರಂತರವಾಗಿ ನಮ್ಮೆಲ್ಲರ ಮೇಲೆ ಇರಲಿ, ಕಹಳೆ ನ್ಯೂಸ್ ವಾಹಿನಿಯ ಮೇಲೆ ಇರಲಿ ಎನ್ನುವಂಥ ಸದಾಶಯದೊಂದಿಗೆ ಪರಮಪೂಜ್ಯ ಶ್ರೀಗಳ ಅಡಿದಾಮರೆಗಳಿಗೆ ಮತ್ತೊಮ್ಮೆ ಶಿರವಾಗಿ ನಮಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಂಪೂರ್ಣ ರೀತಿಯ ಸಹಕಾರ ನೀಡಿದಂತಹ ಸರ್ವರಿಗೂ ಧನ್ಯವಾದವನ್ನ ಸಭಾ ಸಂಪ್ರದಾಯದಂತೆ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಕಹಳೆ ನ್ಯೂಸ್ ವಾಹಿನಿಯ ಪ್ರಬಂಧಕರಾಗಿರುವಂತಹ ಶ್ರೀ ಗಣೇಶ್ ಕೆ ಇವರು ವೇದಿಕೆ ಬಂದು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಕಹಳೆ ನ್ಯೂಸ್ ವಾಹಿನಿ ಪ್ರಸ್ತುತಪಡಿಸುತ್ತಿರುವ ನವರಾತ್ರಿ ವೈಭವದ ಈ ಸುಧರ್ಮ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೀವಿ. ಈ ಉದ್ಘಾಟನಾ ಸಮಾರಂಭವನ್ನು ಮಾಡಿ ನಮಗೆಲ್ಲ ಆಶೀರ್ವಚನವನ್ನು ನೀಡಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಹಾಗೂ ಈ ಸುಧರ್ಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ದಯಾನಂದ್ ಜಿ ಕತ್ತಲ್ ಸರ್, ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸರ್ಕಾರ, ಇವರಿಗೂ ವಂದನೆಗಳು ಸರ್. ಹಾಗೂ ಈ ಸುಧರ್ಮ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಚಾರಧಾರೆಯನ್ನು ನಡೆಸಿದ ಖ್ಯಾತ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಇವರಿಗೂ ವಂದನೆಗಳು ಸರ್. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಶಕ್ತಿ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸ್ಫೂರ್ತಿ ಹಾಗೂ ನಮ್ಮನ್ನು ಹಾರೈಸಿದವರು ಶಕ್ತಿ ಸಂಸ್ಥೆಗಳ ಮುಖ್ಯಸ್ಥರಾದ ಕೆ.ಸಿ. ನಾಯಕ್ ಸರ್ಗೂ ವಂದನೆಗಳು ಸರ್. ಹಾಗೂ ಈ ಕಾರ್ಯಕ್ರಮದ ಇನ್ನೂರು ಮುಖ್ಯ ಅತಿಥಿಯಾಗಿರುವಂತಹ ರಾಜ್ ಗ್ರೂಪ್ಸ್ನ ಮುಖ್ಯಸ್ಥರು, ನಮಗೆಲ್ಲ ಸೂಕ್ತ ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನು ನೀಡಿ ಸಹಕರಿಸಿದವರು
ಹಾಗೂ ಅನೇಕ ಕಾರ್ಯಕ್ರಮಗಳಿಗೂ ಪ್ರಾಯೋಜಕರಾಗಿಯೂ ಸಹಕರಿಸಿದವರು ನಮ್ಮೆಲ್ಲ ಆತ್ಮೀಯರಾಗಿರುವಂತಹ ಕೃಷ್ಣರಾಜ್ ಉಪ್ಪಿನಂಗಡಿ ಉದ್ಯಮಿಗಳು, ಇವರಿಗೂ ವಂದನೆಗಳು ಸರ್. ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತಹ ಹಾಗೂ ಕಹಳೆ ನ್ಯೂಸ್ನ ಮುಖ್ಯಸ್ಥರಾದ ಶ್ಯಾಮ ಸುದರ್ಶನ್, ಇವರಿಗೂ ವಂದನೆಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ನಿತೇಶ್ ಶೆಟ್ಟಿ ಎಕ್ಕಾರ್, ಇವರಿಗೂ ವಂದನೆಗಳು. ಹಾಗೂ ಕಾರ್ಯಕ್ರಮದ ಎಲ್ಲ ವೀಕ್ಷಕ ಬಂಧುಗಳಿಗೂ ಹಾಗೂ ಪ್ರಾಯೋಜಕರಿಗೂ ವಂದಿಸ್ತಾ ವಿರಮಿಸ್ತೇನೆ. ವಂದನೆಗಳು. ಧನ್ಯವಾದಗಳು. ಇಲ್ಲಿಗೆ ನವರಾತ್ರಿ ವೈಭವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕಣ್ತುಂಬಿಸಿಕೊಂಡವರಿದ್ದೇವೆ. ಸ್ನೇಹಿತರೆ, ನಿರಂತರವಾಗಿ 9 ದಿನವೂ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮ, ಒಂದಷ್ಟು ವಿಚಾರಗಳನ್ನು ನೀಡುವಂಥ ಧಾರ್ಮಿಕ ಭಾಷಣ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಈ ಜಿಲ್ಲೆಯ ಜನಪದ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಹಾಗೆ ಯಕ್ಷಗಾನ ಇರ್ಬೋದು, ತಾಳಮದ್ದಲೆ ಇರ್ಬೋದು, ಭರತನಾಟ್ಯ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮವನ್ನು ವೇದಿಕೆಗೆ ತರುವಂಥ ನಾವು ಪ್ರಯತ್ನ 9 ದಿನವೂ ನಿರಂತರವಾಗಿ ಮಾಡಲಿಕ್ಕಿದ್ದೇವೆ. ಸ್ನೇಹಿತರೆ, ತಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ನಿತ್ಯ ನಿರಂತರವಾಗಿ ಕಹಳೆ ನ್ಯೂಸ್ ವಾಹಿನಿಯ ಮೇಲೆ ಇರಲಿ ಎನ್ನುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದ. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಟೈಟಲ್ ಸ್ಪಾನ್ಸರ್ಡ್ ಬೈ ಯಮುನಾ ಹೋಮ್ಸ್ ಅಂಡ್ ಡಿಸೈನಿಂಗ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗಲೂರ್, ಸ್ಪಾನ್ಸರ್ಡ್ ಬೈ ಜಿಎಲ್ ಆಚಾರ್ಯ ಜುವೆಲರ್ಸ್ ಪುತ್ತೂರು, ತಿರುಮಲ ಹೋಂಡಾ ಪುತ್ತೂರು, ಶಕ್ತಿ ಪಿಯು ಕಾಲೇಜ್ ಅಂಡ್ ರೆಸಿಡೆನ್ಷಿಯಲ್ ಸ್ಕೂಲ್ ಶಕ್ತಿನಗರ್ ಮ್ಯಾಂಗಲೂರ್, ರಾಜ್ ಗ್ರೂಪ್ಸ್, ರಾಜ್ ಬೋರ್ವೆಲ್ಸ್ ಅಂಡ್ ಎಂಆರ್ಎಫ್ ಟೈರ್ ಆಥರೈಸ್ಡ್ ಡೀಲರ್ ಉಪ್ಪಿನಂಗಡಿ, ಕೋ ಸ್ಪಾನ್ಸರ್ಡ್ ಬೈ ಎಂ ಸಂಜೀವ ಶೆಟ್ಟಿ ಸಿಲ್ಕ್ಸ್ ಅಂಡ್ ರೆಡಿಮೇಡ್ಸ್ ಪುತ್ತೂರು, ಮುಡಿಯಾ ಜುವೆಲರ್ಸ್ ಪುತ್ತೂರು, ರೈ ಎಸ್ಟೇಟ್ಸ್ ಅಂಡ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾಂಗಲೂರ್, ಸಾಯಿರಾಧ ಮೋಟಾರ್ಸ್ ಕದ್ರಿ ಬಲ್ಮಿಟಾ ರೋಡ್ ಮ್ಯಾಂಗಲೂರ್, ವಿಶ್ವಕರ್ಮ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮ್ಯಾಂಗಲೂರ್, ಪನಮಾ ಕಾರ್ಪೊರೇಷನ್ ಲಿಮಿಟೆಡ್ ಮ್ಯಾಂಗಲೂರ್.